होंगे। अरे यार क्या वापस तेरा चल आई जरा हम भी देख सकते हैं। हेलो 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 बैठे यहाँ पे चैन निकालते सारा क्या है ढूंढ रहे थे अब तक। हेलो हाँ बोलो मेरी मम्मी नहीं है ना नहीं इतना का बता अभी ना सोना है ना सोना के ना ये पापा का హలో హలో మాతరిಗಳ నమస్ಕಾರ. అయ్యప్ప సేవా సమితి ಗೋಲ್ಬೆಂದರ್ ಉನ್ನತ ಸಾರಥ್ಯವು ನಡಪರಂಚಿನ ವಿನಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಕಲಿನ ಮಾತಿರನ್ನ ಮೋಕೆ ಹಿಡಿದುಕೊಂಡಿಲ್ಲ. ಇತ್ತ ಕೊಂತ ಸಮಯಡು ವ್ಯತ್ಯಾರೂಪಕ ಮುಲ್ಪ ಸಂಪನ್ನ ಅವರನ್ನು 5 ಬೊಕ್ಕ ತುಳು ನಾಟಕ ಸಂಪೂರ್ಣ ಕಾರ್ಯಕ್ರಮಗಳು ನಿಕಲ್ನ ಸಹಕಾರವನ್ನು ತೋರುವುದಿಲ್ಲ. ಅಂಚನೆ ಎಲ್ಲ ನಡಪರಂಚಿನ 17ನೇ ವರ್ಷದ ಅಯ್ಯಪ್ಪ ಪೂಜೆಗಳ ನಿಕಲಿನ ಮಾತಿರನ್ನ ಮೋಕೆ ಹಿಡಿದುಕೊಳ್ಳುವ
ಪ್ರಿಷತ್ ಶೆಟ್ಟಿ, ಶ್ರೇಷ್ಠ ಶೆಟ್ಟಿ, ವಿದ್ಯ ಶೆಟ್ಟಿ, ಬೊಕ್ಕ ಲೆಕಿಶಾ ರೈ ಇತ್ತು ತುಳೆ ನಿಖಲ ದುಂಬು ತುಳುನಾಡುದ ಪೊರ್ಲ ಬದುಕಿದ ಒಂಜಿ ಎಸಲು. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा. गणानां गणपति गणेश लंबोदर सोहे भुजाचार एकदंत चंद्रमा राज ब्रह्मा विष्णु महेश तालदय धुरपत गावे अति विचित्र गणनाथ आज मृदंग बजावे मृदंग बजावे मृदंग बजावे.
കാളി പിതത്തിയത് കാണേറുന്ന പൂവണ്ണെ പൊനി കട്ടത് കൊരിയേറ് മാണീക മയിലണ്ണെ പൊനി മെത്തത് കൊരിയേറ് പാർപ്പൂച്ച ബാലണ്ണെ പൊന്നി ബാറ് വിറ്റേറ് അരിജട കാരക്കൊണ്ണെ മുറുകത പൊന്തിത്തേറ് ತಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತಂಬೇದ ಬಾಕ್ಯಾಡು ಗೊಬ್ಬುಗ ತಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತಂಬೇದ ಬಾಕ್ಯಾಡು ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜಿನ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜಿನ ಗೊಬ್ಬುಗೆ ನಮ್ಮ ತಂಬೇದ ಬಾಕ್ಯಾಡು ಗೊಬ್ಬುಗ ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈ ತುಂಬು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊಲ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊಲ್ಗೆ ಮೈಪೆ ಕಕ್ಕೆದೆದುರು ಸೈತೆ ಊರು ಮುಟ್ಟು பொருಳು ತೂಲೆ ಜೋನನ್ನ ಉಮೇದು ತೂಲೆ ಕೋರಿ ಮುಟ್ಟು பொருಳು ತೂಲೆ ಜೋನನ್ನ ಉಮೇದು ತೂಲೆ ತಂಬೇದ ಬಾಕ್ಯಾಡು ಗೊಬ್ಬುಗ ನಮ್ಮ ತಂಬೇದ ಬಾಕ್ಯಾಡು ಗೊಬ್ಬುಗ ಸೂರ್ಯ ನಡೆದು
ವಿನಯತೆನ ಕಾರ್ಮಿಕದ ಸಂಗತಿನ ಒಂದು ಮನ್ಪಿನ ಮನಸ್ಸು ಮರ್ಲೋನ ತಾತೆ ಬೆರೆ ದೊಡ್ಡು ನಲಿಗೆದ ಪೊರ್ಲೂನ
ಬಟ್ಟದ ಒಂದು ಸೊನ್ಮೆನ ಸಂದೇಶ ಬಂದರೆ ಈ ಒಂಜಿ ತುಳುನಾಡ ಸಾಂಸ್ಕೃತಿಕ ವೈಭವಡು ನಿಕುಲು ಮಾತಲ ತೂಯರು ಅಲ್ಪ ಪಿಲಿನರಿಕೆ ಇತ್ತದು ತುಳುನಾಡದ ಸಂಸ್ಕೃತಿ ಇತ್ತದು ಮಾತ ಪೊರ್ಲುನು ಈ ಒಂದು 20 ನಿಮಿಷದ ಈ ನೃತ್ಯದ ಮಕ್ಕಳು ಮುಲ್ಪ ಸಂಪನ್ನ ಮಲ್ತಿರು ಕೊಡವರ ಇಂಕುಲ ಅಕ್ಕಲಿಗೆ ಜೋರುಡು ಸೊಲ್ಮೇಲೆ ಸಂಧಿಸಾವ ಬಂದರೆ ನಿಕಲ ಮಾತಿನ ಸಮಯವನ್ನು ಯಾಚಿಸದೆ ಕೇವಲ 5 ನಿಮಿಷದ ಒಂದು ದೀಪ ಪ್ರಜ್ವಲನೆ ಮಲ್ಪರಂಚಿನ ಕಾರ್ಯಕ್ರಮ ಐಕು ದಯಮಲ್ತದು ಗೋಡ್ಬಂದರ್ ಕನ್ನಡ ಸಂಘದ ಅಧ್ಯಕ್ಷರಾಯನಂಚಿನ ಹರೀಶ್ ಡಿ ಸಾಲ್ಯಾನ್, ಉಪಾಧ್ಯಕ್ಷರಾಯನ ಲಕ್ಷ್ಮಣ ಮಣಿಯಾನ್, ಕಾರ್ಯದರ್ಶಿಯಾಯನಂಚಿನ ಚಂದ್ರಶೇಖರ್ ಶೆಟ್ಟಿ, ಮಹಿಳಾ ವಿಭಾಗದ ಸೀಮಾ ಆರ್ ಶೆಟ್ಟಿ, ಅಂಚನೆ ಚಂದ್ರ ಪ್ರಶಾಂತ್ ನಾಯಕ್, ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರು ವೇದಿಕೆಯನ್ನು ಅಲಂಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ. ಸಂತೋಷ್ ಶೆಟ್ಟಿ, ಅಂಚನೆ ರಘುನಾಥ್ ರೈಕುಲ್ಲ ವೇದಿಕೆಗೆ ಬರಲು, ಸತ್ಯನಾರಾಯಣ ಸೇವಾ ಸಮಿತಿ ಬಾಲ್ಕೊಂ ಮುಂದತ್ ಆಫೀಸ್ ಬರಲ್, ಚಂದ್ರರಾಜ್ ಪುತ್ರನ್, ಬಂದರೆ ಇನ್ನಿತ ಕಾರ್ಯಕ್ರಮ ಅಯ್ಯಪ್ಪ ಸೇವಾ ಸಮಿತಿ ಗೋಡ್ಬಂದರ್ ಉನ್ನತ ಪ್ರಶಾಂತ್ ನಾಯಕ್ ಮೇರ್ನ ಸಾರಥ್ಯ, ಅಂಚನೆ ಸಂಪೂರ್ಣ ಸಹಕಾರ ಗೋಡ್ಬಂದರ್ ಕನ್ನಡ ಸಂಘದ ಅಧ್ಯಕ್ಷರಾಯಂಚಿನ ಹರೀಶ್ ಡಿ ಸಾಲ್ಯಾನ್ ಮೇರ್ನ ನೇತೃತ್ವಡು ಇನ್ನಿತ ಸಂಪೂರ್ಣ ಕಾರ್ಯಕ್ರಮ ಮುಲ್ಪ ಸಂಪನ್ನಾತದು. ಬೈದಿನ ನಿಕಲಿನ ಮಾತಿರನ್ನ ಮೌಕೆಡಿ ಎತ್ಕೊಂಡು ನಮ್ಮ ತುಳುನಾಡಿನ ಒಂಜಿ ಸಂಪ್ರದಾಯ ಒಂಜಿ ಕಾರ್ಯಕ್ರಮನು ದೀಪನ ಪ್ರಜ್ವಲನೆ ಮಲ್ಪನ ಮೂಲಕ ಉದ್ಘಾಟನೆ ದಯಮಲ್ತದ ಲಕ್ಷ್ಮಣ್ ಮಣಿಯಾನಿ, ಪ್ರಶಾಂತ್ ನಾಯಕ್, ಅಂಚನೆ ಚಂದ್ರಶೇಖರ್ ಶೆಟ್ಟಿ, ಸೀಮಾ ಆರ್ ಶೆಟ್ಟಿ, ಈ ದೀಪ ಪ್ರಜ್ವಲನೆ ಆದ ಬೊಕ್ಕ ಡಾನ್ಸ್ ಮಾಡ್ತಿನ ಮಾತ ಟೀಮ್ ದಕ್ಕಲು ಮುಲ್ಪ ರೆಡಿ ಆದ್ಬಿಟ್ಟು ನಿಕಲಿಗೆ ಒಂಜಿ ಗೌರವ ಮಲ್ಪರಡು, ಅಂಚನೆ ಗೋಡ್ಬಂದರ್ ಕನ್ನಡ ಸಂಘದ ಪೂರ ಮ್ಯಾನೇಜ್ಮೆಂಟ್ ಕಮಿಟಿ ದಕ್ಕಲು ಒಂಜಿ ರೆಡಿ ಆದ ಉಂಟಲೆ ನಿಕಲ ಒಂಜಿ ಫೋಟೋ ಫ್ಲಾಶ್ ಮಲ್ಪರಡು ಸ್ಟೇಜಿಗೆ. ವಿಕ್ರಮಾನಂದ ಶೆಟ್ರು ಮಾಜಿ ಅಧ್ಯಕ್ಷರು, ವಸಂತ್ ಸಾಲಿಯನ್, ರವಿ ಕೋಟ್ಯನ್, ಪ್ರತಿಭಾ ಶೆಟ್ಟಿ, ಅಂಚನೆ ಸೀಮಾ ಆರ್ ಶೆಟ್ಟಿ, ಬಂದರೆ ಆನೆ ಮೌನದ ಗಣಪತಿನ ಸುರಿತೊಂದು ನಮ್ಮ ತುಳುನಾಡದ ಒಂದು ಕ್ರಮ ಒವೆ ಒಂಜಿ ಎಡ್ಡೆ ಕೆಲಸನು ತುಡರಿನ ಅರ್ಲದು ಆರಂಭ ಮಲ್ಪ, ಅಂಚನೆ ಪೊರ್ಲುದ ನಂದಾದೀಪನ ಅರ್ಲನ ಮೂಲಕ ಇನ್ನಿತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇತ್ತ ಚಾಲನೆ ಕೊಡ್ತಾ ಸೀಮಾ ಶೆಟ್ಟಿ ವೇದಿಕೆಗೆ ಬೆಲೆ. ಬಂದಲಿನಿತ ಕಾರ್ಯಕ್ರಮ ಅಂಚನೆ ಎಲ್ಲದ ಅಯ್ಯಪ್ಪ ಪೂಜೆ ಅಯ್ಯಪ್ಪ ಅಧ್ಯಕ್ಷರಾಯನಂಚಿನ ಹರೀಶ್ ಡಿ ಮತ್ತದು ಕಾರ್ಯಕ್ರಮದ ಚಾಲನೆ. ಮಲ್ತಿಗೆ ಇತ್ತೆ ನೃತ್ಯ ರೂಪಕನು ಕೊರ್ನೆಂಚಿನ ಮಾತ ಸದಸ್ಯರ ಮೂಲ ರೆಡಿಯಾದಂತೋಡು ಸ್ಟೇಜ್ ಹಿಡಿನಿಕಲಿಗೆ ಗೌರವ ಮಲ್ಪರಂಡು, ಅಂಚನೆ ಗೋಡ್ಬಂದರ್ ಕನ್ನಡ ಅಸೋಸಿಯೇಷನ್ ಕಮಿಟಿ ಮೆಂಬರ್ಸ್ ನಕಲ ರೆಡಿಯಾದಂತಲೆ ಪಂಚಭೂತೋಡು ಒಂಜಾಯಿನಂಚಿನ ಅಗ್ನಿನ ಪ್ರಜ್ವಲನೆ ಮಲ್ಪನ ಮೂಲಕ ಇನಿ ಬೊಕ್ಕ ಎಲೆ ನಡಪನಂಚಿನ ರೆಡ್ ಕಾರ್ಯಕ್ರಮ ಸಾಂಸ್ಕೃತಿಕ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮವು ತುಡರಿನ ಅರ್ಲದ ಮೂಲಕ ಇನಿ ನಮ್ಮ ಚಾಲನೆ ಕೊರೊಂದಿಲ್ಲ.
ಬಂದು ದಾಲ ಪಾತ್ರ ಇದ್ದು ಅಂಚನೆ ಇತ್ತೆ ಬಾರಿ ಪೊರ್ಲದ ನೃತ್ಯ ರೂಪಕೊಂಡು ಮಲ್ತೀನಿ ಅಂಚಿನ ನೃತ್ಯ ರೂಪದ ಮಾತ ಸದಸ್ಯರು ವೇದಿಕೆಗೆ ಬರೋದಕ್ಕೆ ಏನೊಂದಿಲ್ಲ. ಡ್ಯಾನ್ಸ್ ಟೀಮ್ ಪ್ಲೀಸ್ ಕಮ್ ಟು ದ ಸ್ಟೇಜ್. ಹಲೋ ಡ್ಯಾನ್ಸ್ ಟೀಮ್ ಸ್ಟೇಜ್ ಪ್ಲೀಸ್ ಸ್ಟೇಜ್. ಮಾತೆರಲ ಬೆಲೆ ಸ್ಟೇಜ್ಗೆ ಸುಮಾರು 20 ನಿಮಿಷ ನಮ್ಮನ್ನು ನಿರಂತರವಾದ ತುಳುನಾಡದ ಸಂಪೂರ್ಣ ವೈಭವವನ್ನು ರಾಜೇಶ್ ಪೂಜಾರಿ ನೃತ್ಯ ನಿರ್ದೇಶನ ಮಂದಿನಾರು ಜೋರು ಡೋರತ್ತಾರೆ ಅಕಲಿಗೆ ಕೈ ಒಟ್ಟಿಗೆ ನಿಗದು ಮಂತ್ರಿ ಬಾರಿ ಪೊರ್ಲುಡು ಕಲ್ಪಾದ ಕೊಡ್ತಾರೆ ಕೆಲವೇ ದಿನಟ್ಟು ಅರ್ನ ಒಂದು ಪ್ರಯತ್ನ ಈ ಪೊರ್ಲುದನ ಒಂದು ನೃತ್ಯನ ನಟ ಕನಪಾರ ಬಾರಿ ಸಂತ ಆರೆಗೆ ಸಾಲನ್ನು ಪಾಡ್ದು ಒಂದು ಗೌರವ ಮಲ್ಪಡೋದಕ್ಕೇನೋ ವೀರಾಜ್ ನಂದಿಕೋಲ್ ನಿರ್ದೇಶನ ರಂಗನಟೆ ಚಿತ್ರನಟೆ ಮನೋಹರ್ ಶೆಟ್ಟಿ ನಂದಿಕೋರು ಮೇಲಿನ ಮನೋಹರ ಶೆಟ್ಟಿ ನಂದಲಿಗೆ ಮೇಲಿನ ಸಾರಥ್ಯುಡು ಆಯ್ನ ಆಂಡು ಬುಡ್ದು ಬಳ್ಳಿ ನಾಟಕ ಅಂಚನೆ ಬಂದುಲೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡಪರಂಡು ಬಾರಿ ಮಲ್ಲ 17ನೇ ವರ್ಷದ ಅಯ್ಯಪ್ಪ ಮಾಪೂಜೆ ಐಕಲ ನಿಕುಲ್ ಮಾತೆರ್ಲ ಬತ್ತದು ಈ ಕಾರ್ಯಕ್ರಮನು ಕೊರ್ಲು ಮಲ್ತದು ಕೊರಡೊಂದು ನಿಕಲಡೆ ಏನೊಂದಿಲ್ಲ. ಮಗನ ಕಾಣೆ 1 ಗಂಟೆಗೆ ಗಣಪತಿ ದೇವಸ್ಥಾನದ್ದು ಅಯ್ಯಪ್ಪ ಮಂಟಪಗೂ ಶೋಭಾಯಾತ್ರೆ ನಡಪರಂಡು ಐಕಲ ನಿಕುಲು ಬರುಡು 5 ಬೊಕ್ಕ ಶರಣು ಘೋಷ ಗಣಹೋಮ ಶ್ರೀ ಸತ್ಯನಾರಾಯಣ ಪೂಜೆ ಕಾಣೆ 2 ಗಂಟೆಗೆ 15 ಪದಗಳ ಮುಟ್ಟ ಭಜನೆ ಅಂಚನೆ ಮಧ್ಯಾಹ್ನ ಮಹಾಪೂಜೆ ನಡಪರಂಡು ನಿಕಲಿಗೆ ಮಾಕ ಗೊತ್ತುಂಡು ನಮ್ಮ ಗೋಡು ಬಂದರದ ಅಯ್ಯಪ್ಪ ಪೂಜೆ ಬಹಳ ಒಂದು ಪ್ರಸಿದ್ಧಿ ಪಡೆಯನಂಚಿನ ಪೂಜೆ ಪೂನೆದ ಅಯ್ಯಪ್ಪ ಮಂದಿರದ ಶ್ರೀ ಪ್ರಭಾಕರ್ ಗುರುಸ್ವಾಮಿ ಮೇರ್ನ ನೇತೃತ್ವಡು ಈ ಮಹಾಪೂಜೆ ನಡಪರಂಡು ಮಧ್ಯಾಹ್ನ ಅನ್ನದಾನ ಅಂಚನೆ ಬೈಯಡು 6 ಗಂಟೆ 7 ಗಂಟೆ ಮುಟ್ಟ ಮುಂಬೈದ ಪ್ರಖ್ಯಾತ ಕುಣಿತ ಭಜನೆ ನಡಪರಂಡು ಅಂಚನೆ ಸನ್ಮಾನ ಕಾರ್ಯಕ್ರಮ ನಡಪರಂಡು ಈ ಮಾತ ಕಾರ್ಯಕ್ರಮಗೂ ನಿಕುಲು ಬತ್ತದು ನಿಕಲ ಒಂದು ಆಶೀರ್ವಾದ ಮಲ್ಪೋಡು ದೇವರನ್ನ ಕೃಪೆಗೂ ಒಳಪಡಿಸೋಡೊಂದು ನಿಕಲಡೆ ತೇನೊಂದಿಲ್ಲ. ಬಂದರೆ ನಿಕಲು ಮಾತ ಬಹಳ ಸಮಯದಿಂಚಿ ಕಾತರದು ನಿರೀಕ್ಷಣೆ ಮಲ್ತಿನಂಚಿನ ಖ್ಯಾತ ರಚನೆಗಾರೆ ವೀರಾಜ್ ನಂದಿಕೋರು ಮೇರು ರಚನೆ ಮಲ್ತಿನಂಚಿನ ಮುಂಬೈ ರಂಗಭೂಮಿದ ಖ್ಯಾತ ರಂಗನಟೆ ಚಿತ್ರನಟಿ ಮನೋಹರ್ ಶೆಟ್ಟಿ ನಂದಳಿಗೆ ಮೇಲ್ನ ನಿರ್ದೇಶನರು ಆಯ್ನ ಆಂಡು ಬುಡ್ದುಬುಲೆ ತುಳು ನಾಟಕ ಇತ್ತ ನಿಕಲದುಂಬುದು.
ಹಾಲು 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 ಮತ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. 2 ಗಂಟೆ 15 ನಿಮಿಷದ ನಾಟಕ ಆಯ್ನಾಂಡು ಗುರ್ದು ಬಿಡ್ಲೆ ದಯಮಲ್ತದೆ. 2 ಗಂಟೆ 15 ನಿಮಿಷ ನಿಗಲ್ನ ಶಾಂತ ರೀತಿಯ ಸಾಕಾರ ಬೋಡು ಬ್ಯಾಗನ್ ಬಂದಾಗ ಈ ನಾಟಕಡು ಕೆಲವು ಕಲಾವಿದರನ್ನು ಬಿಡ್ನ ಬೊಕ್ಕ ಮಾತ ರಂಗುಗು ಹೊಸ ಕಲಾವಿದರು ಕಿಂಜ ಜೋಕುಲು ಗಲಾಟೆ ಮಲ್ಪಂದ ನಿಗುಲು ದಯಮಲ್ತದೆ ಎಂಕಲಿಗೆ ಸಾಕಾರ ಕೊರೋಡು ಬಂದ್ರೆ ನಿಗಲ್ಲ ಕೈ ಮುಗ್ಗಿದು ನಟ್ಟೊಂದುಲ್ಲ ಈತೆ ನಿಗಲ್ನ ಎದುರುಗು ಆಯ್ನಾಂಡು ಸ್ವಾಮಿ ಶರಣಮಯ್ಯಪ್ಪ ಕುಂತಿ ಕಲಾಭಿಮಾನಿಗಳನ್ನು ಮೋಕೆಡೆ ಎತ್ಕೊಂಡು ಮಾತಾ ವಿಘ್ನೋಳೆ ದೂರು ವಿನಾಶಕ ఆయన ವಿಘ್ನ ವಿನಾಶಕನು నేను ತಂದು ಈ ಜಾತ್ರೆಗೆ ಕಲಿಯುಗ ಬರದೆ ಅಯ್ಯಪ್ಪ ಸ್ವಾಮಿಗಳು ಶರಣ ತನ್ನಂದು ಬರೋದಕ್ಕೆ ಸಾರದಲ್ಲಿ ರಂಗಭೂಮಿಗೆ ಅಡ್ಡಬೂರಂದು ಕಟೀಲ್ದಕ್ಕ ಉಳ್ಳಾಗಿ ನಮ್ಮ ನಂಬುದಿನ ದೈವದೇವರೇ ಸುಗಿ ತಂದು ಆಯ್ನಾಡು ಬುಡ್ಡು ಬುಡ್ಲೆ ತೋಡು ಸಾಂಸಾರಿಕ ಹಾಸ್ಯ ನಾಟಕವನ್ನು ಶುರು ಮಾಡ್ತಾರೆ ಅನೂಖ್ಯ ನಂಬುಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವಮಾಹುರಂ ಆಹಾರ್ಯಂ ಚಂದ್ರತಾರಾದಿ तं वन्दे सात्विकं शिवं तं वन्दे सात्विकं शिवं तं वन्दे सात्विकं शिवम् ಶ್ರೀ ಸಾಯಿ ಕ್ರಿಯೇಷನ್ಸ್ ಗೋಡ್ಬಂದರ್ ರೋಡ್ ಠಾಣೆ ಮುಲ್ಪದ ಸದಸ್ಯ ಅಭಿನಯ ಮಲ್ಪನ ತುಳು ನಾಟಕ ಆಯ್ನಾಡು ಉರ್ದು ಬದ್ಲೆ. ಈ ನಾಟಕವು ಸಂಗೀತ ರಾಜೇಶ್ ಹೆಗ್ಡೆ ಬೆರ್ಮುಂಡೆ, ರಂಗತೂಕೈತ ಪ್ರವೀಣ್ ಗೌರಿ ಬೊಕ್ಕ ಅಶೋಕ್ ಕೊಡ್ಡೇಕರ್ ಕ್ರಿಯೇಷನ್ ಮುಂಬೈ, ಹೊರಬೊಕ್ಕ ಗುಲ್ಪು ಕರಾವಳಿ ಸೌತ್ ಮೀರಾ ರೋಡ್ ಮುಂತಾ ಸುಧೀರ್ ದಿನೇಶ್ ಬೊಕ್ಕ ಪ್ರವೀಣ್ ಮೋನಿಕ್ ವರ್ಣ ಮಂಜುನಾಥ ಶೆಟ್ಟಿಗಾರ್, ರಂಗದ ಪಿರವರು ಮಾಧವ್ ಪಡೀಲ್, ಶಾಲಿನಿ ಪಡೀಲ್. ಗುಲ್ಪು ಸಂಯೋಜನೆ ಚಲನಚಿತ್ರ ನಟಿ ಚಂದ್ರಕಾಂತ್ ಸಾಲಿನ ಸಸಿಗಳು, ಸಲಹೆ ಸಾಕಾರ ಪ್ರಸಾದ್ ನಾಯ್ಕ್ ಮಾನಿಪಾಡಿ, ಶುಭಾಂಗಿ ಎಸ್ ಶೆಟ್ಟಿ. ಈ ನಾಟಕಗಳು ಅಭಿನಯ ಮಲ್ಪುನ ಎಂಟಲ ಮೋಕ್ಷದ ಕಲಾವಿದರು ಹರೀಶ್ ಶಾಲೆಯ ಬಜಗೋಲಿ, ರವಿ ಹೆಗ್ಡೆ ದೇರ್ಮುಂಡೆ, ವಸಂತ್ ಶಾಲೆಯ ಗೋಲಾ, ವಿಶ್ವನಾಥ್ ಶೆಟ್ಟಿ ಸೀತಾನದಿ, ಶ್ರೀನಾಥ್ ಶೆಟ್ಟಿ ಸೀತಾನದಿ, ಸುರೇಶ್ ಪೂಜಾರಿ, ಶ್ರೀಮತಿ ರೇಖಾ ನಾಯ್ಕ್ ಬಾಪು, ಕುಮಾರಿ ರಕ್ಷಾ ಶೆಟ್ಟಿ ಮೊದಲ ಒಬ್ಬರು ಮುಂಬೈದ ಖ್ಯಾತ ರಂಗ ಕಲಾವಿದರಾಯಣ ಸಚಿನ್ ಪೂಜಾರಿ ಕುಂಡಿ, ಅಶೋಕ್ ಕುಮಾರ್ ಕೊಟ್ಟೇಕರ್. ಕತೆ ವಿರಜ್ ನಂದಿಪುರ್. ವಿನ್ಯಾಸ ನಿರ್ದೇಶನದ ಒಟ್ಟು ಅಭಿನಯ ಚಲನಚಿತ್ರ ನಟಿ ಮನೋಜ್ ಶೆಟ್ಟಿ ನಂದಲಿಗೆ. ನಾಟಕ ಶುರು ಮಾಡಿಕೊಂಡು ಕಲಾಭಿಮಾನಿಗಳ ಕರೆಕ್ಟಾಗಿ ವಿಜ್ಞಾಪನೆ ದಯವಿಟ್ಟು ನಿಗಲ್ಲ ಮೊಬೈಲ್ ಫೋನ್ ಬೊಕ್ಕ ಕಿಂಜ ಕಿಂಜ ಬೇಕುಂಡ ಸೈಲೆಂಟ್ ಮೋಡ್ ಮಾಡಲೆ
ನಿಗಲ ಶಾಂತಿ ರೀತಿಯ ಸಾಕಾರನೆ ಎಂಕಲ ಕಲಾವಿದರಿಗೆ ಆಶೀರ್ವಾದ ನನ್ನ ದುಂಬುಡು ನಿಗಲ ಎದುರು ಆಯ್ನಾಡು ಮುಡ್ದು ಬಿಡ್ಲೆ ಆಯ್ನಾಡು ಮುಡ್ದು ಬಿಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ನನ್ನ ಬದುಕು ಪುಲ್ಲೆ ಚಾವು ಹೊರಟಿರಿಯುಳ್ಳೆ ಆಯ್ನಾಡು ಬುಡ್ದು ಬುಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ನನ್ನ ಬದುಕು ಪುಲ್ಲೆ ಚಾವು ಹೊರಟಿರಿಯುಳ್ಳೆ ಸರಿ ಸಾಗಿ ಹೋಲುವರ ನಾಡು ನಯ ನೀತಿ ಕೊಂಚಿ ಮನೆ ಪಾಡು ನಿನ್ನ ಬದುಕು ನಿನ್ನ ಕೈಯಿಟ್ಟು ಲೋಕ ಸೃಷ್ಟಿದ ಸತ್ಯವನ್ನು ತಿಳಿಯೊಂದು ಈ ಬದುಕು ಆಯ್ನಾಡು ಬುಡ್ದು ಬುಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ನನ್ನ ಬದುಕು ಪುಲ್ಲೆ ಚಾವು ಹೊರಟಿರಿಯುಳ್ಳೆ ಕೈಪತ್ತಿ ಕಣ್ಣನಿ ಹೊಡೆದಿ ಕಡೆ ಮುಟ್ಟ ಕಡಿಯಲ್ಲಿ ಕೊಂಡಿ ನಂಬಿಕೆದ ಮಿತ್ತು ಪಡು ಮೋಗೆ ಜುಗೆ ನಂಜಿಮದ ವಚ್ಚನ ಮೆರೆದು ಮನಸ್ಸಿಡೆ ಸ್ವಾರ್ಥನ ಹೊಡೆದು ಬದುಕುಡೆ ಒಡಗುದು ಕನತಡ ಪಾಪನಿಕ್ಕೆ ತೆರೆಯಂದಿ ತಪ್ಪು ಗಿಣಿ ಮಾಪುಂಡು ಮರಿಮಗೆಟ್ಟ ಮೆರೆನ ಮಾತು ನೋಡುಂಡು ಯಾರೆನ್ನ ಪಂಪಿ ಅಹಂಕಾರ ಮುಡು ಕಡೆ ಮುಟ್ಟ ಮೋದಿ ಕೊಂಬಿ ಕೊದಿಬೋಡು ನಿನ್ನ ಬದುಕು ನಿನ್ನ ಕೈಯಿಟ್ಟು ಲೋಕ ಸೃಷ್ಟಿದ ಸತ್ಯವನ್ನು ತಿಳಿಯೊಂದು ಈ ಬದುಕು ಆಯ್ನಾಡು ಬುಡ್ದು ಬುಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ನನ್ನ ಬದುಕು ಪುಲ್ಲೆ ಚಾವು ಹೊರಟಿರಿಯುಳ್ಳೆ ಆಯ್ನಾಡು ಬುಡ್ದು ಬುಡ್ಲೆ ಆಯ್ನಾಡು ಬುಡ್ದು ಬುಡ್ಲೆ ನನ್ನ ಬದುಕು ಪುಲ್ಲೆ ಚಾವು ಹೊರಟಿರಿಯುಳ್ಳೆ ಸರಿ ಸಾಗಿ ಹೋಲುವರ ನಾಡು ನಯ ನೀತಿ ಕೊಂಚಮನ ಪಾಡು ನಿನ್ನ ಬದುಕು ನಿನ್ನ ಕೈಯಿಟ್ಟು ಲೋಕ ಸೃಷ್ಟಿದ ಸತ್ಯವನ್ನು ತಿಳಿಯೊಂದು ಈ ಬದುಕು ವಾಕಿಂಗ್ ಪೋತಿನ ಅಲ್ಪ ಒಂಜಿ ಚಾಪರ್ಕ ಬಂದಾಗ ಕೋಡೆ ಆಟದ ಬೋರಿದ್ರೆ ಅದನ್ನ ಬೆಚ್ಚ ಮಲ್ತು ಮಾಡ್ಕಂತೆ ವಾ ಪುರೇ ಮಾರಾಯ ಓಕೆ ನಿನ್ನ ಅಮ್ಮಿ ಆನಂದಿ ಓ ನೀನು ಲೆಕ್ಕಗಿಡ ಬರ್ರೆ ಅಪ್ಪು ಜಾನ ಹೊರ ಬಲ ಮಾರಾಯ ಯಾರು ಕತ್ತಿನ ಸಾಮಾನು ಪೂರ ಇರು ಕಣತ ಮಾಡ್ಲಿ ಇರೇನು ಕಾಸಿ ಆಗಿ ಕಣತ ಕೊರ್ಪೆ ಅಕ್ಕ ಲಕ್ಷ್ಮಣಣ್ಣ ಒಂಜಿ ಇರ್ನ ತಾರಂದ ಸೈಜ್ ಅಂಗೀತ ಮಲ್ಲ ಇಪ್ಪಾಡವೆ ಎಂತಿನವೆ ತೆಲ್ಪುಣ ಎಂತಿನವೆ ಅತಿಯ ಆನಂದ ಎಂಕಲ್ನ ಮನು ಇಮೇನೆ ಆಫೀಸ್ ಮ್ಯಾನೇಜರ್ ಅಂದ ಆಗಲ್ಲ
ಈ ನಮ್ಮನಿ ಈತ ಬೋಸುಡು ಆಫೀಸಿಗೆ ಹೋಗ್ತೀನಿ ಯಾನ್ ತೂತುಜಿ ಮಾರಾಯ ಆಯ್ನ ಅವಸ್ಥೆ ಗೊತ್ತಿದ್ದೀರಿ ಆಯ್ ಮುಟ್ಟದ ಪಿದಣ್ಣಗೆ ಬಾರಿ ಸೂಟು ಬೂಟು ಮತ್ತೆ ಪಾಡೊಂದು ಟೈ ಪಾಡೊಂದು ಆಫೀಸ್ ಬಿಟ್ಟ ಹೋಗು ಅದ ಹೊಲ ನಾಲ್ಕು ಪೊನ್ನು ತೂದಿ ಮೇಗ ರಕ್ಷಿತ್ ಶೆಟ್ಟಿ ಬಂದ್ಪೆರ ಅದ ಆಫೀಸ್ ದ ಕಡಿ ಬಾಕಿಲ್ ಮುಟ್ಟ ಅಂಚೆನೆ ಬೊಪ್ಪೆ ಬಾಕಿಲ್ದ ಉಲಾಯ್ ಪೋಯಿ ನಡೆದ ಮಕ್ಕೆ ಟೈನ್ ಮಾಡ್ತಿದ್ದೆ ಕಿಸೆಟ್ ನಿಕ್ಕೆ ಅಲ್ಪೈತಿನ ಮೈಸೂರಿಗೆ ಎತ್ತದ ಅಡ್ಪರೆ ಅವ್ನು ಅಡ್ಪರೆ ಇಪ್ಪನ ತೀಮೆ ರಟ್ಟು ತಿಂಗಳು ಬಂದು ಹೊಸ ಮೊಬೈಲ್ ತೆತ್ತಂದು ಒಲ್ಚಿ ಮೇಲೆ ಅಮ್ಮಲ್ತಿಗೆ ಎತ್ತಂದೇನ ಅಜ್ಜ ಆಫೀಸ್ ಬೇರೆ ಮಾಡ್ತಿದ್ದು ಬೇರೆ ನಾವು ಪಾರ್ಟ್ ಟೈಮ್ ಮಾಡ್ಕೊಂಡು ಹೌದು ಒಂದು ಮುಕ್ಕಾಲಿಗೆ ಕೊರ್ಪುಚ್ಚು ಆಫೀಸಿಗೆ ಫೋನ್ ಇಟ್ಟು ಎಲ್ಲ ಖರ್ಚು ಒಂಜಿ ಹೋಗ್ತದ ಆಯ್ನ ಅದು ಗುರ್ತು ಬಿಡ್ಲ ಮುನ್ನ ನಿನ್ನ ಅಮ್ಮೆ ಅತ್ತ ಅವು ಕೂಡ ಒಪ್ಪಾಡು ಮುನ್ನ ಎಂಕಲ್ಲ ತೀರ್ಥಯಾತ್ರದ ಟಿಕೆಟ್ ಮರಣಿ ನಿಂದ ಬಂದ ಹೌದಾದಾರ್ಯ ಅಜ್ಜ ಐಕ್ ನಡಲ್ಲ ಪಾಕ ದಿನ ಉಂಡಲ್ಲ ಆಕ ದಿನ ಉಂಡಲ್ಲ ಈ ಟೆನ್ಷನ್ ತಂದು ಕೊಡ್ತಿ ನಿಜ ಇಕ್ಕಳು ರೊಡ್ಡದ ಟಿಕೆಟ್ ಪೂರು ಯಾನೆ ಹೋಯ್ತಾನೆ ಅವು ಆನಂದ ಯಾನ್ಲ ಇಲ್ಲ ಈ ಸರ್ತಿ ಒಟ್ಟುಗಾರ ಎಲ್ಲಂಗಿ ಸಂಕ್ರಾಂತಿ ಪಕ್ಕ ಒಂಜಿ ತೀರ್ಥಯಾತ್ರೆ ಪೋಯಿಂದ ಅಂದಾಜು ಮಾಡಿದ್ದ ಅಂತೀವಿ ಯಾರು ಯಾವ ಇಲ್ಲ ಅನ್ನ ಅವನಪ್ಪ ಅವನು ಎಂಕು ಆರ್ಡರ್ಗೆ ತುಂಡಿಗೆ ರಟ್ಟು ಬಾಯಿಗೆ ಒಂಜಿ ನಿಚ್ಚಯ ರಟ್ಟು ಮತ್ತೆ ಎಂಜಿ ಬಾಯಿ ತೊಟ್ಟಿಲ್ಲ ಆನಂದ ನಿನ್ನ ಆರ್ಡರ್ ಏನ ಇತ್ತಂದಲ್ಲ ಅವು ಹೆಂಗ್ ಗೊತ್ತು ಇದೆ ಮುಲ್ತು ಗೋಪಿನ ಬರ್ಪಿನ ಅವ್ರು ಉಂಟುನ ಮಾತ ಖರ್ಚಿಯನ್ನ ನೀಕು ₹1 ಖರ್ಚಿದ್ದಿ ಅನ್ನೋಟ ಖಾಲಿ ಭತ್ತದ ಸೈ ದಂತೀವಿ ನಾನು ಬರ್ತದೆ ಇದ್ದಾಡಿ ಆರ್ಡರ್ ಮತ್ತೆ ನೀರು ಪನಿ ಬರ್ತೇನೆ ಅಂತ ಒಚ್ಚಿಂದ ಬಂದ್ರೆಲ್ಲ ಆಗ್ಬಿಟ್ಟಿಲ್ಲ ಬರ್ಕ ತಿಕ್ಕೊಂಡ ಒಳಗೆ ಬರ್ತೇವೆ ಮತ್ತೆ ಎಂಕ ಆಫೀಸ್ ಟೈಮ್ ಆಡ ಯಾನ್ ಬರ್ಪೆ ಅಜ್ಜ ಬರ್ಪೆ ಒಬ್ಬ ಬರ್ಪೆ ಓ ವಿಶ್ವನಾಥ ಇವಾಗ ಒಂಜಿ ಕುಂಟದ ಅಂಗಡಿ ಮಾಡ್ನಂತಿನ ಅಂಡಲ ಬುದ್ಧಿ ಬರ್ಲಪ್ಪ ದೇವರೇ ಯಾರು ಬರ್ತೀಯಪ್ಪ ಎಂಕಲ್ ಗೋಡದ ಸಾಲ ಮದ್ದಲದ ಒರಿಜಿನ ಚಾವಕ ಸತ್ತಿಗೆ ಬದಿಲುಂಡು ಇನಿಕ್ ಪರಿಮಳಡು ಕಮಸ ಒಂದುಂಡು ಅವೇನು ಬೆಚ್ಚಾರ್ತು ತಿಂತು ನೀವಪ್ಪರ ಓಡೆದು ಸತ್ತಿಗೆ ಬದಿಲ್ಬೇಕ ಚಾ ಓಡೆದತ್ತ ಓಡೆದ ತಿಂದಂತೆ ಅನ್ನ ಬಂಜಿಗ ಒಂದು ಮಾರಾಯ ಅದಕ್ಕೆ ನಂಗೆ ಕೋಡೆದಲ್ಲ ಹಾಕೊಂಡು ಮರಣಿದಲ್ಲ ಹಾಕೊಂಡು ಜಾನಕಿ ಈ ನಾನು ವಿಶೇಷ ಗೊತ್ತುಂಟ ನಾನೇ ವಿಶೇಷ ಸರಿ ನೆನಪಾಗ್ತದೆ ನಾನೇ ವಿಶೇಷ ಬನ್ನಿ ಇದೆ ದುಡ್ಡು ನಿನ್ನ ಬಗ್ಗೆನೇ ನಿಕ್ಕೆ ಯೋಚನೆ ಮಲ್ಪನ ಸಮಯ ಹೆಚ್ಚು ಇಡೀ ದಿನ ನಿಕ್ಕೆ ಕೆಲಸ ಪುರ್ಸೋತೆ ಇಚ್ಚಲ್ಲ ಅಲ್ಲಿ ಇದೆ ಕಾಲ ನೆನಪಿಜಿ ಇದೆ ಬನ್ನಿ ಜನಕ್ಕೆ ನೀ ನಿನ್ನ ಬಡ್ಡಿ ಅಂತ ಓ ಅಂದತೆ ನಿನ್ನ ಬಡ್ಡೆದಲ್ಲಿ ಇಟ್ಕೊಂಡು ಎನ್ನ ಮೋಕಿದ ಬಡಿದಿಗೆ ಮುಂಜಿ ಮೋಕಿದ ಗಿಫ್ಟ್ ನಾನೇ ಯಾವುದು ಓಪನ್ ಮತ್ತು ತೂಲಗೆ ಮೊಬೈಲ್ ಎಷ್ಟು ಶೋಕಂಡಿ ಥ್ಯಾಂಕ್ಸ್ ಕಣ್ಣನ್ನು ಬೆಳೆದಿನ ನಡುವುದು ಥ್ಯಾಂಕ್ಸ್ ಗೋಡ ನಾ ಜನಕಿ ಆ ಒಂದು ಇಲ್ಲದ ಲ್ಯಾಂಡ್ ಲೈನ್ ಉಂಡಲ್ಲ ಅವು ಏಪತ್ತು ಉಂಡಲ್ಲ ಹಾಡಿತ್ತು ಬೊಕ್ಕೊಂಜಿ ನೀನಡು ಒಂಜಿ ಆ ದೊಡ್ಡ ಮೊಬೈಲ್ ಉಂಡು ಏಪಲ ಎನ್ನ ಉಳಿದಿ ಒಂದು ಫೋನ್ ಮಲ್ಕೊಡ್ಬೇಡ ಐಕದ ಏಜ್ ಇಚ್ಚಿ ಅದಕ್ಕೋಸ್ಕರ ನಾನು ಹೊಸತ್ ಮಾಡಲ್ದನೇ ಒಂಜಿ ಮೊಬೈಲ್ ಪಾತ್ರ ಬೈದೆ ನನ್ನ ಉಂಡತ್ತ ಇಡೀ ದಿನ ಯಾನು ಇಲ್ಲ ಕಾಲ್ ಆಗ್ತದೆ ವಾಟ್ಸಪ್ ಕಾಲ್ ಮಾಡ್ತು ವಿಡಿಯೋ ಕಾಲ್ ಮಾಡ್ತಿದ್ರೆ ಪಾತ್ರ ಅನ್ನಂದ ಅಂಚ ಪಾತ್ರನ ಕುಲಂಡ ಮೂಲೆನ್ನ ಇಲ್ಲದಕ್ಕೆ ಸಾವಲಿನ ಆಫೀಸ್ ಕೆಲಸ ಏನ್ ಮಲ್ಪುಣಿಯೇ ಜಾನಕಿ ನಿನ್ನ ಕೆಲಸ ಉಂಡತ್ತ ಇಂಚ ಜೀವನು ಏನ ಕೆಲಸ ಉಂಟಾಗಿ ನನ್ನ ಇಚ್ಛ ಪಕ್ಕದ ಕೆಲಸ ಮಲ್ಕಂಡ ಇನಿ ಕೂಡ ಅಭಿನಯ ಅಂತ ಮಂಚ ಗಡ್ಡ ಜಾನಕಿ ಕಂಡನೆ ಬುಡಿಗೆ ಪಾತ್ರನ ಇಟ್ಟು ವಾ ಅನಾಹುತ ಲಾವಂತ ಅಭಿಪಡೆ ನಿಖಿತೆಯನ್ನ 50 ಇಂಚ್ ಆಡ್ತಾನೆ ಈ ರೀತಿ ಕಾಲ ಕೊಂಡದ ಖುಷಿಯೇ ಕೊರಿಜಿಗಲ ಖುಷಿ
ಎನ್ನ ಬದುಕು ಒಲ್ಪು ಕೊರ್ತಿನ ಇರೇ ಮಲ್ಲ ಗಿಟ್ಟದೆ ಸಂಪೂರ್ಣ ದೇವಿ ಮಾತಿನ ಆಟ. ಈ ಜನ ಇತ್ತು ನಾವು ಊರ್ದಾಗಲಿಗೆ ಪರ ಊರ್ದಾಗಲಿ ಅಕಲೆಗೆ ಮೊಕಲೆಗೆ ಮಲ್ಲಗಲೆಗೆ ಎಲ್ಲಗಲೆಗೆ ಅಂಜೋಲೆಗೆ ಬೊಂಜೋಲೆಗೆ ಅಜ್ಜರಿಗೆ ಬರಗರಿಗೆ ಮಾತೆರೆಗೆಲ್ಲ ಬಂದಿದೆ. ಇಡೀ ಕಂಡೋಡು ಜಾರಿಡು ಇಲ್ಲದ ಉಲೈ ಬೆಂದಿರಿಡು ಅಲ್ಪ ಮುಲ್ಪ ಜನ 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 ಬಿಜಿ ಬಿಜಿ ಜನ. ಈ ನಮ್ಮ ದನಿ ಇಲ್ಲ ನೋಡಿ, ದನಿ ದನಿ ಗಮನ ಕಟ್ಟಾಡ್ತದೆ. 6 ಬಂದಿರ ಆನಂದನ್ನೇ ಬಂದಿರ ಇನ್ನೊಂದು ಕ್ಯಾಂಟೀನ್ ಅವಡು, ನಮ್ಮ ಕ್ಯಾಂಟೀನ್ ಅವಡು ಗೋಲಿ ಬೆತ್ತ ಚಾಪುರ ಅವಡು ಬೆತ್ತ ಬೆತ್ತ ಮತ್ತು ಗೊರಡು ಜನಗಳಿಗೆ ಏನೊಂಜಿ ಮೇನ್ ಕುಕ್ಕತ್ತಯ್ಯ ಏನೊಂಜಿ ಈ ತೂವನೋಡ ಪೂರ ಜಾಗ್ರತೆ ತೂವನೋಡು ಈ ಬೆದ ಕ್ಯಾಂಟೀನ್ ಬಾರ್ದು ಶುರು ಮಾಡ್ದೆ ಹೆಚ್ಚಿನ ಜನ ಗೋಲಿ ಬಜ್ಜೆ ದಿನ ಆರೆ ಮತ್ತೆ ಏನು ಗೋಲಿ ಬಜ್ಜೆ ಬುಡ್ಕುದು ಚಾ ಮಾಡ್ತು, ಗೋಲಿ ಬಜ್ಜೆ ಬುಡ್ಕುದು ಚಾ ಮಾಡ್ತು. ದಾನಿ ಒಳ್ಳೆದು 6 ಬೇದ ವಯಸ್ಸಲ್ಲಿ ಗೊತ್ತಿಲ್ಲ ಎಂಟಿ ಬೇದಾಗ ಬೆಂದದ ಸೂತೆ ಎದುರು ಕೂರ್ದು ಎಣ್ಣೆದ ಮರ್ಕೊಡು ಮರ್ಗ ಸಂಕಟ ಗೊತ್ತಿಲ್ಲ. ವ್ಯವಸ್ಥೆಗೆ ಹೀಗೆ ಆಟದಾಗಲು ಅವ್ರು ಮತ್ತೆ ಕೂಡಲೇ ಚೌಕಿನ ನದಿ ಅವ್ರು ಭಾಗವತ ಭಕ್ತಿ ನಿಂಗೆ ತೂಗುನು ಇವೆ ಸಪ್ರದ ಚಟ್ಟಿನ ಉಲ್ಲ ನೀರು ನೂರಲ್ಲಿ ಲಡ್ಡು ಬಾಟ್ಲಿ ನೀರು ಬಂದು ಹಿಂಚಿಡಿದ ಫ್ರೀ ಬೇಸಿಗೆ ತೆತ್ತೇರಡ ಇವಾಗ ಅವು ಏಸನ ಅಥವಾ ಒರಿಜಿನಲ್ ಫೋನ್ ನನಗೆ ಗೊತ್ತಿಲ್ಲ ಖುಷಿ ಇಟ್ಟು ನಾನು ಬೇಗ ನಾನು ಓಲಿ ಬಜ್ಜೆದ್ದು ಲೇಟ್ ಇಟ್ಕೊಂಡು ಕೊಡ್ತೀನಿ ನಾನು ಮುನ್ನೆ ಮಗೆ ಮುನ್ನೆ ಅವಳ ಬೊಕ್ಕಲೊಂದು ಸಂಗತಿ ಅವಳು ಹಠಾತ್
ಆಟ ಶುರುವಾಗ್ತದೆ ಭಾಗವತಿಯರು ಪುರ ಭಾಗವತಿಗೆ ಮಲ್ತೊಂದಲ್ಲಿ ಮಾಲಿನಿ ಬಂಡೋರು ಅವನು ಅವನ ಗಂಡನಿಗೆ ತೀರಿದಿ ಹೆಜ್ಜೆ ಹೋಗಿ ಮಾಲಿನಿ ಬೆಚ್ಚೋಡು ತನ್ನ ಮಗನ ಲೆಪ್ಪನು ಮಗನೇ ಮೈಸಾ ಅವನು ಪೂರ ಮುಲಿತ ಪೂರ ತುಂಡು ಮಾಡ್ತೀವಿ ಮಲಮಲ್ಲ ಮುಟ್ಟೆ ಮಾಡಿ ತೂಗಾಡಿ ಹಿಂಗೆ ರಕ್ತ ತೂಟೆಯನ್ನು ಬರ್ತದ್ದು ಹೆಜ್ಜೆ ಮೈಸಾ ಬಂದಿ ಎಂಚಿನ ಮೈಸಾಸುರ ಪ್ರಕಾರ ಕುಂಬುಡು ತಾರದೆ ಬೆತ್ತಂಚಿದಾಗ ಬರ್ರೆ ಬಿಡುತ್ತೇನೆ ಮುಂದೆ ಮುಂದೆ ಓ ಅಣ್ಣ ಇಮ್ಮೆ ಅಂಡಲ್ಲ ವಾಯತ್ತಪ್ಪ ಇಮ್ಮೆ ಇಡೀ ಬಾಕ್ಯರಡ ಮೊಬೈಲ್ ಪತೊಂದು ಇಂಚಾತಿ ಹೋದು ಕೊಂಚ ಲೈಟ್ ಹೋಗ್ಬಂದಿದೆ ನಿಮ್ಮನ್ನ ಕುಂದಿ ಇಡೀ ಬಾಕ್ಯರ ಕೊಡಿ ಕಡೆ ಹೋಗ್ಬಂದು ನೆಕ್ಕಲ ಬ್ಯಾರೋಡೆ ಅಂತ ಮಂಟೆ ಬೆಚ್ಚು ಕನ್ನ ಈ ಬೇಲೆ ಕುರಿತು ಫೋನ್ ಕನ್ನ ಹೇಳ್ತೀನಿ ಸರ್ ನಿಮ್ಮನ್ನ ಫೇಸ್ಬುಕ್ ಈ ಮೊಬೈಲ್ ಪೂರ ಬಂದು ಓದ್ಲೇ ಬರೀ ಕಮ್ಮಿನ ಕ್ಯಾಟರ್ಸ್ ನಮ್ಮಲ್ಲಿ ಮದುವೆ ನಿಶ್ಚಿತಾರ್ಥ ಮುಂಚೆ ಶ್ರೀಮಂತ ಕಿಟ್ಟಿ ಪಾರ್ಟಿಗಳಿಗಾಗಿ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ ಅದೇ ಸ್ಪೆಷಲಿಸ್ಟ್ ಇನ್ ಔಟ್ ಗೋಯಿಂಗ್ ಲಂಚ್ ಅಂತೆ ಬಂದದಾದಯ ಔಟ್ ಗೋಯಿಂಗ್ ಲಂಚ್ ಬಂದ ಬೊಚ್ಚ ಇನ್ಕಮಿಂಗ್ ಡಿನ್ನರ್ ಮುಂದಾದ ಇನ್ಕಮಿಂಗ್ ಡಿನ್ನರ್ ಬಂದಾಗ ರಾತ್ರಿ ಉಳ್ಳಾಯಿಲೆ ಇಮಾನ ಈ ಮೊಬೈಲ್ ಬ್ಯಾರೋಡು ಫೇಸ್ಬುಕ್ ತೂಯ್ಕೊಳ್ಳಿ ಇಮ ಬಂದಾಗಿದೆ ಬರ್ತು ಆಯ ಬೆತ್ತದ ಆಯ ರಾಜೇಶ್ವರ ಆಯ ಕಡಪು ಆಯ ಸಣ್ಣ ಒಮ್ಮಿರಡ್ಡು ಮೇಲೆ ಆಯ ಉಲ್ಲ ಇಂಚೆಲ್ಲ ಒತ್ತುವಿ ಅವ್ರು ಕೂಡ ಇಂಚೆಲ್ಲ ಒತ್ತುವಿ ಈಚೆಂಚಿನ ಮಗು ಆಗ ಬ್ಯಾಟರ್ ಬರೋರು ಕೊಡ್ತೀನಿ ಆಯೆಲ್ಲ ಬರೀತಿನ ಕೆಲವು ಎರಡು ಮೂರು ಸಲ ಬಂದಿಟ್ಟ ಬರುತ್ತೀನಿ ಹೆಂಗ್ ಕೊಂಚ ಬಾರಿ ಖುಷಿ ಆಯ್ತು ಮಾತ್ರ ಹೇಳ್ತೀನಿ ಅಂದ್ರೆ ಬೆತ್ತ ಮಂಟೆ ಬೆತ್ತೋಡಿ ಆರು ಜನ ಮಂಟೆ ಬೆತ್ತ ನೀನು ತನಿ ಬಾರಿ ಅಡ್ಡೆ ಜನ ಅಂತ ಜನ ಎಟ್ಟೆ ಹಾಂಡದ ಅನ್ನ ಜನ ಮಾತ್ರ ಬಾರಿ ಎಟ್ಟೆ ಎಂಗಿಲೆಂದು ಕಾಂಡೆಡ್ದು ಭಯ ಮುಟ್ಟಬೇನು ಬಾಯಿ ದಿಕ್ಕೆಲ್ಲ ಎದುರಬೇಕು ನಮ್ಮ ಬೇಕಾದ್ರೆ ತಪ್ಪಡೋದು ಎಂದೆಲ್ಲ ಪುರ ತಿಗಲೆ ಪುರ పొడి ಕಾಂಡ ಈತು ಬೆನ್ನುಂಡಲ್ಲ ದನಿ ಕೊಂಚಿ ಚೂರಂಡಲ್ಲ ಕನಿಕರ ಉಂಡು ಕೊರ್ನಾಗ ಸಂಬಳ ಕೊಡ್ತೀನಿ ಅದೇ ಮುಂದಪ್ಪ ನಿಕ್ಕಿದಾಗ ಕಾಸದ ಮಲ್ಲ ಅಗತ್ಯ ಹೆಚ್ಚಿಗೆ ಎಂಗೋ ಸುದ್ದಿ ನಿಂತದ್ದು ಏನನ್ನ ಒಂದು ಕುಕ್ಕುದ ಮೇಲೆ ಗುದ್ದ ಐಟೆ ಡೆಕೋರೇಷನ್ ಪೂರ ಹೋಯ್ತು ಅದೇ ಮುಂದಪ್ಪ ಬೇಜಾರವಲ್ಪಡ ನಾ ನಿಕ್ಕಿ ಸರಿಯಾಯ ನೊಂಜಿ ದನಿಗೆ ಸರಿಯಾಯ ನೊಂಜಿ ಮಗೆ ಐಕೆ ತಕ್ಕ ಐ ಚಂದಪ್ಪಿ ನಿಗಲಿ ತಂಗಿಯಲ್ಲಿ ಮಾರ ಯಾನು ಚೂರು ಬರ್ಬೇಕು ಆಯ್ತು ಪತ್ರ ಕೊಡ್ಲೇ ಇನ್ನು ಆಟದ ಮಾಡಿ ನನ್ನ ಮುಗಿದಿದೆ ಮನೆ ಬಲ್ಲೇರೇನಯ್ಯ ಇರುವಂತಹ ಕಮ್ಮಿನ ಸ್ಟ್ಯಾಂಡರ್ಡ್ಸ್ಗೆ ಯಾರನ್ನು ಕೇಳಿದ್ದೀರಿ ಮೇಲ್ಗೊಕ್ಕು ಮುಂದಪ್ಪ ಎಂದುಕೊಳ್ಳಬಹುದು ಓಹೋ ಸಾರಥಿ ಎನ್ನಿನಂತೆ ಇಂದು ಕೂಡ ಪುಲ್ಯಕಾಲ ಪದೆಯಿಂದ ಎದ್ದು ಪದೆಯನ್ನು ಮಡಚಿ ಇಟ್ಟು ಕುಕ್ಕುದೇರನ್ನು ತೆಗೆದು ಮುಂಡು ಮಾಡಿ ಕೂಲಿಯನ್ನು ಕೂಡುತ್ತಾ ಮುಂದೆ ಸಾಗಿ ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡುತ್ತಾ ಮುಂದೆ ಹೋಗಿ ಜುಳು ಹರಿಯುವ ತೋಡಿನ ಬದಿಗೆ ಹೋಗಿ ಎರಡು ಕಲ್ಲುಗಳ ಮೇಲೆ ನನ್ನ ಕಾಲನ್ನು ಆಧಾರವಾಗಿ ಇಟ್ಟುಕೊಂಡು ನನ್ನ ನಿತ್ಯಾನ್ನಿತ್ಯವನ್ನು ಮುಗಿಸಿ ಮತ್ತೆ ಅವು ಕೈಟೀನ ಐದು ದೊಡ್ಡ ಒಂದು ಪಕ್ಕ ಇನ್ನು ಬಾಯಿ ಬಂದ್ರೆ ಬಣ್ಣವೆ ಮುಂದೆ ಸಾರಥಿ ನನ್ನ ನಿತ್ಯಾನ್ನಿಕವನ್ನು ಮುಗಿಸಿ ಅದೇ ನೀರಿನಲ್ಲಿ ಮುಖಮರ್ಜನ ಎನ್ನಿನಂತೆ ಒಂದೇ ದೇವರಿಗೆ ವಂದನೆಯನ್ನು ಗೈಯುತ್ತಾ ನೀರವಳು ದೆಕ್ಕರ್ನೆ ಬನ್ನ ಬೊಮ್ಮರ ಆದ ಚೌಲಿ ನೀರುಂಡು ಅಲ್ಲಿ ಬೆಂದಿರು ಸೂಬಾರ್ದೆ ನೀರು ಮುಂದೆ ಸಾರಥಿ ನನ್ನ ನಿತ್ಯಾನ್ನಿಕ ಕರ್ಮಗಳನ್ನೆಲ್ಲ ಪೂರೈಸಿ ಸುಂದರವಾದ ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡುತ್ತಾ ಮುಂದೆ ಸಾಗಿದಾಗ ಅದು ಸಾರಥಿ ಬೈಲಖಂಡದಲ್ಲಿ ಪಚ್ಚೆ ನೇಜಲ್ಲವೇ ಸೊಬಗು ಆ ಬೈಲಖಂಡದ ಕಟ್ಟಪುನಿಯಲ್ಲಿ ನೋಡು ಒಂದು ಕೊರ್ಮನ್ನು ತನ್ನ ಪಚ್ಚೆ ಮುಟ್ಟಿಯನ್ನು ತನ್ನ ಕೊಕ್ಕಿನಿಂದ ಪೆಚ್ಚಿ ತಿನ್ನುವ ದೃಶ್ಯವನ್ನು ನೋಡು ಮನೋಹರ ಮನೋಹರಾಜನವ್ರು ಕವರ್ ದಿಂಜ ಉಂಟು ಮಾತಾಡಿ
ಬರ್ನುಗಳು ಇಂಥ ವಿಹಂಗಮ ಸುಂದರವಾದ ನೋಟವನ್ನು ವೀಕ್ಷಿಸುತ್ತಾ ಮುಂದೆ ಸಾಗಿದಾಗ ಒಂದು ನಿಂತಹ ಸ್ಥಳ ಏನು ಬಜಗೋಳಿ ಹರಿಶ್ಚಂದ್ರನವರ ಬೊಟ್ಟಿ ಕಂಡ ಅಲ್ಲವೇ? ಬೊಟ್ಟಿ ಸಾರಥಿ, ಅದೋ ಅಚ್ಚನೋಳು ಏನು ಆ ಬೊಟ್ಟು ಕಂಡದ ಕಟ್ಟ ಕೊನೆಯಲ್ಲಿ ನವಿಲು ತನ್ನ ಗರಿಯನ್ನು ಬಿಚ್ಚು ನರ್ತಿಸುವ ಚಂದ ನೋಡು. ನವಿಲ ಸರಿತೂಲ ನವಿಲ ನವಿಲತ್ತವು ಅವು ಹರೀಶಣ್ಣನ ಪುಂಜೆ ರವಿಯಣ್ಣನ ಕರಡೆ ಬೆರಿಬಿಟ್ಟು ಇತ್ತ ಹರಿಸಣ್ಣನ ಪೂಂಜೆ ಬಾರಿ ಸ್ವರ್ಪದಲ್ಲಿ ಗೊತ್ತು ನಾನು ಈ ಬೆರಳಿನ ಬೇರೆ ಮುಟ್ಟುಗಡೆ ಮುಟ್ಟಾತನ ಓ ದೇವರ ಯಾನು ನವಿಲಂದೇನಿ ನಾವು ಮುಂದೇನು ಮುಂದೆ ಏನು ಏನು ಮುಂದೆ ಏನು ನಿನ್ನ ಅಪ್ಪಾಜಿಯವರು ನಿನ್ನ ಬಲಂತರಿಯನ್ನು ನೆನೆದು ಹಾಕಿದ್ದಾರೆ. ಅದನ್ನು ಕಳೆಯುವ ಕಾರ್ಯಕ್ರಮ ಇದೆ. ಗೊತ್ತಿನ ವಿಷಯ ಎಂಕುಲು ಕಾಂಡ ಪಾಯಸ ಮಲ್ತದು ಕಟಾರೋಡು ದೀತಿನಾದ್ರೆ ಮಲ್ತುದ ಒಂಜಿ ಗಂಟ ಮುಚ್ಚ ಉಂಡತೆ ಮಂಗು ಮುಚ್ಚ ಒಂದು ಒತ್ತಿ ಅಂತ ಮಂಗು ಮುಚ್ಚ ತನ್ನ ಆತ್ಮ ರಕ್ಷಣೆಗೆ ಓಡಾದು ದುದುಕ್ಕ ಪಾಯಸದ ಕಟಾರೋದು ಏನಾಗ್ತದೆ ಪಾಯಸ ದಕ್ಕರೆ ಪುಂಡೆ ಇಜ್ಜತೆ ಅಂಚ ಮುಚ್ಚನು ಬೀಳೋದು ಬದಲು ಗೆತ್ತೀನಿ ಸಮ ಪೂರ್ತಿನಿ ಮುಚ್ಚನು ಗೆತ್ತರಾಕಿ ಆಯ್ನಾಡಿ ಗುರ್ತು ಬಿಡ್ಲೆ ನೆರೊಚ್ಚಿ ಈ ಚೈನಾದಾಗ ಗೊತ್ತುಂಡೆ ಮುಚ್ಚದ ರೋಮ ನಾಯ್ದ ರೋಮ ಎಲಿದ್ದ ರೋಮ ಎಂಚಿನ ಪಾಡ್ದ ಪಾಯಸ ಮಲ್ಪೇರು ಕೊಂಚ ಅಡ್ಜಸ್ಟ್ ಮಲ್ಪಲೆ ಬರ್ತಿ ಸತ್ತುಕ ಆ ವೈಕ್ಕಲ ಏನನ್ನು ಲಗಡಿದೆ ಪುಣಿ ಎನ್ನ ಅಡಿಗೆದ ಮುಂಡಪ್ಪೆತ್ತ ಮುಂಡಪ್ಪ ಪಾಯಸ ಮುಚ್ಚಲ ರೋಮ ಬಿಡ್తుంದ್ಯಾ ನಮ್ಮ ಗೋಲದ ವಸಂತ ಆರ್ಡರ್ ಉಂಟು ಆರ್ಡರ್ 200 ಜನಕ್ಕೆ ಅವಳಿಗೆ 200 ಜನಕ್ಕೆ ಎಂತಿನ ಅವಳಿಗೆ ಪಾನಿಪುರಿ ಪಾನಿಪುರಿ ನೀ ಬಂಡ ಸರಿ ಆ ಪಾನಿಪುರಿ ಉಂಡಾತಿನ ಕಥೆ ನಿಂತು ಗೊತ್ತುಂಡ ಪಾನಿಪುರಿ ಉಂಡಾಪನ ಒಂಜಿ ತೋಪು ದೀಪನ್ನು ಮೈದಾ ಇಟ್ಟು ಪಾನು ಉಪ್ಪು ಪಾನು ನೀರು ಪಾನು ಸಮ ಎಲ್ಲ ಪಾನಿಪುರಿ ಈ ಅಡಿಗೆದ ನಿಕ್ಕು ಪುರಿ ಮಲ್ಪರ ಮಾತ್ರ ಗೊತ್ತು ಪುರಿತ್ತ ಎಂತ ಬೈದಿನಿ ಪಾನಿಪುರಿ ನನಗೆ ಗೊತ್ತುಂಡ ಕೇಳಿ ಕತೆ 1947 ಇಸ್ವಿಡಿ ಸ್ವಾತಂತ್ರ್ಯ ದಿಕ್ಕದಿಲ್ಲ ಆತೆ ಗೊತ್ತು 1947 ಇಸ್ವಿಡು ಪೂರ್ಣಿಮಾ ಬಂದ್ಪುನವರ್ತಿ ಪೊನ್ನು ಓ ಬೀವುಂಡಿದ ಆಗ ಸುದ್ದಿ ನಿಕ್ಕದ ಏನು ಮಾರಾಯ ಆಗ ನನಗೆ ಕೊಂಚ ಅಪ್ಪ ಇದ್ದಿಲ್ಲ ಹಾಳಾದಿನ ನಮ್ಮೊಟ್ಟು ಗುಂತಿನೆಟ್ಟು ನಮ್ಮ ಬದುಕದು ವರಿಯ ಮಾತು ಇದನ್ನ ಕ್ಯಾಟ್ರೆ ಸಲಕ್ಕ ಕಂಕನೆ ಉಂಟು ಆರತ್ತು ಪೂರ್ಣಿಮಾ ಬಂಡ ಉತ್ತರ ಭಾರತದ ಒತ್ತಿಕೊಂಡು ಉತ್ತರ ಭಾರತ ಪೂರ್ಣಿಮಾನು ಆಕಲೆ ಇಲ್ಲದಕ್ಕೂ ಊರ್ದಕ್ಕೂ ಮತ್ತ ಮೋಕೆಡು ಪೂರಿ 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 ಇಂದಲೇ ಓ ಇದ್ದ ಪೂರ್ಣಿಮನ ಪುನರು ಪೂರಿ ಪೂರಿ ಪೂರ್ಣಿಮಾ ಇಂಚಿನವರ ಪೂರಿ ಇಂಚಿನವರ ಮಂಡೆ ಬೆಚ್ಚೋಡು ಮತ್ತ ಇಪ್ಪುನಾಗ ಹಾಲು ಒಂಜಿ ಇಲ್ಲ ಖಂಡರೆ ಕೊಟ್ಟು ಖಂಡದ ಹಾಗೆ 5 ಮಕ್ಕಳಿಗೆ ಬಸ್ತದಾಪ ಆಗಿ ಕೂಡಲೇ ಅದು ಗೋಲಿಗೆ ಹೋದು ಬದುಕಲಾಗಿ ಊರ್ದ ಜನಗಳು ಮತ ಸೇರಿಯರು ನೀರಿಗೆ ಹಿಂದಿಡಿ ಇಂತಿನ ಮಾಡ್ಕೊಂಡು ನೀರಿಗೆ ಪಾನಿ ಅಲ್ಲೇ ಪಾನಿಗೆ ತುಯಿನಗಳು ಬಂಡೇರು ಪಾನಿ ಮೇ ಪೂರಿ ಅಂತ ಬರ್ತನು ತುಲ ಪಾನಿ ಪೂರಿ ಮತ್ತೇನು ಮಾತ ಒಟ್ಟುಗಾರಿ ಇಂಗ್ಲಿಷ್ ತಕ್ಕನ ಕಾಲ ಕೆಲವು ಇಂಗ್ಲಿಷ್ ತಕ್ಕಲ್ಲ ಬತ್ತೀರಿ ಅದ ಬಂದಿರಿ ಸೇವ್ದಿ ಪೂರಿ ಪಂಡ ಬತ್ತಿನ ತೂಲ ಸೇವ್ ಪೂರಿ ಆತೇನಾ ಪೊಲೀಸ್ ತಕ್ಕಲು ಬತ್ತೀರಿ ಕೇಸಾಂಡು ಅಲ್ಲಿಂದ ಹೋದ ಇಂಕ್ವೈರಿ ಮತ್ತೆ ಪೊಲೀಸ್ ಸ್ಟೇಷನ್ ಕಂಡು ಆಯ್ತು ಊರ್ದ ಜನಗಳು ಮತ್ತೆ ಒಟ್ಟುಗಾಯ ಆಕ್ಲಿಗಳ ಕಣಿಕರ ಬರ್ತದೆ ಪಸ್ತದಾಪ ಪಡೆದಲ್ಲತ್ತ ಮಾತು ಅಂದು ಊರ್ದಕ್ಕಳು ಮಾತಬಹುದು ಊರಿಗೆ ಬೇಲು ಮಲ್ಪಾಯಿ ರಂಚ ಬತ್ತಿನ ತೂಲ ಬೇಲು ಪೂರಿ
ಅಭ್ಯಾಸ ಉಂಟು ಒಂಜಿ ವಿಷಯ ತಿಕ್ಕೊಂಡಂತೆ ಮಸಾಲೆ ಪಾಡ್ದು ಬಂತು ಅಂತ ಪೂರಿನ ವಿಷಯ ಮಾತ ಊರ್ದ ಕೆಲವು ಜನಕ್ಕೂ ಮಸಾಲೆ ದಿಂಜ ಅದು ಬಂಡೇರಿ ಮತ್ತೊಂದುಲ್ಲ ಮಸಾಲ ಪೂರಿ ಆತೇನಾ ಪೂರಿ ಒಂದು ಮಾತ ಕೇಂದ್ರ ಅನಾಗ ಪೂರಿಗೆ ಮಂಡೆ ವೆಚ್ಚಾಂಡಿ ಮಂಡೆ ವೆಚ್ಚಾನ ಮಂಡೆ ಬಾತರ ಒಂದೇ ದಿಮಕ್ಕ ದೈ ಹೋಗಿಯ पूरी का दिमाग का दही हो गया बत्तन तुला दही पूरी ಹುಲ್ಲಗಾಡಿ 4 ಗಂಟೆಗೆ ಲಕ್ಕದ 7 ಗಂಟೆ ಆದಾಗ 500 ಆಪ ಆಡುದು ಅಂದನೆ ಹುಲ್ಲೆ ಗಾಂಡೆ ಲಕ್ಕದ ಪರಿಹಾರ ಶುರು ಮಾಡ್ತಾರ ఉండదేవి కూడా వాడు వయ్యాడు వంతెనిక 500 ఆట ఆడుండు కరెక్ట్ బాబా కరెక్ట్ నించిన ಮೇಲಿನ ಬೋಲಿ ಮಗ ಕರೆಕ್ಟ್ ಅಪ್ಪ ಮುರಳಿ ಮಂಜಿ ಪ್ರೋಗ್ರಾಮ್ ಎಂಬುಡದ ಕೊದ್ದರಡು ಬಂಗುಡದ ತುಂಡಿದಿಕೊಂಡು ಗೊತ್ತು ಅವಳು ಯಾರು ಇಚ್ಚಿಂದ ಕೊದೆ ದಾದಾದು ఆయన గుర్తుకుంటే ఎప్పుడు దాయిತ್ತು ఎంత ఉడుతును ಅವೇನಂಗಿ ಸರಿ ಬಗಲ್ವಿ ఆయన అంటే పుడుతు ಬಿಡ್ಲಿ ఆయన ಈ ಪ್ರೋಗ್ರಾಮ್ ಅಂತ ಪೊನ್ನುಲೇನ డాన్స్ ತುಯ್ಯಡ ಪಕ್ಕ ಕೆಂಬುಡೆದ ಕೊದ್ದೆಲಿಗೆ ಬಂಗುಡೆ ಬಾಂದ ಗುನ್ನುವ ಮದಿನಾಂತಲಗೆ ಕಚ್ಚಾಲ್ ಬರವಲ್ಲಿ ಅಮ್ಮತ್ರಿಯನ ಓಯ್ಯ ಓ 500 ಆಪಮೈ ಓ 500 ಆಪ ಹೋಗ ಇತ್ತೆ ಮಸ್ಕರ ಈ ದಲಮಂಡ ಚಾಲ್ ಕೊಡ್ತಿ ಅದು ಐದು ವನ್ನತ 500 ಬಡ್ಚಿ ಹೋಗ ನಾನುತ್ತ ಸ್ವಲ್ಪ ತೊರ್ಮ ಯಾವ ನಾನುತ್ತ ಸ್ವಲ್ಪ ತೊರ್ಮ ಹೌದೇ ಆಗಿ ಒಂಚೂರು ಬಗ್ಗೆ ವಾರ್ತೆಗಳು ಓದುತ್ತಿರುವವರು ಮಂಡೆ ಬೆಚ್ಚರಾವ್ ಹಲೋ ಅಣ್ಣ ಅಣ್ಣಂದು ಹಿಂಗ ಸಾವುದ ಆಡ್ರ ಸಾವುಗೆ ಎಲ್ಲ ಕುಕ್ಕುನು ಮುಡ್ತೆ ಅಣ್ಣ ಮುಂದೆ ಬೇಡ ಸಾವುಗೆ ನಿನ್ನ ಸಾವುದ ಆರ್ಡರ್ ಹಲೋ 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 ಹಾ ಬಲ್ಲೆ ಸಾವುದಾರೆ ಸೌಕರ್ಯ ಬಲ್ಲೆ ಅನ್ನೊಂದು ನಮ್ಮ ಕಮ್ಮಿಲಾಗ ಅನ್ನಪ್ಪ ಅನ್ನಂದು ಒಂದು ಜನ ಏತ ಒಂದರೆ ಏನ ಮಧ್ಯಾಹ್ನ ಇರುವುದು ಅದಕ್ಕೆ ಬಯ್ಯಾಗ ನಾನುದ ಮಧ್ಯಾಹ್ನ ಇರುವುದು ಬಯ್ಯಾಗ ನಾನುದ ಹೌದಾನೆ ಅನ್ನಪ್ಪ ರಾತ್ರಿ ಪೂರ ಬಗೆಯಲ್ಲಿರುದಿಲ್ಲ ರಾತ್ರಿ ಜಾಸ್ತಿ ಜನ ಬರ್ತಾರೆ ಸುಖ ಕಷ್ಟ ಪಾತ್ರ ಪೂರ ಆರಾಮರು ಕುಲೊಂದು ಪೂರ ಪಾತ್ರ ಅನ್ನೊಂದು ಗೊತ್ತಾಗ ಈಗ ನಮ್ಮ ಕೆಟ್ಟಸರಿ ಏನೋ ಅಂತ ಬರ್ಕೊಂಡ ಅಲ್ಲ ಈಗ ಬೋರ್ಡ್ ಹಿಡ್ತಿದ್ದಾನೆ ಉಪ್ಪಾಡಿ ಹಿಡಿದು ಕಕ್ಕೆ ಬದಿನ ನಮ್ಮ ಬರ್ಪ ಕಚ್ಚಿ ಮೇಲೆ ಕಚ್ಚೆ ಅನ್ನೊಂದು ಅವು ಮಧ್ಯಾಹ್ನ ಮುಟ್ಟಾರೆ ಬೋಣ ದೇವರು ಬಳಸಿದಾಗ ಅನ್ನೊಂದು ಅನ್ನ ಅವು ನಮ್ಮ ದನಿ ಒಂದು 4 ಕಕ್ಕಿನ ಸಾಕದೈತಿ ಅವು ದೇವನ್ನಾಗ ಕೆಲವದಾಗಲಿ ಕಕ್ಕೆ ಮುಟ್ಟಾರೆ ಫೋನಾಗ ಲೇಟ್ ಆಗು ಮುಟ್ಟಿಸಿ ಕೆಲವದಾಗ ತೂರಿ ಬಲ್ಪುವ ಅನ್ನ ನೈಕಿ ಕನಕಲಿ ಬೋರ ಬಂದಾತೆ ಬಾಕಿ ಮುಪ್ಪುಜಿ ಕೆಲಸ ಅಲ್ಪ ಬಂದ ಅನ್ನ ನೈಕಿ ನಮ್ಮ ದನಿ 4 ಕಕ್ಕೆ ಸಾಕಿದೈತಿ ಅನ್ನಂದು ಅವು ನಮ್ಮ ಎರಡು ಬಿಟ್ಟು ಬಂದ್ರ ಊರ ಬಿಟ್ಟು ಮತ್ತೆ ಇಮೇರ ದಾಗಿ ಉಂಟಲ್ಲ ಕಕ್ಕೆ ಅನ್ನಂದು ಅವು ತೊಂದರೆ ಇದಪ್ಪ ಮಾಡ್ಕೊಂಡಮ್ಮ ಒಂದು ಇನ್ನ ತೀರ್ಥನರಿಗೆ ಕೊಯ್ತು ಇಷ್ಟ ದಾಗಿ ಬಂದಾಗ ನಮ್ಮ ಕಕ್ಕೆಡ ದುಮ್ನನಿ ಪಂಪ ಬೇರೆ ಉಂದಿ ಎಷ್ಟ ಅಂದ್ರೆ ಕಕ್ಕೆ ಮಣ್ಣಲ್ಲಿ ಪೋರ್ ರಪ್ಪ ಅವಿನ ತಿನ್ಕೊಂಡು ನಾಳೆ ಬರ್ತಾಯ್ತಾ ಆಗ ನಮ್ಮ ಕಕ್ಕೆ ಸೌದತ್ತೆ ಬಾರಿ ಖುಷಿ ಆಗುತ್ತೆ ಎಲ್ಲ ಒಂದಿನ ಇಲ್ಲಿ ಒಂದು ಇಮೇಲೆ ಈಗ ಕಕ್ಕೆ ರಾತ್ರಿ ಕನಕ ಇಷ್ಟ ಏನ ಚಿಕನ್ ಚಿಲ್ಲಿ ಅಲ್ಲ ನಮ್ಮ ಕಕ್ಕಿನ ರಾತ್ರಿನೇ ಕನಪಂಗ ಈ ನಾಳ ಮಂಡಪ ಚಾಲ್ ಬರಲಿ ಮಂಡೆ ವೆಚ್ಚ ಬರಬಲ್ಲಿ ಈಗೆಲ್ಲ ಹಾಜೆ ಉಂಟಿದೆ ಮಂಡೆ ಚಾಲ್ ಬರಲಿ ಈಗಿನ ಸಾವು ಬಾರಿ ಗೌಜಿ ನಮ್ಮ ಈರ್ನ ಅಮ್ಮೆ ನಾವೇ ಸೈಪೆ ದೀಪೆ ಈ ಯಾರನ್ನ ಆದ ಮಾಡ್ದಾರನ ಸಾವನ್ನು ಪಕ್ಕೋಗಿ ಮಲ್ಕೋಯ್ತು ಈ ಅನ್ನ ಸಾವನ್ನು ಗೌಜಿಡು ಮಲ್ಪನ ಎಣ್ಣ ಸಾವನ್ನು ಗೌಜಿಡು ಮಲ್ಪನ ಕೊಟ್ಟಿಲ್ಲ ಅಂತ ಜಪ ಆಪ ಮಾಹಿತಿ ಜಪ ಆಯಲ್ಲಿ ಕುಡರಿ ಮಾದಿಂಗಿ ಒಳ್ಳೆ ತಂಗಪ್ಪೆ ಒಳ್ಳೆಯ ಸರದ
ಎಂಚಿನ ಬದಲು ಸ್ವಲ್ಪ ಮಾರ ಏನು ಬೈದೀನಿ ಎಂಚಿನ ಕುಲೆ ಬೈದೀನಿ ಇನ್ನ ಬೊಡೆದಿನ ಮಾನಿನ ಕುಲೆ ಬೈದೀನಿ ಅಂಜನಿக்கு ಬಂದಾಗ ಲೇಟ್ ಆಯ್ತು ಕುಲೆ ಬೈದೀನಿ ರಾತ್ರಿ ಅತ್ತ ಇದಾನೆ ಕಾಂಡದಾನೆ ಲೇಟ್ ಆಯ್ತು ಕುಲೆ ಬೈದೀನಿ ರಾತ್ರಿ ಪೋನಾಗ ಪುಲ್ಯ ఒక ఈనాయ వైదిని ఆరవల కాండ లక్కం పోయే ఈ మూలు పండు ముగిపరాక మూలు కురుంద కుర లక్కం పోబే ఇలా ಹೋತನ ತೌಟು ಅಣ್ಣ ನಿಕ್ಕೆ ನಿಂದಿನ ಅವನು ತರಕಾರಿ ಮಾತ ಮಾಡಿ ಮೂರಿಯರ ದೀತತ ಏನ್ ಇನ್ನ ಮೇಲೆ ಬರ್ತೀರ ಎನ್ನ ಮೇಲೆ ಬರ್ತೀರ ಮೂರ್ರೆ ಓಯ ತರಕಾರಿ ಮೂರ್ಲಯ ಓಯ ತೌತೇನ ಅತ್ತ ಆಪಲ್ ಪನ್ನಗಂಡತ್ತ ಎಂಚಿನೇ ಬಾಬಾ ಇದು ಪೂರ ಓದಿತ್ತು ನೀರೇ ಯಾರ ಮಲ್ಪನ ಗಂಚಿನ ಮಗ ಪೂರ ಬಿರ್ಸರನ್ನು ಬಾಡೆಂದು ಬೇರ ಮಲ್ತಂಡ ನಮ್ಮ ನಡಪುಟಿ ನಂಗೆ ದಾಲ ಲಾಭ ಒಂದು ಇಂಚಿನ ಅಂಚಿನ ದಡ್ಡನ ಮತ ಓಡ ಪಕ್ಕ ಉಂಡತ್ತ ಎಂಚ ಪನ್ನಗ ದಾ 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 ಕೂ 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 ಹಾಕುಂಡ ಅಂಚೆನೆ ನಮ್ಮ ಸಂಬಳ ಗಡಪುಟ್ನಾಗೆಲ್ಲ ತಡ ಹಾಕುಂಡ ಆಪದಾರ್ನ ಕೋನ್ ಮಾರೆ ಉಂಡಪ್ಪ ಐದು ಆಪ ಈಗಂತೂ ಪಿಂಡ ಬಿಟ್ಪಾಯಿ ಹಲೋ ಆಪದಾರೆ ಇತ್ತೆ ಮತ್ತೆ ಇತ್ತೆ ರಿಕ್ಷೋಡ ಲೋಡ್ ಬಂತ ಮತ್ತೆ ಆವತ್ತು ಮುನ್ನ ಮೊಬೈಲ್ ದಿನಕ್ಕೂ ಮೊಬೈಲ್ ಪತ್ತಂಗ್ ಬರೋದಿಲ್ಲ ಚಂದು ಪೂರ ಗುಣ ಪುಣ್ಯ ನಂಬರ್ ಸೆಟ್ ಮಾಡ್ತದ ದಯಾ ಮೊಬೈಲ್ ಹಲೋ ಹಾ ಪಲ್ಲೆ ಮೇಡಮ್ ಹಾ ಪಲ್ಲೆ ಮೇಡಮ್ ಅಂದು ಮೂರು ಚಂದುನ ಇಲ್ಲಡೆ నీకు స్వయంగా అదండి ఎక్స్చేంజ్ ఫోన్ పక్కన ರೆಕಾರ್ಡಿಂಗ್ ಉಂಟು ಅಂದ ಬುಡದಿ ಪಾತ್ರ ನಿಮ್ಮ ನನ್ನ ಮುಂಜಿ ನಂಬರ್ ಸೆಟ್ ಮಾಡ್ತಡ ಹಲೋ ಹಾ ಪಲ್ಲೆ ಮೇಡಮ್ ಹಲೋ ಹಲೋ ಮುನ್ನ ಕುರ್ಚಿ ಮಾರೆ ಇಂಚಿನ ಮೆಸೇಜ್ ಬರ್ತೀನಿ ಮಸಾಜ್ ಆಗ್ತಾ ಮರ ಮೆಸೇಜ್ ಟುಮಾರೋ ಮೀಟ್ ಕೊಪ್ಪಲ್ಗೆ ಕೈಟ್ ಚೀಟ್ ಚಂದ ಟುಮಾರೋ ಮೀಟ್ ಕೊಪ್ಪಲ್ಗೆ ಕೈಟ್ ಚೀಟ್ ಎನ್ನ ಬಾಡಿ ಫುಲ್ ಹೀಟ್ ಎಲ್ಲೆಡ್ದು ಬೊಕ್ಕ ಎನ್ನ ಲವ್ ಸ್ಟೋರಿ ಸ್ಟಾರ್ಟ್ ಜಾನಕಿ ಎಂತ ಸಾಕ್ಸೋ ನಮ್ದು ಊರುಂಡ ಅಜ್ಜ ಚಾ ಪರಿಯಾರ ಜಾನಕಿ ನಾವು ಫೈಲ್ ಬುಕ್ಕ ಕೀ ಬತ್ತಂಬಲ್ಲ ಬೇಗ ಬೇಗ ಬಲ್ಲ ಗೊತ್ತಾಗ್ತದೆ ಜಾನಕಿ ಇಲ್ಲದ ಮೇಲೆ ಒಂದು ಜನದೀಕ ಬಣ್ಣ ಈಚೇನು ಅಲ್ಲ ಒಂದು ಪಾರ್ಟಿಗೆ ಹೋಗಿ ಅಥವಾ ಒಂದು ಬರ್ಡೇಗೆ ಹೋಗಿ ಅಥವಾ ಒಂದು ಪಿಕ್ನಿಕ್ಗೆ ಹೋಗಿ ತಾಯಿ ಇಲ್ಲದ ಕೆಲಸ ಮುನ್ನೂತ್ತ ಅಷ್ಟಪತ್ತಿನ ಎಲ್ಲ ನಮ್ಮ ಗುಡದಿ ಒಂಜಿ ಇಲ್ಲದ ಕೆಲಸ 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 ಪಾರ್ಟಿ ಫ್ರೆಂಡ್ಸ್ ಪಾರ್ಟಿಗ ಏ ಪಾಂಡಲ ಕೇನು ಬರ ಅದೇ ಫ್ರೆಂಡ್ ಬಂದಾಗ ಬರ್ತಿರತ್ತ ಈಗ ಫ್ರೆಂಡ್ ಹಾಯ್ ಮನು ಹಾಯ್ ದೇವಿ ಅದೇ ನಮಸ್ಕಾರ ಹಲೋ
ಬೇರೆ ಆಫೀಸಿಗೆ ಹೋಯ್ತಾನೆ ಇಲ್ಲ ಗೊತ್ತಾ ಆಫೀಸ್ನ ಕೆಲಸ ಒಪ್ಪಡಿಯಾ ನೀನಿ ದಿನ ಹೆಚ್ಚಿನ ಗೊತ್ತುಂಟ ಹೆಂಚಿನ ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಮಾರ ಓ ಇಲ್ಲ ಮ್ಯಾಚ್ ದ ಬಾವು ಬೈದುಂಟು ಬಾವು ಎಟ್ಟೆ ಉಂಟು ಈ ಒಂಜಿ 5 ಲಕ್ಷ ತಿಂಗನ ಹುಚ್ಚು ಮಾರೆ ಮುಲ್ಗೊಡ್ಚಿ ಹೋಗುದ ನಮ್ಮ ಇದೇ ಗೊತ್ತಾಗ್ತಿಲ್ಲ ಆಯ್ತು ಒಂಜಿ ಕಾಲ್ ಮಾಡ್ಕೊ ಶುರು ಹಲೋ ಹಾ ಅಣ್ಣ ಎಂಕ್ಲ ಹಣಕ್ಕೆ ಬರೋದಿಲ್ಲ ಸರಿ ಸರಿ ಓಕೆ ಹೋಯ್ ಜಾನಕಿ ఆయన పుడేది ఆయన ఇల్లు ఆయన సంసారం ఏ మూచి కాస్తాయన్న దోస్తి మధ్యన అని పూరా ఆయన ఆదిపోతే బాలే అత్యంత దానికి బాలే పడుతూ కింది ప్రాయుడే మల్లె మల్తే ಕಿಡೇನ ವಿದ್ಯೆ ಬುದ್ಧಿ ಕೊರ್ತು ತಾಂಕಿ ಆಯೆ ಪ್ರಾಯೋಗ ಬಂದಾಗ ನಿನಂತುದಾಯಗ ಮದ್ವೆ ಮಲ್ತೆ ಇತ್ತೆ ಆಯ್ಗೆ ಎಟ್ಟೆ ಕೆಲಸ ಉಂಟು ಕೈ ನಿಲ್ಕೆ ಸಂಬಳ ಉಂಟು ಇತ್ತೆ ನಮ್ಮ ಮಾತು ಅಗತ್ಯ ಆಯ್ಗೆ ಇಜ್ಜಿ ಮಗ ಆಯ್ಗೆ ಏನು ದೋಸ್ತಿಯ ಸರ್ವಸ್ವ ಆದ್ಬೋತೆ ಅಂದಜ್ಜ ಯಾನರಿಗೆ ಪದ ಪನೊಂದುಪ್ಪೆ ಏರವಕ್ಕೂ ಮಲ್ಲಿನ ಆಸ್ತಿನ ನಮ್ಮ ಒಲಿಪಾವಡಂದು ನಮ್ಮ ಜೋಕುಲೆಗೋ ವಿದ್ಯಾಭ್ಯಾಸ ಕೊಡಂತಣ್ಣ ನಮ್ಮ ಕೈತಲಟ್ಟು ಮುಖಾನು ಒಲಿಪಾಡಿಂದು ಚಪಂಡ ದಾದ ಬಂಟೆ ಗೊತ್ತುಂಡೆ ಆತ ಬಂತು ಮಗ ಇನ್ನಿತ ದಿನ ನಮ್ಮ ಎಲ್ಲೆದ ದಾದನ ಧಾನ್ಯ ಅಯ್ಯೋ ಇಲ್ಲ ಫೈಲ್ ಬಿಟ್ಟು ಹೋಯದು ಅಲ್ಲ ಈ ಬೇಜಾರು ಮಲ್ಕೊಳ್ತಿದೆ ಮಗ ಈ ತೆರಿದ ಎರೆಯಾಗ್ಲೂ ಅನ್ಯಾಯ ಮಲ್ದಿನಾಲ ಹತ್ತು ಒಂಜತ್ತು ಒಂಜಿ ದಿನ ನಿನ್ನ ಬದುಕದ ಎಡ್ಡೆ ದಿನ ಖಂಡಿತ ಬರ್ಕೊಂಡು ಮಗ ಅಣ್ಣ ಬಾಲೆ ಇನ್ನು ಮಾತ ನಮ್ಮ ಕೈ ತಿಚ್ಚಿ ಮಾತೇಕಲ ಕಾಲನೇ ಉತ್ತರ ಬರುವುದು ನನ್ನ ಬದುಕು ಕೊನೆ ಚಾವು ನನ್ನ ಬದುಕು ಕೊನೆ ಚಾವು ಸಾರಿಗೆ ಬಸ್ಸು ಬಿತ್ತು 4,000 ಅಪ್ಪ ಈ ತೀರ್ಗೆ ಸಾರದ ತೋಪು ಆತಮಲ್ಲ ಬಸ್ಸು ಪೂರ್ಣ ಇಂಚಾದ ಪಪ್ಪ ಹೇಗೆ ಆತ ಮಾತ ಬರೀ ಹೆಚ್ಚಿನ ಮಾರ ಅವ್ರು ಟಾಯ್ಲೆಟ್ಗೂ ಏನು ಉಪ್ಪು ಮುಗಿದ್ದೀನಿ ಸತ್ಯ ಹೂ ಅಂತ ಏನೋ ಬಿಕ್ಕನಗದಲ್ಲ ನಿನ್ನ ಅವಸ್ಥೆನೆ ನೋಡಿ ಆವಿಡಿ ಮೇಕಪ್ ಓದು ಕಪ್ಪು ಕೆಚ್ಚಲ ಇದೇ ಬಣ್ಣನೆ ಗೊತ್ತದ ಉದರ್ ಗೊತ್ತದೆ ಅವು ಯಾರು ದಾದ ಒಂದು ನಾಚಿಕೆದ ಮುದ್ದೆ ಉದರ್ಗೆ ನಗ ಪಂಕ್ತಿನಿ ಸಾ ಅಂದ ಆಟ ಪುಟ್ಟ ವಿಷಯ ಸೀಟಿಗ ಓ 4 ಕೆಜಿ ಕುಂಬಳಕಾಯಿ 2 ಕೆಜಿ ಬಾಳೆಕಾಯಿ ಬಂಬೆ ಮುಂದೆ ಕೊಟ್ಟದ ಮಾರ ಹಾಲು ತರಕಾರಿ ಅಂಗಡಿ ಒಂದು ಪಪ್ಪ ಕೊಡ್ತೀನಿ ಆರ್ಡರ್ ಚೀಟಿ
ನನ್ನ ಪ್ರೀತಿಯ ಮುನ್ನನಿಗೆ ಇರುವ 1,001 ಮುತ್ತುಗಳು 1,001 ಮುತ್ತುಗಳು ಆದ ಆಲಿಂಗಿನ ಪ್ರಕಾಶ್ ನಾಯಕರ ಪೂಜೆಗೆ ಡೊನೇಷನ್ ಬರೆದಿದೆ ಆ ಒಂದು ಸಂಡೆ ನಿನ್ನ ನಾ ಕಂಡೆ ನೀ ಕೊಟ್ಟ ಮಿಸ್ ಕಾಲು ಬೆಳಗಾಯಿತು ನನ್ನ ಬಾಳು ಬಾರಿ ಪುಸ್ತಕ ಬಾರಿ ಪ್ರವಾಸ ಬರೆತು ನೀ ಮೆಚ್ಚಿದೆ ನಿನ್ನ ನಾ ಮೆಚ್ಚಿದೆ ನನಗೆ ನಿನ್ನಲ್ಲಿ ಮಾತನಾಡಲು ತುಂಬಾ ಆಸೆ ಅಯ್ಯೋ ಆದರೆ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಮದುವೆ ಆದ ಮೇಲೆ ಮಾತನಾಡುತ್ತೇನೆಂದು ಶಪಥ ಮಾಡಿದ್ದೇನೆ ಶಪಥ ಅಲ್ಲ ಮಾರಾಯ ಶಪಥ ಓ ಮಾರಾಯ ಶಪಥ ಪ್ರಶಾಂತ್ ನಾಯ್ಕೆ 4 ಒಬ್ಬರು ಮಲ್ಗಿದ್ದೇನೆ ಶಪಥ ಓ ಅದು ಮಾರಾಯ ಅವು ಭಾಷೆ ಕೊಡ್ಪನು ಭಾಷೆದ ಆದ್ದರಿಂದ ಆದಷ್ಟು ಬೇಗ ನನ್ನನ್ನು ಮದುವೆಯಾಗಿ ನನ್ನ ಶ್ರೀಮಾತುಗಳನ್ನು ಕೇಳಿ ಆನಂದಿಸಿರಿ ನೋಡಿರಿ ಆನಂದಿಸಿರಿ ಎಲ್ಲರೂ ಬನ್ನಿ ಹಾಕಿರುವಂತಹ ರಂಗುರಂಗಿನ ರಂಗಮಂಟಪದಲ್ಲಿ ನಾಡಿನಲ್ಲಿ ಅತ್ಯಂತ ಓಡಾಡುತ್ತಿರುವ ನಾಗರಿಕರೇ ನೀವು ಬನ್ನಿ ನಿಮ್ಮವರನ್ನು ಕರೆದು ಬನ್ನಿ ನೋಡಿ ಮುಂದೆ ನಾಡದ ಪ್ರಚಾರ ಹೊರಗಂಚಿನ ಸಾಮಾನ್ಯ ನಿನ್ನ ಲವ್ ಲೆಟರ್ ನೀವು ಬನ್ನಿ ಆನಂದಿಸಿರಿ ಏರಡಲಾ ಪಾತ್ರ ನಿನ್ನ ಪೊಣ್ಣು ಎಂಕು ತಿಕ್ಕುನ ಪಂಡ ಯಾರು ಏತು ಜನ್ಮದ ಪುಣ್ಯ ಮಂದಿ ಪಡ ಮುಂಡ ಪಂಡ ಮೆಲ್ಲ ತಿಗಲೆ ಕೊಟ್ಟು ಮಾರ ಉಪ್ಪುನೇ ಈ ತಗನ್ ಕೊಟ್ಟು ನನ್ನ ಪುಡಕ್ಕಂದ ಏನ್ ನಡ್ಕೊಂಡು ಪಂಡ ಏತು ಬಂಗಲ ಅವಳು ಸರಿ ಹೆಚ್ಚಾಂಡಲ ಮಲ್ತದನ್ನು ಮದುವೆ ಆದರೆ ತಗೋರು ಮದುವೆ ಅವಳಿ ಹೊತ್ತು ಮಾರ ಭಾರಿ ಅದು ಜೋಶ್ ಹುಡುಕು ಕಾಕದಿಂದ ಓದಿ ನಿನ್ನ ಹೊರ ನಿಗಾಲಿದಾನೆ ಬೈ ಈ ಬಗೀರಿ ಹೆಂಗಿದ ಮೊಬೈಲ್ ಕೊರಂಡಿ ನನ್ನ ಕವರ್ ಹಿಮಾಲಯ ಹಿಡಿದಿ ಓಡೋ ಈಗತ್ತ ಮುನ್ನ ಆಯ್ನಾತ್ ಬೇಗ ಮದಿಮೆ ಅವಡಿ ಲವ್ ಮಲ್ತತ್ತ ಬೇಗ ಮದಿಮೆ ಅವಡು ಈ ನಾನು ಪಾತ್ರ ರೀತಿ ಲವ್ ಮಲ್ದಿನ ಬೇಗ ಮದಿಮೆ ಅವಡು ಲವ್ ಮಲ್ತೀನಿ ಅಮಸ್ತರದ ಬಂದ ಒಂಜಿ ಜನ ಬರ್ಬಿಡತ್ತ ಕಡೆ ಖಂಡಿತ ಏನೋ ಒಂದು ಕೆಲಸದ ವ್ಯವಸ್ಥೆ ಮಾಡ್ಕೊ ಬಡ್ಚಿ ಆಫೀಸಿಗೆ ಒಂದು ಜನ ಬೇಡ ಬರೋಣ ಇಟ್ಟೆ ಮೂಲು ಮೊನ್ನೆ ಇಲ್ಲಗೆ ಬೈದೆ ಎಂಟಂಗಲ ಬಂದದ್ದು ಒಂದು 2 ದಿನದ ಒಲೆ ಏನೋ ಕೆಲಸದ ವ್ಯವಸ್ಥೆ ಮಾಡ್ಕೊ ಪ್ಲೀಸ್ ಆವಣ್ಣ ಓಕೆ ಮನು ಮನು ಅಯ್ಯೋ ಈ ಧಾನ್ಯ ಇಲ್ಲದೆ ಗೊತ್ತಾ ನಾನು ಆಫೀಸಿಗೆ ಬಂದು ತಿಕ್ಕೋ ಬಣ್ಣ ಸರ್ ಅದನ್ನ ಮ್ಯಾಚಿನ ಕಾಸು ಸೆಟ್ಲ್ ಮಾಡ್ಕೊಂಡೆ ನಾನು ಆಫೀಸಿಗೆ ಹೋಗ್ಲಿಕ್ಕೆ ಇಚ್ಛೆ ಮಾರ ಅವನು ಆಫೀಸಿಗೆ ಜನ ಕಾಣಬಿಡ್ರೆ ಬಂದೆ ಇವೊಂಚೂರು ಆಲೋಚನೆ ಮಾಡ್ತು ನಾನು ಎಂಚ ಆಫೀಸಿಗೆ ಹೋಗಿನಿ ಅಯ್ಯೋ ಕಾಸು ಬಂದು ಕಾಯಿ ಬೊಬ್ಬೆ ಮಾಡೋದಲ್ಲ ಅಥವಾ ಕಾಸತ್ತ ಎಂಚಣ್ಣ ಮಕ್ಕ ಗೊತ್ತಲ್ಲಮ್ಮ ಅಂಡ ಎಂಚ ಕೊರ್ಕೊಂಡು ಅಂಚ ಪಡ ಆಪದ ನಮ್ಮ ದಾಳಗಳ ವ್ಯವಸ್ಥೆಗೆ ಮಲ್ಪಡ ಹಾಕೊಂಡ ವ್ಯವಸ್ಥೆ ಮಲ್ಕೊಂಡು ಬಂದ ಎನ್ನ ಮಂಡಿಗೆ ತಾಲ ತೋಜೊಂದಿಚ್ಚಿ ನೀನಡದಲ್ಲ ಪ್ಲಾನ್ ಇದ್ದನ ಕಲ್ಲ ಕರೆಕ್ಟ್ ಮನು ನೆಕ್ಕೊಂದಿನಮ್ಮ ದಾದಗಳ ಪ್ಲಾನ್ ಮಲ್ಪಡ ಮನು ಅದೇ ಓ ಆಫೀಸ್ನ ರೆಡ್ ಫೈಲ್ ನಿನ್ನ ಉಂಡಗ
ಮೂಮಲ್ದಿಂದ ಅಚ್ಪ ಲಕ್ಷ ರೂಪಾಯಿ ಬಿಟ್ಕೊಂಡು ಐಟು ನಮ್ಮ 25 ಲಕ್ಷ ಪ್ರಾಬ್ಲಮ್ ಸಾಲ್ವ್ ಹಾಕೊಂಡು ನಾದ ಮನ್ಪ ದಯೋ ಆಫೀಸ್ನ ವಿಷಯಗಳು ನಮ್ಮ ಕೈಪಾಡು ಬರ್ಚಿ ಹುಡುಗಿ ಹಾಕುದು ಗುಲಾಮನು ಆಫೀಸ್ನ 10 ಲಕ್ಷ ಬಿತ್ತದು 25 ಲಕ್ಷದ ಮ್ಯಾಚಿನ ಕಾಸು ಸೆಟಲ್ ಹೋಗುಗ ಉಳಿದಿನ ಕಾಸನ್ನು ಮ್ಯಾಚಿಂಗ್ ಮಾಡುಗ ಕೂಡ ಆಫೀಸ್ನ 10 ಲಕ್ಷ ಆಫೀಸಲ್ಲಿ ಈಗ ಐದು ಟೆನ್ಷನ್ ದಾದ ಟೆನ್ಷನ್ ದಾಯ ಗೊತ್ತುಂಡ ಆ ಫೈಲ್ಗೆ ಸಂಬಂಧಪಟ್ಟ ಯಾನ್ ಹೋಗಿ ಹತ್ತು ನನ್ನ ರಡ್ಡಿ ಜನ ಉಳ್ಳೆ ರಥ ಇಲ್ಲ ಅಗಲ್ಲ ಯಾನ್ ಹ್ಯಾಂಡಲ್ ಮಲ್ಪೆ ಅಗಲಿಗೆ ಆಗಲ್ಲ ಶೇರ್ ಕೊರೋಣ ಮಾಡದ ತುಲಾ ಈ ಫೈಲ್ ಮೂವ್ ಮಲ್ಪು ಸರಿ ದಯವು ನಾ ಈ ಪಂಪ ಬಂದಾಂಡ ಫೈಲ್ ಯಾನ್ ಮೂವ್ ಮಲ್ಪುವೆ ಆಂಡ ಎಲ್ಲ ಬಾಸ್ ನಿಮಗೆ ಗೊತ್ತಾಂಡ ಬಾಸ್ ನಮ್ಮ ಬಾಸ್ ಆಫೀಸಿಗೆ ಹೋಲಿಪ್ಪೇರಿಯ ಇಲ್ಲಿ ಮುಂಬೈ ಎಲ್ಲ ಬೆಂಗಳೂರು ಎಲ್ಲ ಒಂದು ಬಜೆಗಳು ಅಂತ ತಿರುಗೊಂದಿಪ್ಪೆ ಆರು ಬರೋದೊಂದು ನಮ್ಮ ಕೆಲಸ ಫಿನಿಶ್ ಆಗೋಣ ಆತೆ ಸರಿ ದಯವು ಈ ಪಲ್ಲೆಕ್ಕನೆ ನಿನ್ನ ಧೈರ್ಯ ಪೂರ ಕೆಲಸ ಮಲ್ಪೆ ನಾ ಆಫೀಸಿಗೆ ಹೋಗಿ ಬಲ చాలా ఇచ్చేయమన్నా నా కంటనే నా అవస్థ తున్నగా కాదనే ఇంక మస్తు పూడిగా ఉండుండ్యా పట్టినక ఈ లాగ్ల వచ్చి ఆఫీస్ గత ಕೆಲಸ ಮಲ್ಪುನು ಅನ್ನ ಸ್ವಭಾವ ಎಂಚಂದ నీకు ಗೊತ್ತುಂಡಾ ಅಕ್ಕ ಅದು ಎಂಚಂದ ಹೆಂಗ್ ಗೊತ್ತುಂಡು ನಾನು ಪಂಡ್ಪೆ ಅಂಡ ಬೇಜಾರು ಮನ್ ಬರವಲ್ಲ ಯಾನೇಕೆನ್ನತ ಬೇಜಾರು ಬೇಗ ಪಲ್ಲ ಅಕ್ಕ ಆ ಸರಿಕೊಂಡು ಆಫೀಸಿಗೆ ಬರ್ಪೂಜೆ ಆಫೀಸ್ ಅರಗತುಂಡ ಏರೆಗ್ಲ ಪೂಜಿ ಯಾಪ ತುಂಡಲ ಪಾರ್ಟಿ ಫ್ರೆಂಡ್ಸ್ ಪಂಡದ ತಿರುಗೊಂದುಪ್ಪೆ ಅವು ಅತ್ತಂದೆ ಇತ್ತಿದ್ದೆ ಕ್ರಿಕೆಟ್ ಮ್ಯಾಚ್ ದ ಬೆಟ್ಟಿಂಗ್ ಏನಾವು ಅಕ್ಕ ಹೆಂಗ್ ಈ ವಿಷಯ ಗೊತ್ತು ನೆಟ್ ಮಿತ್ತು ಹೆಂಗ್ ದಾಲಗ ಈತ ಕೈತಲಿಟ್ಟಿದ್ದು ಇಂಕೊಂಚಿ ವಿಷಯ ಬಂದ್ರೆ ಆಯೋಜನಿತ್ತು ಪಂಡ್ರೆ ಪಂತೋಲಿ ಈ ದಾದ ಎನ್ನುವರ ಎಂದು ಯಾರು ಪಂಡಿತಿ ಪನ್ನು ಮುನ್ನ ಯಾನ್ ಪಂಡಲ ಆರು ಹೋಲಿಕೆಯನ್ನು ಬೇರೆ ಪನ್ನಿಗೆ ಆಂಡ ವಿಷಯ ಗುಂಬಿ ಗೊತ್ತಿತ್ತುಂಡ ಆಗಾಂಡಲ ಮದುವೆತ್ತ ಪಂಡು ಒಬ್ಬನಾಗ ಅಜ್ಜಿ ಪಂಡಿಲ ಕನೆ ನೆಕ್ಕು ಮಾತ ಕಾಲನೇ ಉತ್ತರ ಕೊರುಡು ಮಾತೆಕ್ಲ ಕಾಲನೇ ಉತ್ತರ ಕೊಡು ಪಂಡದ ಕುಲ್ಲ ಪಂಡ ಉಡದಿ ಆಯ್ನಾಳು ಕಂಡದಿನ ಕೈತ್ತ ಉಲ ಏನೇ ಜೀವನ ದೇವರೇ ಯಾನ್ ನೀನು ಅಂಚ ಮಲ್ತಂಡ ಆರೆನು ಇಲ್ಲಡ್ದು ತೊರ್ತು ಪಿದೆ ಮಾಡೇರು ಅಕ್ಕ ಈ ಪಂಡಿನ ಎಂಚಾಣ ಗೊತ್ತುಂಡೆ ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೀತೆ ಪಂಡಿಲ ಕಾಣ್ ಅಕ್ಕ ಒಂಜಿ ಪೊಣ್ಣು ಪಂಡ ಎಂಚ ಒಂಜಿ ಪೊಣ್ಣು ಪಂಡ ಇಲ್ಲದ ಲಕ್ಷ್ಮಿ ಇತ್ತಿಲಕ ಒಂಜಿ ಇಲ್ಲಡ ಪೊಣ್ಣು ಸರಿ ಇತ್ತಂಡ ಮಾತ ಇಲ್ಲಲ ಸರಿ ಅಕ್ಕ ಈ ಇಲ್ಲಗಾದ ಏತ ಭಂಗ ಬೈದಿ ಇಂಚಿತ್ತಿನ ಈ ಇಲ್ಲಗ ಇಂಚಿನ ಪರಿಸ್ಥಿತಿ ಬರ್ತದತ್ತ ಅವೇ ಒಂಜಿ ಬೇಜಾರ ಅಕ್ಕ ಎರಡ ಪಾತ್ರದ ಹೊರತು ಹೋಯಿನೇ ಗೊತ್ತಾಯ್ತು ಯಾರು ಬರ್ತಾರೆ ಬೇಜಾರು ಮಾಡ್ಬಿಡ್ತಿ ಹಲೋ ಅಕ್ಕ ನನ್ನ ಬದುಕು ಪೊಳ್ಳಿಚಾವು ಆಯ್ನಾಡಿ ಬುಡುಗುಡ್ಲೆ ಆಯ್ನಾಡಿ ಬುಡುಗುಡ್ಲೆ ನನ್ನ ಬದುಕು ಪೊಳ್ಳಿಚಾವು ಸರಿ ಯಾನೆ ಯಾನೆ ಕಮ್ಮನೆ ಗಂಟು ತಾನೆ ಆನಂದ ಬರ್ತದೆ ಎಂತ ಸಾಂಬಾರು ಉಪ್ಪುಡು ನಕ್ಕರೆ ಹಾಕುದ್ಯಾ ನಕ್ಕರೆ ಹಾಕುದಿಂದ ಪರ್ಲೆ ಅನ್ನ ಒಂಚೂರು ಅಂತಲೇ ನನ್ನ ಕುಕ್ಕಡ ಬಾತೇವೆ ಉಂಡಪ್ಪ ಉಂಡಪ್ಪ ಅಲಕ್ಕ ಕೆಪ್ಪ ಮಾರ ಅಲಕ್ಕ ಕೆಪ್ಪ ಅದು ಪಾನ
ಅಂದ್ರೆ ಒಂಚೂರ್ಲಿದ್ದು ಪೂರ ಹೋಗಿ ಕೊಡ್ದಾತ ನಾವು ಪೂರ ಚತ್ತು ಮಾರಯ್ಯ ಆನೆ ಮುಂದಿನ ಸಾಂಬಾರು ಉಂಟ ಐದು ಉಪ್ಪು ಹೆಚ್ಚಾತ ನಿಮ್ಗೆ ಫೋನ್ ಬರೋದುಂಟು ಸಾಂಬಾರು ಉಪ್ಪು ಹೆಚ್ಚಾತ ಸೈತಪ್ಪ ಯಾರು ಕರೆಕ್ಟ್ ಮಾಡಿದೆ ಉಪ್ಪು ಫೋನ್ ಮಾಡ್ಕೊಂಡು ಬಂದು ಕೊಕ್ಕಡದ ಹಾ 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 ಗೊತ್ತಾನು ಎಂತಿನ ಒಂದು ವೈರಸ್ ಬಂದು ಉಪ್ಪು ಜಾಸ್ತಿ ಆಗ್ತದ ವೈರಸ್ ಕೊಡ್ತಿ ಅಂತ ಉಪ್ಪು ಜಾಸ್ತಿ ಆಗ್ತದೆ ಅವು ಎಂತ ಅದಕ್ಕಿಲ್ಲ ಒಂದು ವೈರಸ್ ಏನ ಅದಕ್ಕೆ ಎದುರು ಉಪ್ಪುನಾಗ ಅದು ದಗ ದಗ ಸುರುವರ್ನಾಗ ಎಂಚ ಮೀ ಪೂರ ಬೆಚ್ಚಾವು ಪೂರ ಬೇಕಾರ್ ಬೇಕಾರ್ ನೆಟ್ಟೆ 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 ಒಕ್ಕ ಮುಳುಪ ಯಾನು ನಿಂತ ಬಿದ್ದ ಎಲ್ಲ ನಾನು ತಪ್ಪಿಸಿದ್ದೆ ನೆತ್ತದು ಸಾಂಬಾರು ನಿಂತ ಮಸಾಲೆ ಪೂರ ಕೈ ಕೂಡ ಹೋಗಿ ಪೂರ ಸಾಂಬಾರು ನಗರ ವೈರಸ್ ಒಂದರ ಕಿಲೋ ಉಪ್ಪು ಜಾಸ್ತಿ ನಾರಾಯಣ ದೇವರೇ ಹಲೋ ಅನ್ನ ಎಂಜ ಕಕ್ಕೊಂದುಲ್ಲರ ಆವಣ್ಣ ಕಕ್ಕಿ ದಾರಿ ಪಕ್ಕ ಫೋನ್ ಮಾಡ್ತಾರೆ ತಿಕ್ಕುನೇ ಮಲ ಮಲಕ್ಕೆಲ್ಲ ಮುಂಜಾನೆ ಆರ್ಡರ್ ಬಂದ್ಬಿಡು ಅವೆಲ್ಲ ಲಗನ್ ತೆಪ್ಪತ್ತ ಮಾರಾಯ ದೇವರೇ ದೇವರ ದೇವರ ದಿಕ್ಕಿ ಮಿತಿ ಇದು ತಾಜಾ ಕೊಡ್ಲಿಕ್ಕೆ ಅದೇ ನಮಗೆ ಸರಿ ಬರಲಿ ಆಯ್ನಾಡು ಮುಡ್ದು ಆಯ್ನಾಡು ತುಂಬಲ್ ತುಂಬಲ್ ಎಂಚಿನ ಅವಸ್ಥೆ ಆಯ್ದಿಕ್ಕ ಮಕ್ಕಳು ಬಂದು ದಾದ ಮಲ್ತಾರ ಅದೇ ಅನ್ಲೆಕ್ಕ ಎನ್ನ ಮಗೆ ಉಣ್ಣೆ ಒಳ್ಳೆ ಇನ್ನ ಮಗೆ ಆಯ್ತ ಬಾರಿ ಬಿಸಿ ಎಂಚ ಸೈಟ್ ನೀನು ದೆಪ್ಪೇನ ಸೈಟ್ ದೆಪ್ಪೇನ ಹತ್ತು ಗುರ್ದು ಬರ್ಬೇನ ವಾಯಿಗೆ ಗೊತ್ತು ಮಂಜು ಮನ್ಪೇನ ಈಗ ಎನ್ನ ಬಾಲೆ ಮುನ್ನೆ ಉಳ್ಳತ್ತ ಮುನ್ನೆ ಅಲ್ಲಪ್ಪ ಬಾರಿ ಒಂಜಿ ಬುದ್ಧಿವಂತಿಗೆದ ಬಾಲೆ ಎಂಚ ಬಾರಿ ಒಂಜಿ ಶಿಸ್ತದ ಬಾಲೆ ಯಾನ ಬಾಡ್ದಿನ ಗೆರೆ ಆಯ್ ನೀರ ಗೊತ್ತುಂಡ ಯಾನು ಬಾಡ್ದಿನ ಗೆರೆ ಆಯ್ ನೀರ್ದ ಬಾಬಾಯ್ ಎನ್ನ ಮಗೆ ಈವನೆ ಮಗೆ ಈ ಸರ್ತಿ ಸಿಕ್ಸ್ ಹಾಕುವೆ ನಾನು ಆಯ್ ಸಿಕ್ಸ್ ಆ ಕಡೆ ಬೌಂಡ್ರಿ ಆ ಕಡೆ ಎನ್ನ ಮಗೆ ಎನ್ನ ಮಗೆ ಉಂಡಬಣ್ಣ ತಪ್ಪು ಮಲ್ತೆ ಮುಂದಪ್ಪಣ್ಣ ಅಂಚಿನ ತಪ್ಪು ದಾದ ಮಲ್ತ ಮುನ್ನ ಮುಂದಪ್ಪಣ್ಣ ನಾನು ಮದುವೆ ಈತನಿ ಕುಸಿತ ವಿಷಯ ನೀವು ನನ್ನ ಕತೆ ಗುರುಪುರ ಮಾರ ಐದು ಪದ ಬಂದು ನಲಿಪೋಡ ಅಪ್ಪ ಗೊತ್ತಣ್ಣ ಬೇರೆ ಪೊಡಿ ಮಲ್ಪೇರೆ ಅನ್ನ ಈ ಒಂಗಿ ದಾದ ಮಾರ ಲವ್ ಮಲ್ಪರಂತ ಪಪ್ಪಡ ಗೊತ್ತಾನು ತೋಡಿ ಮಲ್ಪೇರನತ್ತ ಯಾನುಲ್ಲತ್ತ ಎರಡು ಬಣ್ಣತ್ತ ಈ ದಾಳ ಬಂದ ಬೆಚ್ಚ ನೋಡ್ತಿ ತಗೊಂಡು ಇತ್ತೆ ಪೊನ್ನು ಪೊನ್ನೀರು ಪೊನ್ನವು ಸುಮಾರು ಮೀಟ್ ಕೈ ಭಾರಿ ಹುಷಾರಲ್ಲ ಸುಮಾರು ಮೀಟ್ ಕೈ ಚೀಟ್ ತಗೊಂಡು ಪೊಣ್ಣು ಪೊಣ್ಣು ಪಿದಾಯಿ ಅಂಚತ್ತು ಮಾರ್ರೆ ಪೊಣ್ಣು ಪಿದಾಯಿ ಮಾರ್ಗದ ಬರೀಟು ಅಂತ ಮಂಟ ಸಮದಾತಿನ ಒಂದು ಪೊಣ್ಣನ್ನು ಮದುವೆ ಆಗಿಲ್ಲ ಬರ್ತದ್ದು ಮಾರ್ಗದ ನದಿ ತುಂಟಾಡ್ಕೊಂಡು ಒಂದು ಸಾರ್ವಜನಿಕ ಸತ್ತ ಹೆಚ್ಚಿನ ಪೊನ್ನಡಿ ಮಾಡಿ ಅರವರೆಗೆ ನೀರು ಹೊಡೆ ಎಲ್ಲರೂ ಮೇಲೆ ಬೆಂಗಳೂರು ಕಮ್ಮಲೋರ್ದು ಸೀದಾ ಡೈರೆಕ್ಟ್ ಇದೇಗೆ ಬಂದಿದ್ದಪ್ಪ ಏ ಆಯವಲ್ಲೆಯ ಏ ಮುನ್ನ ಓ ಮುನ್ನ ಬಣ್ಣ ಎಂಚದೋಗಿದ್ದಿ ಈ ಸರಿ ಆಯ್ತು ನಡುಟ್ಟು ಅಂತಂದು ಈ ತೋದಿನ ಮಾರ ಸರಿ ಉಂಟಿಗೆ ಆಯ್ತಾ
ಕಣ್ಣಿ ಕೇಳಪ್ಪ ಅತಿಯ ನೆತ್ತ ಕಥೆದಾದಾಗ ದನಿ ನೆತ್ತೊಂದು ಭಾರಿ ಮಲ್ಲ ಸಿನಿಮಾದ ಕತೆ ಭಾರಿ ಮಲ್ಲ ಕತೆ ಅವನಂತ ಎಲ್ಲ ಹೊತ್ತು ಬಂದಿದೆ ಏನ್ ಮಾಡಿದ್ರಿ ಏನಿಗ ದನಿ ಈ ಕುನ್ನೊಂಜಿ ಅಬಲೆ ತಬಲೆ ಅವು ತೂವರ ತಬಲದಲ್ಲ ಕಣ್ಣಿ ಉಂಡು ಅವು ಅಬಲೆ ಈ ಪೊನ್ನು ಅಬಲೆ ಒಂದು ಮಾರ್ಗದ ಬರೀಟು ನಡೆದೊಂದು ಬೋದುತ್ತಳು ಆಲತಿಗೆ ಹಾಲು ಬೋಂದು ಕುನಾಗ 4 ಜನ ಹತ್ತ ಕಟ್ಟ ಒಟ್ಟ ಜವನನ್ನ ಅಲ್ಲಿ ಎದುರು ಬದುದು ಕೈ ಮಾಡ್ರೆ ಬಂದಾಗ ಸಪೂರ ಚಲ್ಪಟ್ಟು ಮೈಪುಸಿ ಮರಮನಿ ಅಯಕಲ್ಲ ಎದುರು ಬದುದು ಡಿಸುಮ್ ಎಂಚ ಪೆಟ್ಟು ಬಲ್ತೇನ ಪೆಟ್ಟು ಮಲ್ತಿನ ತಾಯಿನ ತಿನ್ನಿ ಒಣ್ಣಲ್ಲೇ ಬಂದು ಬತ್ತಿ ನಾನು ಕತೆ ಸೋಕೊಂಡು ಇತ್ತೆ 5 ಬೊಕ್ಕದಾದ ಅಂಡಿ 5 ಬೊಕ್ಕ ಇಂಟ್ರೋಲ್ ಇಂಟ್ರಲ್ಲ ಒಂದು ಇಂಟ್ರಲ್ ಆಯ್ವತ್ತ ಹೀರೋ ಸೈತೇನ ಸೈಪುಜೆ ಇಪ್ಪದಾಗ್ಲೇ ಜೀವಪ್ಪಗೆ ಇರ್ಪೆ ಅದಿಯ ಹೀರೋ ಸೈತೇನ ಅಂತ ಆ ಜೀವಪ್ಪ ಉಲ್ಲೇ ಒಂದು ಅತಿಯ ಪಿಕ್ಚರ್ದ ಪುದರ್ ಮಂಡ್ಯ ಬೆಚ್ಚದಲ್ಲಿ ಮುನ್ನ ಭಾರಿ ಎಂಟು ಪುದರ್ ಒಂದು ಪಿಕ್ಚರ್ ಎಂಟು ತೋಡಿ 5 ಬೊಕ್ಕದಾದ ಅಂಡಿ 5 ಪಕ್ಕದಾದ ಪಿಕ್ಚರ್ ಪುರ ಮುಗೀಡು ಪೊನ್ನಗಲ ದಾದ ಅಂಡಿ ಈ ಪೊನ್ನನ್ನು ರಕ್ಷಣೆ ಮಾಡ್ತಾರೆ ಲೆತ್ತೊಂದು ಬಂದಾಗ ನಾನು ಪೊನ್ನನ್ನು ಮನಸ್ಸದೊಂದು ಪ್ರೀತಿ ಪುಟ್ಟು ಈ ಚಲ್ಪಟ್ಟು ನರವಂಟೆ ನರಮನಿನ ಆಲಿಂಚನೆ ಗುಡುಕನ್ನು ಗೊತ್ತಿಯು ತೂದು ಇವಾಗೆಲ್ಲ ಆ ಪೊನ್ನದ ಪ್ರೀತಿ ಪುಟ್ಟು ಅತಿಯ ಪ್ರೀತಿ ಬಿಟ್ಟು ಇಂಚನ ಇಂಚಲ ಪುಟ್ಟು ನಮೋನೆ ಪುಟ್ಟು ಅಂತೂ ಎಂತ ಬಿಟ್ಟು ನಾನು ಪೊನ್ನಗ ಪ್ರೀತಿಯಾண்டு ಪೊನ್ನಗ ಆನದ ಪ್ರೀತಿಯಾண்டு ಇರುವೆಲ್ಲ ಕೈತಲ್ ಬತ್ತು ಒಂದು ನಿರ್ಧಾರ ಬರ್ತೇನೆ ನಮ್ಮ ಇರುವೆಲ್ಲ ಮದಿಮೆ ಹಾಕೋಣ ಆನಗ ಖುಷಿಯಾಡು ಪೊನ್ನಗ ಖುಷಿಯಾಡು ಆನ ಪೊನ್ನನ್ನು ಮದಿಮೆ ಅದೆಲ್ಲ ತಂದು ಬರ್ತೇನೆ ಬಾರಿ ಲಾಯ್ಕಾಂಡು 5 ಬೊಕ್ಕದಾದ ಅಂಡಿ ಎನಿಕಿಲ್ಲ ಇದಕ್ಕಿಂತ ಕತೆಗೆ ಒಂದು ಖುಷಿಯಾಣ ಸತ್ಯ ಒಂಜಿ ವೇಳೆ ಇಂಚನೇ ಒಂಜಿ ದೃಶ್ಯದ ಕತೆ ಈರ್ನ ಇಲ್ಲಡು ಈರ್ನ ಮಗಕ್ಕು ಒಂಜಿ ವೇಳೆ ನಡತದು ಆಯ ಒಂಜಿ ಪೊನ್ನನ್ನು ಮದಿಮೆ ಆಗಿ ಲೆಗೊಂದು ಬತ್ತೇಡ ಈ ದಾನ ಮಲ್ಪಾರು ಆಯ್ ನೀರಿ ಆಯ್ ಸೂರೆ ಆಯ್ ಗನ ಗಂಭೀರಿ ಇವೇ ಕೂರೆ ದನಿ ಒಂದು ಕತೆ ಇರ್ಲಿ ಇಲ್ಲಡೆ ನೋಡ್ತೀನಿ ಇನ್ನು ಮಗೆ ಆ ಪೊನ್ನನ್ನು ಮದಿಮೆ ಆದಿಲ್ಲ ತಂದು ಬೈದೀನಿ ಇದು ಮಾತ್ರ ಮಾಡ್ತೀರಿ ಎತ್ತ ಇತ್ತೆ ನಾನು ತಗೊಂಡಾದ ಕಾರ್ ಬತ್ತೆ ಮದಿಮೆ ಆಯ್ತಾ ಭಾಷೆ ಒಂದೊಂದು ಭಾಷೆ ಗೊತ್ತಿತ್ತು ಭಾಷೆ ಬಂದಿದೆ ಹೌದಾನೆ ಅಲ್ಲಿ ಭಾಷೆ ಕೊಡ್ತಾರೋ ಮದುವೆ ಆಗಂದ್ರೆ 2 ಮಾತಿರಿ ಮದುವೆ ಅಂದ್ರೆ 2 ಮಾತು ಇಲ್ಲಕ್ಕಿಂತ ಭಾಷೆ ಗೊತ್ತಿದೆ ಸಪೋರ್ಟ್ ಮಾಡ್ತೀವಿ ಪ್ರಾಮಿಸ್ ಕೊಡ್ತೀನಿ ಪ್ರಾಮಿಸ್ ಉಲ್ದೆ ಭಾಷೆ ಕೊಡ್ತೀನಿ ಭಾಷೆ ಭಾಷೆ ಮುಂದಪ್ಪ ಹೀರಿಯನ್ನ ತಪ್ಪಲೇ ಇರ್ತೀರ ಐಕೆ ಶಿರುಪಿ ಹೀರಿಯೇ ಪಾಕ ಏನೋ ನಂದು ಈ ಗಣಿಕಿಲ್ಲ ಇದ್ರೆ ನಿನ್ನ ಅಮ್ಮೆನ್ನಿದ್ರೆ ತಮ್ಮೆಲ್ಲ ಬಂದಾಗ ಮನಸ್ಸು ಆಂಡ ದಾದ ಎಂಗೆಲ್ಲ ಈ ಒಟಾರದ ದನಿ ಬೇರೊಂದು ಒಟಾರದ ಅಮ್ಮೆ ಎತ್ತಿಲ್ಲ ನಿಕ್ಕೊಂದು ಅಮ್ಮೆ ಆಡೊಂದು ಭಾರಿ ಆಸೆ ಇತ್ತು ಗುಡರವನು ಅಂತದ್ದು ದನಿ ಈ ಒಟಾರಗು ಬನ್ನಿ ಒಟಾರಗು ದನಿ ಈರು ಒಂಜಿ ಹಿರಿಯ ಕುಳಿತಿಲ್ಲ ఆయన ಟಾಟ್ರ ಈರೇ ಸುರುಕು ಬೋದು ಪಾರ್ಟಿಯರ್ದು ಉದ್ಘಾಟನೆ ಮಲ್ಪಲಿ ಯಾರು ಬರ್ತಾರೆ ಯಾರಿಗೆ ಏನು ಭಾಷೆ ಯಾರು ನಾನು ತಿರುಗುದಿದ್ದ ಎಂಟು ಬೆತ್ತ ಭಾಷೆ ಮಮ್ಮತೋಣಾಗ ಮಹಿಷಾಸುರನ ಕಪ್ಪಲೆ ಒಂದು ಇಂಚಿದಾಗ್ತು ಒಂದು ಹೊಲ
ಹಿಡ್ದು ಹಂಚಿದ ದನಿ ಪಾವನ್ಯ ಮೇಲೆ ಹೊಸ ಸೇರ್ಪಡೆ ಹತ್ತಮಾರೆ ಓ ಕೈ ಬತ್ತದ ಬೀಜ ಅನ್ನೋದೊಂದು ಬೋರ್ಡ್ಗೆ ಹಾಕುದು ದನಿ ಒಲ್ಲ ಎತ್ತದ ಹಾಕೊಂಡು ಮೂಜಿ ಫೀಟ್ ದೂರ ಅಂತಲಿ ಹೌದಾ ಒಲ್ಲ ಗೋರುಂಡ ಒಡೊಡೆ ಕಾವಿಂದ ಬಣ್ಣ ಏನು ಏನಿಗೆ ಇಂದ ಮಳೆ ಇಂದ ಬೇರೆಂದ ಮಳೆ ಮಳೆ ಬೇರೆಂದ ಬೇರೆ 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 ಬೆತ್ತದ ಇಂಚಿನಿ ತಮಿಳು ತಮಿಳು ತಮಿಳ ಮಣಿ ಪೂಜಿ ತಮಿಳು ಬರ್ತಿಲ್ಲ ಅಲ್ಲ ನಮ್ಮ ಉಂಟತ್ತು ತಮಿಳು ಬರ್ತಿದೆ ಬೇರೆ ಭಾಷೆ ಓ ತುಪ್ಪು ತುಪ್ಪು ತುಮ್ಮರ ನನ್ನ ನಾಮ ಕಿತ್ತ ಇವರ ನಾಮ ಉತ್ತರ ನಿಕ್ಕ ತುಳುಕೆ ಸರಿ ಪಾತ್ರ ಓ ಬಾಲೆ ನಿನ್ನ ಹೆಸರು ಹೇಗೆ ಮಗ ಬಾಲೆ ಬಂದೆ ಕೇಳು ಯಾವ ಮಾತು ಮಲ್ಲಕ್ಕೆ ಬಾಲೆ ಈಗ ಪಾತಿರ್ಲಿ ಈಗ ನಿನ್ನ ಕಿತ್ತನ ಈ ಪುಣಿ ಇತ್ತನ ಕಿತ್ತನ ಏರೆಲ್ಲ ಆಯ್ತು ನಾ ಇತ್ತೇನೆ ಬಾಲೆಗೆ ತಯಾರಾತ ಈಗ ಈಗ ಯಾರಿಗೆ ಇದು ಕುಲ್ಲರ್ ಬಂದಿದ್ರು ಎಂಗ್ಳೂರು ಒಡೆ ಒಡೆ ಕೈ ಮಾಡುವಂತ ಮಾತ್ರ ಈಗ ಉಲ್ಲರ್ ಎಂಗ್ಳೂರು ತುರುಮಲ್ಪೆ ಉಲ್ಲರ್ ಭಾಷಣ ಅಂತೀನಿ ಅವರ ಕೇಳಿನ ಮಾತಾಡಿದ್ದೀನಲ್ಲ ಉಲ್ಲರ್ 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 ಅನಾದಿ ಕಾಲದ ಕಟ್ಟು ಪೂರ್ವಕಾಲದ ಪದ್ಧತಿ ನಿನ್ನ ಪಾದರೆಗೆ ಅಂದ್ರೆ ಮಾತೆಲ್ಲ ಕುಡಿಕಾರು ಈ ಕಾರು ಕೆರೆತದು ತಾರೆದ ದೈದಿ ಒಲಿ ಆತದಲ್ಲ ಗುಡಿಯ ಮುನ್ನ ಓ ಆ ಗುಂಡಿಡು ಹೊಸರುಂಡ ತೂಲ ಹೊಸರಿತ್ತುಂಡ ಈಪಾದ ನೀಲ ನಿನ್ನ ಪುದರ್ಪಣ ಎಡ್ಡೆಡೆ ಏನು ನಿನ್ನ ಪುದರ್ಪಣ ಇಡೀ ದಿನ ಕುಂದು ಫೇಸ್ಬುಕ್ ಕೊಡು ಚಾಟಿಂಗ್ ಮಾಡ್ತಿದ್ದು ಲವ್ ಮಾಡ್ತಿದ್ದು ಬಾಯಿ ಬರಂದಿನ ಪೊನ್ನನ್ನು ಎತ್ತೊಂದು ಬರ್ತದ ಅದೇ ನಿನ್ನ ಅವಸ್ಥೆ ತುಯ್ಯತ ಮುಂದಪ್ಪ ತುಯ್ಯತ ಮಗನ ಅವಸ್ಥೆ ಆಗ ಇಪ್ಪುನ ಇಲ್ಲಡಿ ಯಾನು ವರಿ ಎಂಗಿಪ್ಪುನ ಆಯ ವರಿ ಮಗೆ ಎಂಡ ಒಂಜಿ ಬಾತೆರ ಬಂತೇಡ ಅಪ್ಪ ಎಂದು ಮದುವೆ ಆವಡುಂದು ಕೊಲ್ಲಗಂಟದ ಪೊನ್ನನ್ನು ನಾಡ್ದು ಇಡೀ ಊರ್ದ ಜನಗಳಿಗೆ ಎತ್ತದು ಗಾಡಿ ಗೌಜಿಡಿ ಮೇಲೆ ಮದ್ವೆ ಮಲ್ಪದ ಏನಯ್ಯ ಅನ್ನ ಹೋಡ ಫೇಸ್ಬುಕ್ ವಾಟ್ಸಪ್ ಪೂರ ಹಾಕಿನಿ ಮೊಬೈಲ್ ಇದ್ದಸ್ಕರ ಒಂಜಿ ಇಲ್ಲಡು ನಲ್ವರ್ ಇದ್ದರಿಂದ ಅಂಡ ಇಡಿ ಕೊಡೆ 4 ಜನತಲ ಮೊಬೈಲ್ ಉಂಡು ಕೋನಿಡು ಕುಲ್ಲೇರು ವರಸೊಂದು ಕುಲ್ಲೇರು ಇಲ್ಲಾಗೆ ಬಿನ್ನೇರು ಬತ್ತೇರ ಕಲ್ವೇರು ಬತ್ತೇರ ಅಂದಾಕ್ಲೆ ಅರ್ಥ ಆಗುದು ಆಚೆ ಇನ್ನಿತ ಜೋಕ್ಲೆಗೆ ಅಕಲ್ನ ಅಜ್ಜಿಯರು ಮಾಮಿಯರು ತಮ್ಮಳೆಯರು ಚಿಕ್ಕಮ್ಮಯ್ಯರು ತಿದ್ದಪ್ಪಯ್ಯರು ಎಂದು ಗೊತ್ತಿತ್ತು ಮಾತಾಡ್ತು ಅಕಲ್ನ ಅಪ್ಪೆಮ್ಮೆರ್ನೊಟ್ಟಿಗೂ ಪೊರ್ತುಗೆತ್ತದ ಭಾಗ್ಯರು ಜೋಕ್ಲೆಗೆ ಪುರ್ಸೋದಿಚ್ಚಿ ನಮ್ಮ ತಿರಿಯೋಡ ಇಂಚಿನ ಈ ಮೊಬೈಲ್ ಇಡು ಏತ್ ಎಡ್ಡೆ ಉಂಡ ಆತೆ ಹಾಲ್ನ ಉಂಡು ಉನೇನಿ ಅಪ್ಪ ನಮ್ಮ ಜೋಕುಲು ಕಲ್ಪೇರ ಅಪನ ನಮ್ಮ ಸಂಸ್ಕಾರ ಸಂಸ್ಕೃತಿ ಸಂಬಂಧ ಸಂಘ ಸಂಸ್ಥೆ ಪೂರ ದುಂಬು ಹೋಗ್ಕೊಂಡು ಮಗ ಈ ರಾತ್ರಿ ಇಡೀ ಕಾಟುದ ಮಿತ್ತದೊಂದು ಚಾಟ್ ಮಲ್ಪುನಗನೇ ಅಂದಾಜಿ ಮಲ್ದೋಡು ಇಂಚಿನದಲ್ಲ ಮಲ್ಪು ಅಂದು ಅಂಡ ಭರವಸೆಗೆ ಎನ್ನ ಮಗೆ ಯಾರು ಪಾಡಿನ ಗೆರೆ ದಾಂಡದು ಬಾವ ಎಂದು ಸಾದ ಮಲ್ಪುನು ಇನಿಗೊಡೆ ಅಪ್ಪೆನ್ನೆರು ಜೋಕುಲ ಮಿತ್ತು ದೀನ ಭರವಸೆಗೆ ಜೋಕುಲು ಕೊರ್ಪಿನ ಉತ್ತರ ಒಂದು ಅತ್ತ ಎನ್ನ ಮಗೆ ಮಲ್ತಿನ ಮಲ್ತಾಣ ನನ್ನ ಯಾರ್ಯಾರಿಗೆ ಬುದ್ಧಿ ಬಂತು ಓ ಇರ್ದಲ್ಲ ಮಂಡ ವೆಚ್ಚ ಈರ್ ನಮಗೆ ತೀರಲಂದು ವೀರಲಂದು ಸೂರ್ಯಲಂದು ನಾನು ಮಂಡ್ಯ ವೆಚ್ಚಡಿಲ್ಲ ಎಂತಿನ ಎಂಚವನ್ನಗ ಒಂಜಿ ಬಾಯಿ ಬರೋನಿನ ಪೊನ್ನನು
ಪ್ರೀತಿ ಮಲ್ತದೆ ಹಾಲು ಓಲ್ಲ ಕೋಯಿಲ್ದ ಬಾರಿ ಬಂಗ ಅವು ಎರೆಗಳ ತೊಂದರೆ ಅವು ಬಂದು ನನಗೆ ದೂರ ನಿಶ್ಚಿತ ದೀವೊಂದು ಆ ಪುನಃ ಮದಿಮೆ ಬದಲು ಈರ್ನ ಕಾರ್ಬತ್ಯತೆ ಐರ್ನ ಮಲ್ಲ ವೀರೆ ಧೀರೆ ಶೂರೆ ಎಂಚಿನಣ್ಣು ಈರ್ನ ಬಗ್ಗೆ ಬಾರಿ ಎಡ್ಡೆ ಕೆಲಸ ಬಲ್ಲೆ ಅತ್ತು ಈ ಉಲೈಡೋರ ಅಡಿಗೆ ಏತ್ ಖರ್ಚಂಡಲ್ಲ ವಿಷಯ ಮಾತ್ರ ಎಡ್ಡೆ ಉಂಟೇನಿಂದಲ್ಲ ಅತ್ತು ಓ ಮಗ ಲವ್ ಮಲ್ಪುಣ ತಪ್ಪತ್ತು ಲವ್ ಮಲ್ತದ ಮದುವೆ ಆಪಿನ ಆವಡೆ ಏರೆಲ್ಲ ಮೋಸ ಅಲ್ಪರ ಅಲ್ಲಿ ಮದುವೆ ಆದ ಬತ್ತತ್ತ ಕೊಡ್ತಿ ಬಾಯಿ ಬರಂದಿನ ಬಣ್ಣಾಗ ಜೀವ ಬರಿಯಪ್ಪ ಖುಷಿ ಆಂಡ್ ಒಂಜಿ ಬಾತೇರ ಲವ್ ಮಲ್ತದ ಮದುವೆ ಆದ ಒರೆ ಅರ್ಥ ಮಲ್ಪಂದೆ 4 ದಿನೊಟ್ಟು ಡೈವರ್ಸ್ ಕೊಪ್ಪಳ ಮಲ್ಲ ತಪ್ಪು ನಮ್ಮ ಸಂಸಾರ ಪನಿ ಬೊಕ್ಕ ಭಿನ್ನಾಭಿಪ್ರಾಯ ಒಡಕ್ಕೆ ಬಂದ್ಕೊಂಡು ಬರೋ ಒಂದೇ ಒರೆ ಅರ್ಥ ಮಲ್ತೊಂದು ಬದುಕಿನ ಸಂಸಾರ ಕೊರ್ಲಾಪ ಎಂಚ ಕೊರ್ಲುಡೆ ಕೊಡವ ಅಂತೀರೇ ಖುಷಿ ಆಗ್ತಾನೆ ಆ ಮಲ್ಲೆ ಜಪ ಖುಷಿ ಆಣ ತೊಂದ್ರೆ ಮನಸ್ಸು ಬಿಡ್ದು ನೋಡು ಖುಷಿ ಆಡತ್ತೆ ಎಂತ ಮನಸ್ಸು ಬಿಡ್ತೀನಿ ಖುಷಿ ಆಡತ್ತೆ ಗಾಳಿ ಇರೆಗೆ ಖುಷಿ ಅಣ್ಣ ಇರೆಗೆ ಗಾಳಿ ಖುಷಿ ಅಣ್ಣ ಅಮ್ಮದಿ ಬೇರೆ ಹಾಕೋಲ್ಲ ಅವ್ರು ಹೊಸತ್ತು ಮದ್ವೆ ಇರಲಿ ನಂಗೆ ಖುಷಿ ಆಡ್ತ ಬೆಂಗಳೂರ್ದ ಕಮಲರ್ದು ಬುಡ್ತಿನ ಕುಡರಡ್ಡಿಂಚಿನ ಇತ್ತಿನ ಬರಾಡಿ ಇರ್ನರಗ್ಲ ಗಟ್ಟಗ ಖುಷಿ ಆಪುಂಡು ಅಂತ ಹತ್ತದ ಮಗ ನಮಕ್ಕೆ ಇಂಚ ಖುಷಿ ಆಪು ಬೈಯಡು ಚೂರು ಈ ಕೈ ಬೇನಾಗ ಚೂರು ಖುಷಿ ಆಪು ಉಂದುಲ ಬೈಯಾಡು ಪೂರ ಬಜಕೋಲಿದಾರ್ಡ ವ್ಯವಸ್ಥೆ ಮಲ್ತದಿಯರ ಬಂತೆ ಜಾನು ಲಕ್ಷ್ಮಣ್ ಮನೆ ಅಂಡ ಬಂತೆ ಬದುವೆ ಬೋರ್ಡು ಅಂತೀರ ಮಲ್ಲೆಜ್ಜಿ ದನಿ ಖಾಲಿ ಇದ್ದದ್ದು ಮಗ ನಮ್ಮ ಪದ ಬಂದು ನಲಿಪೋಡು ಪದ ಬರೋದು ನಲಿಪೋಡು ನಿಮ್ಗೆ ಬಾಜಿ ಬಪ್ಪು ಜೊತೆ ಬರುತ್ತೆ ಪಕ್ಕಡಕ್ಕೆ ಮಕ್ಕಳು ಮಾರ ಕೂಲಿಗೆ ಬಾಯಿ ಕೈ ನಿಂತ್ಕೊಂಡು ಇದೆ ದಾದಪ್ಪ ಅಂತ ದಾದ ಈ ಬನ್ನಿ ಪೊಣ್ಣು ಪದ ಬಂದೆ ಬಂದು ಮಂಡ ಅಲ್ಲ ಏನು
ಮಲ್ಪಾಯ ಆ ಕಾಸಿಡ್ಲ ಹಾಲು ಏನ್ ಕುಂಜಿ ರಟ್ಟು ಮುಕ್ಕಾಲು ಕೊರ್ತು ಒಕ್ಕದ ಪೂರ ನಿಕ್ಕುಲೆ ಕಟ್ಟುಂಡಾರೆ ಎಂಕು ದಿಕ್ಕಿನ ಕಾಸಿಡು ಪಾರ್ಟಿ ಬೆಟ್ಟಿಂಗ್ ಬಂಡು ಅಯ್ಯಲ್ಲ ಖಾಲಿ ಮಲ್ಪಾಯ ಏನ್ ದಾದ ಮಲ್ಕೊಂತಾನೆ ಮನು ಯಾಕಿನ್ನ ಸಮಸ್ಯೆಗಳು ಖಾಲಿ ಪರಿಹಾರ ಬಂದಿ ಅಣ್ಣ ಈ ದುಂಡ ಆಲೋಚನೆ ಮಾಡ್ತೋಡು ಇತ್ತೆ ಒಂದು ಇಲ್ಲಿ ಮಾರನೆಲ್ಲ ಆತ್ಮಾಸ್ ಬರಂದು ಇನ್ನು ಮಾರ ಅವು ಎನ್ನ ಕೂದಡುಂಡ ಮಾರ ಅವೇನು ಅಜ್ಜರ ಕೂದಾಡಿ ಪುನಃ ಸಮಾಧಾನ ಮನು ಇನ್ನು ನಮ್ಮ ಆಫೀಸ್ನ ವಿಷಯ ಆಫೀಸ್ ಡೇ ಫಿನಿಶ್ ಆಗೋದು ನಮ್ಮ ಬಾಸ್ ನಿನಗೆ ಗೊತ್ತಾಂಡ ಅವಸ್ಥೆ ಬಂದ್ರೆ ಸಾಧ್ಯ ದೋಸ್ತರ ಬಾರಿ ಆರಾಮೋಡು ಚರ್ಚೆ ಮಾಡ್ಕೊಂಡಲ್ಲ ಬಾರಿ ಸರ್ ಬಲೆ ಸರ್ ತುಲೆ ಬಲೆ ಸರ್ ತುಲೆ ಸರ್ ತುಲೆ ನನ್ನ ಬಾಸ್ ಬೈದ ಮನಿ ಕಪ್ ಚಾಮಂತಿ ಕನ ಸರ್ ಈ ತಾಯಿ ಹಿಡು ಬಂದ ಬಂದಿದ್ದುಂಡ ಸರ್ ಕೊಂಚಿ ಕಾಲ್ ಮಂದೋಡ ನಾನು ಬೈದುವೆ ಬೈದುವಾ ಮಿಸ್ಟರ್ ಮನೋ ಹಾಂ ಸರ್ ನಮ್ಮ ಆಫೀಸಿನ ರೆಡ್ ಫೈಲ್ ಮೂವ್ ಮಾಡ್ತದೆ 10 ಲಕ್ಷ ರೂಪಾಯಿ ವಿಡ್ರಾಲ್ ಆಗ್ತದೆ ಆ ಕ್ಯಾಶ್ ಆಫೀಸಲ್ಲಿ ಐತಿ ಅತ್ತಂಡ ಆಫೀಸದ ಅಕೌಂಟ್ ಐತಿ ಕಾಸು ಅತ್ತಂಡ ವಾಟ್ ಹ್ಯಾಪನ್ ಸರ್ ಅವು ಕಾಸು ಕ್ಯಾಶ್ ಅದು ಬೈದಿಜಿ ಕಾಸು ಕ್ಯಾಶ್ ಆದ ಬೈಜಿ ಅದ ಕಾಸು ಕ್ಯಾಶ್ ಆದ ಬೈಜಿ ಕಾಸು ಕ್ಯಾಶ್ ಅದು ಬೈದಿಜಿ Shut your mouth! ಮಿಸ್ಟರ್ ಮನೋ ಹೆಂಗ್ ತಾನೆ ಗೊತ್ತಾಗಿ ಬಂದಿದ್ದೀರಾ ತಾನೆ ಹೆಂಗ್ ಗೊತ್ತಾಗಿ ಬಂದಿದ್ದೀರಾ ಯಾನ ದಾದ ಪಂಡದು ಗೊತ್ತಾಪನ ತುಂಬುರ್ದೆ ಆಪನ ಅವನ ಅನುಭವ ಇನ್ನ ಕಾಸು ಬಡ್ಡಿ ಸಮೇತ ಯಾರು ಬರ್ಬ ಸರ್ ಅಣ್ಣ ಊರ್ ಬಗ್ಗೆ ಗಲಾಟೆ ಮಲ್ಪಡಿ ಗಲಾಟೆ ಮಲ್ಪಂದ್ರೆ ಕುಲ್ಲರ ಹೌದನ್ನ 100 ರೂಪಾಯಿದ ವಿಷಯನ ಭಾರತೀಯ ಟ್ಯಾಕ್ಸ್ ರೂಪಾಯಿದ ವಿಷಯ ಐ ವಾಂಟ್ ಮೈ ಮನಿ ಬ್ಯಾಕ್ Shut your mouth! Mr. Mano, ಯಾನಂಗೆ ಕಂಪ್ಲೇಂಟ್ ಕೊರಿಯಂಡ ಈ ಜೀವಮಾನ ಇಡೀ ಜೈಲಿಗೆ ಕೊರಿಯೋಡಾವು Shut your mouth!
ಚಾಯ್ ಇದ್ದು ಮಿಸ್ಟರ್ ಮನೋ ನಿಕ್ಕ ಎನ್ನ ಕಾಸು ಬೀರ ಕೊರ ಆಯ್ತಿದ್ದ ಯಾನ ನಿಕ್ಕೊಂದು ಎಂಟನೇ ಸೊಲ್ಯೂಷನ್ ಕೊರ್ಪ ಅಲ್ಲ ಸರ್ ಅಲ್ಲೇ ಯಾ ದಾದ ಮಲ್ಪಡು ಈ ಕಮ್ಮೆ ಕೈಯಾನು ಏನು ಸರ್ ಚಾಯ್ ಮಿಸ್ಟರ್ ಮನೋ ನಿಕ್ಕೆನ್ನ ಪಾತ್ರದ ಅರ್ಥ ಆಯ್ತಿದ್ದು ತೋಜುಂಡು ಅವನ್ ಪೂರ ನಿನ್ನ ದೋಸ್ತಿ ಜಯಡ ಬಂದ್ಬೇಡ ಅಯ್ಯೋ ಬಾಸ್ ದಾದನ ಪಂಡುದು ಬೇರಟ ನಾನು ದಾದ ಮಲ್ಕೊಡ್ಗೆ ಮನೋ ಈ ಬಾಸ್ ಪಂಡಿಲಗ ತೇಂಡ ಅಲ್ಲಿಗೆ ಕೊರ್ಪನ ಕಾಸು ಕರೋಡೊಂದು ಇಜ್ಜಿಗೆ ಪಂಡ ನಾನು ದಾದ ಮಲ್ಕೊಡ್ಗೆ ಮನೋ ನಿನ್ನ ನಿರ್ಧಾರ ವೆರಿ ಇಂಪಾರ್ಟೆಂಟ್. ಒಂದು ನಿನ್ನ ಲೈಫ್ದ ಪ್ರಶ್ನೆ ಕರೆಕ್ಟ್ ಆಲೋಚನೆ ಮಾಡ್ಕೊ. ಬ್ಯಾಟಿನ ಬೀಜದ ಸ್ಕೋರ್ ಬರ್ಪಾನ, ಬ್ಯಾಟ್ ಡೆಪ್ತದ ಔಟ್ ಆಪಾನ, ನಿರ್ಧಾರ ನಿನ್ನ ಕೈಟು. ಚಂದು ಅಲ್ಲಡ ಪಾತಿರ್ದು ಎಲ್ಲ ದೊಡ್ಡದ ಪಸೆ ಆಗಿ ದಾದ ಪನ್ಪಳ ದಾದ ಕೇದ್ವಲ ಮೊಬೈಲ್ ಉಂಟು, ಮೊಬೈಲ್ ಮಾರಿಯೇ ಮಾರ, ಮೊಬೈಲ್ ಸಾಹಸ ಕಾಲು ನಂಬರ್ ಸೆಟ್ ಮಾಡ್ತಿದ್ದು ಮಿಸ್ ಕಾಲ್ ಕಮ್ಮಿ ಮಾರ ಎನ್ನ ಕೆಕ್ಕಿಗೆ ಬೂರುತ್ತದೆ.
ಮಾನವಿ ಒಂದುಡೆ ನಾಗದೆ ನಿನ್ನ ಮೈತರಿತ ನುಪ್ಪು ಮುಂದೆ ಅವು ಇಂಚಾತೀನಿ ಕುಡ ತಿಂಪಾವನ ಪಿಲಿ ಬೈದಿನ ಕೊಡಿಜಾಪುಣ ಮಾರಯ್ಯ ಒಂದು ಧೈರ್ಯ ಒಂಜಿ ಜನ ಬಿತ್ತಿನ ನಮ್ಮ ಮುಂಡಪ್ಪೆ ಆಯನಿ ಅಡಿಗೆ ಇಜ್ಜಿ ಬಂದು ಹೊಲ ಬೇತಗಡೆ ಪೂಜೆದ ಅಲಂಕಾರ ವಹಿಸೋದು ಆ ಎಂಚಿನ ಮಾತ ವಹಿಸೋನ್ವೇನ ದೇವರಿಗೆ ಗೊತ್ತು ಅತ್ತಿಯ ಪಿಲಿ ಬಿತ್ತೆಂಚ ಪತ್ತುನು ಬಾಬಾ ಪಿಲಿ ಪತ್ತುನು ಪತ್ತುನೆ ಈ ಬಿಕ್ಕಿನಾಗ ಪುಳ್ಳಿಯಾಪುನ ಮಾರಾಯ ಪಿಲಿ ಬರ್ಪುಡಿಯ ಅಲ್ಲಿ ಏಪೋಗು ಅಪ್ಪ ಪಿಯಾದಿಪ್ಪಡು ಸಿಂಹಾದಿಪ್ಪಡು ಪತ್ತುನೆ ಚಂದು ಉಲೈ ಪೋಲ ಬಲ್ಲು ಬೇಡಲ್ಲ ವರ ಪಿಲಿ ಇದೇ ಬರೋದು ಆಯ್ತಾ ಒಟ್ಟಿಗೆ ನಲ್ಕು ಕಬಡ್ಡಿ ಒಪ್ಪಣ ಮಾರಿ ಪಪ್ಪ ಓ ಎಂಬ ತುಳುನಾಡಿದ ವೀರ ಪುತ್ರರ ನಿಕುಲು ಉಲೈಪೋದು ಆ ಬಲ್ಲಿಡು ಪಿಲಿನು ಪಿಗಿತ್ತು ಕಟ್ಟದು ದರದರನೆ ಒಂದೊಂದು ಬಲೆ ಒಂಜಿ ವೇಳೆ ಪಿಲಿ ಬದುಕದು ವರಿಂದ ಪಿಲಿ ಬದುಕದು ವರಿನೆಟ್ಟಲಿಗಳ ಪುದರು ಶಾಶ್ವತವಾದಿಪ್ಪಾಡು ಜಯ 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 ಓ ಸಿಂಹವಾಹಿನಿ ಸ್ವಲ್ಪ ನಿಲ್ಲಿ ವಾಹಿನಿ ಇದೂರ ಎಂಟು ಬಾಯಿ ಬರ್ತದತ್ತ ಅವು ಉಳೆ ಪಿಲಿ ಬರ್ತಾರೆ ಗೊತ್ತಾರತ್ತ ಅಕ್ಕುಲು ಬಂಡಿ ಲೆಕ್ಕ ಪಿಲಿ ಕೇಂಜಿಂದ ಮಕ್ಕ ನಿನ್ನೊಂದು ಉಳೆ ಕಾಣ ಬಿಡುತ್ತ ಜಾಗ್ರತೆ ಮಾರ ಜಾಗ್ರತ ಚಂದಪ್ಪನು ಬನು ಪಿಲಿ ಒಂಜಿ ವೇಳೆ ಅತ್ತ ಒಂದಿನ ಕಡೆಗೆ ಮತ್ತೆ ಅಜ್ಜಿಂದ ಕುಲ್ಲರ ಬಂಗವಾಗಿ ಅಪ್ಪ ಓ ಕೂಲಿ ಇದ್ದೆ ಪಿಲಿತ್ತು ಕೂಲಿ ಇದ್ದ ಭಯಂಕರ ಪಿಲಿ ಮಾರ್ರೆ ಒಂದು ಪಿಲಿ ಪಂಕುಂಡು ಜಾಗ್ರತೆ ಅಪ್ಪ ಓ ಉಗುರ್ಲ ಇದ್ದೆ ಪಿಲಿ ಉಗುರ್ಲ ಇತ್ತಿಗೆ ಪಿಲಿತ್ತ ಉಗುರಿ ಏನು ಕಂಡು ಬತ್ತೊಂಬೋತಿನಪ್ಪ ಜಾಗ್ರತೆ ಎಂಚಿನೊಮ್ಮೆ ನಿನ್ನ ಬೇತಾಲನ ಕಡೆ ಓನೆ ಬೆಲ್ಲ ಮಾರೇ ನಾನು ಗುರು ಅದು ಸೈವೇ ದಮ್ಮು ಕಟ್ಟಿದ್ದೆ ಬಿಳಿ ಉಂಡು ಮಗೋ ಯಾನೊಂದು ಕಾದಂತೂ ಒಂದಿಲ್ಲ ಮಗ ಈ ದಿನಕ್ಕಂತೂ ಒಂದು ಯಾನು ಏತು ಸಮಯ ಅಂತೆ ಬಲ ಯಾನೇನಿ ತೀರ್ಥಯಾತ್ರೆ ಬಿಡದ ದೇವರಾಯ್ತು ಎಷ್ಟೇ ಸೂಚನೆ ಕೊರಿಯದು ಮನು ಗುಡಿನಿ ಆಯ್ನಾಲು ಕಣ್ಣನ ಬಯಕುನು ఆయన ಕಾಸು ಬದುಕು ಬಂಗಾರ ಹತ್ತು ಆಯ ಕೊರ್ಪಿನ ನಿರ್ಮಲವಾಯಿನ ಪ್ರೀತಿಯೇ ಅಲ್ಲಿಗೆ ಅಷ್ಟೈಶ್ವರ್ಯಗೆ ಬಲೆ ಪ್ರೀತಿ ಪಂಚಿನವು ಕೊಂಚ ಕೊಲ್ಪಿತ್ತಿಲ್ಲ ಮಗ
ಬಲ್ಪನು ಪೊತ್ತವರೆ ಬಾರಿ ಸುಲಭ ಅಂಡ ಬರ್ಪಿನ ಬಿರುಗಾಳಿಗೆ ಬೆಕ್ಕನ್ನೆಲ್ಲ ಕಾವಿನ ಕಾಪುನ ಬಾರಿ ಬಂಗದ ಬೇಲೆ ಬಲೆ ಮನೋ ನಿಗಲ್ಲ ಈ ಪ್ರೀತಿ ಪಂಪಿನ ಬಲ್ಪು ಇಂಚನೆ ಅಲ್ಲೊಂದು ಪಡು ಮಗ ಬಲೆ ಎಕ್ಕೆ ಕೋರೆ ಕೊಟ್ಟಾನತ್ತ ಯಾನೆನ್ನ ಬ್ಯಾಗ್ ತಿಂಜಾವ ನಾನೇ ಎಕ್ಕೆ ಎಕ್ಕೆ ಮಸ್ತು ಖುಷಿಯಾಗಿ ಮಸ್ತು ಖುಷಿಯಾಗಿ ಅಂದೆಯೇ ಚೆರು ಪಂಡಿಲಕನೆ ಒಂಜಿ ಪೊಣ್ಣಗ ನೆಟ್ಟ ಬಿತ್ತ ಐಶ್ವರ್ಯ ತಾಯಿಜ್ಜಿ ಅದಕ್ಕೆ ವಾ ಕಷ್ಟ ಬರ್ತಣ್ಣಲ್ಲ ಅವಿನ ತಡ್ತಣ್ಣ ಶಕ್ತಿ ಆ ದೇವಿಗೆ ಕೊರಪೇರಿಗೆ ಆಂಡ ಅದನ್ನ ಮೋಕೆ ದಿಕ್ಕಿಜಿಂದ ಅವಿನ ತಡ್ತಣ್ಣ ಶಕ್ತಿ ಮಾತ್ರ ಕೊರಪೇರಿಗೆ ನೇ ಎಂಗೆ ಮಸ್ತ್ ಖುಷಿ ಆಗಿದೆ ಇದು ಮಸ್ತ್ ಖುಷಿ ಆಡತ್ತ ಜಾನಕಿ ಆ ಖುಷಿಟ್ಟು ಏನೊಂದು ಪಾತ್ರ ನಡಪಾತ್ ಬರ್ಪಾನ ಜಾನಕಿ ಎಲ್ಲ ಪಾತ್ರ ನಡಪಾತ್ ಬರ್ಪ ಬಂದಿದ್ದು ಕೈ ತಟ್ಟದ ಭಾಷೆ ಕೊರಡಿ ಇದನ್ನೇ ಕೆಟ್ಟು ಕಾಕ ಇದನ್ನ ಬಾಪಾತರೆಲ್ಲ ನಡಪಾಕ ಜಾನಕಿ ಈ ಇಡೇ 10 ಗಂಟೆಗೆ ವಾಸ್ ಬರ್ಬೇರು ಆತೇನಾ ಅರೆ ಒಂಜಿ ಬನಸ್ ರೆಡಿ ಮಲ್ಕೊಡತ್ತ ಐದಿಂದ ಟೆನ್ಷನ್ ದಾಗ ಯಾನಿಂದ ರೆಡಿ ಮಲ್ಕ ಜಾನಕಿ ಅರೆಗ ಇನ್ನ ಕೈತವನ ಸತ್ತು ಗೊತ್ತಾದ್ರಿ ಅರೆಗ ಇನಿ ಒಂಜಿ ರಾತ್ರಿ ಯಾನು ಅಂಚ ಇಜ್ಜಿ ನನಗೊಂದು ಶಬ್ದ ಮಾತ್ರ ನಾವಿನ ಶಕ್ತಿ ಇಜ್ಜಿಯೇ ಇನ್ನೇ ಯಾನಿಂದ ಕುಡಿದೆ ಇನ್ನೇ ಯಾನಿಂದ ಕುಡಿದೆಯೇ ಚತ್ತು ಜಾನಕಿ ಅಚ್ಚಿ ಇದು ಸರಿಯಾಯನು ಇರಿಗಂಟೆ ಬುದ್ಧಿ ಬತ್ತನಿಂದ ಏನಿಲ್ಲ ಆನಂದ ಬಿರುಡು ಈತು ಮಲ್ಲ ದುರಂತ ಉಂಟಂತೆ ಅದು ಕನಮನಸಟ್ಟು ನಿಮದಿಜಿಯೇ ನಿನ್ನೆ ಒಂಜಿ ಕ್ಷಣ ಆ ಜೀವ ಏತು ಖುಷಿ ಮಾಡ್ಕೊಂಡೆ ಇಂತಲೂ ಮಸ್ತ್ ಖುಷಿಯಾಗಿದೆ ಆನಂದ ಬಿರುಡು ಈತು ಮಲ್ಲ ಜ್ವಾಲಾಮುಖಿ ಉಂಟಂತೆ ಅದು ಕನಮನಸಟ್ಟ ಎನ್ನದಿಜಿಯೇ ಬಣ್ಣ ಬಣ್ಣ ತಾತ ಪಂಡಿಗೆ ನನಗೆ ಆಲೋಚಿ ಭೋಗದ ವಸ್ತು ಪಡೆದೇನಿದ್ದಾರೆ ಅತ್ತ ಬೋಡು ಬೋಡಾಗಿ ಅಪೋಸಿದ ವಸ್ತು ಪಡೆದೇನಿದ್ದಾರೆ ಅಲ್ಲಿಗೆ ನಾವೊಂಚಿ ಮನಸ್ಸುಂಟು ಆ ಮನಸ್ಸಿಗೊಂಚಿ ಭಾವನೆ ಉಂಟು ಆತ ಗೊತ್ತು ಅಂದುಕೊಂಡ ಗ್ರಹಿಣಿ ಗ್ರಹ ಮುಚ್ಚತೆ ಅಂಡ ಸಂಸ್ಕಾರ ಇದ್ದಿನ ಪೊಣ್ಣಲು ಇಲ್ಲದ ಸೌಭಾಗ್ಯ ಅಂತ ಬಂದ್ಪೇರು ಪೊಣ್ಣಲು ಕಾಂಡಲಕ್ಕೆ ತರೆಗೆ ನೈಕು ಮೀದು ತುಳಸಿ ಕಟ್ಟಿಗೆ ನಮಸ್ಕಾರ ಮಾಡ್ತದೆ ಕಡಲೆಗೆ ಇಲ್ಲದ ಬರ್ತಿನ ಅತಿಥಿ ಸತ್ಕಾರ ಮಾಡ್ಪೇರು ಆ ಇಲ್ಲ ದೇವಸ್ಥಾನದ ಸಮಾನಗೆ ಅಂಚತ್ತಿನಲ್ಪ ಕುಡಿದಿನ ಮನಸ್ಸು ಗೊತ್ತದ ಅಂದುಕೊಂಡೆ ಈಗ ಆತ ನೀಚ ಬುದ್ಧಿಯಾದ ಪೋಯರೇ ಇನ್ನ ಜನ್ನದ ಆನಂದ ಓ ಆನಂದ ಇದಡಿಯ ಕೊಡ್ತಾಂಡಿಯ ನಿವೇದಾದ ತೀರ್ಥಯಾತ್ರೆ ಎಕ್ಕಿದ್ರೆ ಹಿಮಾಲಯ ಹೋದವರು ಕುಲ್ಲೆ ನಾವು ಅಕ್ಕ ನಾದಯ ಏನು ಬ್ಯಾಕ್ ಕೊಡ್ಲಿ ಯಾರ ಬಸ್ ಸ್ಟ್ಯಾಂಡ್ ಬಿಟ್ಟ ಬಿಟ್ಟು ಬರ್ಕಾವ ತೀರ್ಥಯಾತ್ರೆ ದುಂಗುದಾಗುಲು ತೀರ್ಥಯಾತ್ರೆ ಪೋಂಡ ಪಿರವಾರ ಸೇರದು ಇತ್ತ ಅಂಚ ಪೂರೈತಿ ಮಾತ ವ್ಯವಸ್ಥೆ ಉಂಟು ನಾನು ನಿಕ್ಕೆ ಫೋನ್ ಮಾಡ್ತೊಂದೆ ಉಪ್ಪ ಬರ್ಬೆ ಫುಲ್ ಮುಂದೆ ಜೋಕಲ್ಲಾಕ ಸರಿ ಮೇನೋಜಿ ಯಾರೇ ನಾನು ಜೋಕಲ್ಲಕ್ಕ ನಾನು ಫೋನ್ ಪಿರವಾರ ಜನ ನಾನು ತೀರ್ಥಯಾತ್ರೆ போனாங்க நான் பொருளோடு தெளித்து நான் கடப்பட்டு ಕೊರೋಟಾನೆ ನಾ ಬಲೆ ನಾನು ತೀರ್ಥಯಾತ್ರೆ ಹೋದು ಬಂದಾಗ ಎಂಕೊಂದು ಖುಷಿತ ಸುದ್ದಿ ನಿಗುಲ್ ಕೊರಡು ಮಗ
ಬರ್ಪೆಯಾನು ಮನಸ್ಸಿನ ಬೇನೆ ಅರ್ಥ ಅವನು ಅಣ್ಣ ಎಂತಾದ ಮಲ್ಕೊಂಡು ಪನು ಆಫೀಸ್ ಇಟ್ಟು 5 ದಿನ 8 ಲಕ್ಷ ಆಗ್ತಿರಲ್ಲ ಒಟ್ಟು ಅದು ಎಲ್ಲ ಮಂಡೆಗೆ ಬಾಡ್ತೀರಿ ಒಂದು ಬೇಡ ಯಾನು ಕೊಚ್ಚಿನಾಡ ಎಲ್ಲರೂ ಜೈಲಿಗೆ ಬಂದ್ಮೇಲೆ ಎಲ್ಲ ಬಾಸ್ ಮನಸ್ಸಿಗೆ ಸ್ವಾರ್ಥನ ಮುಡಿದು ಬದುಕಡೆ ಬಡಕು ಕನತನ ಪಾಪನಿಕೆ ಹುಗಿನಿ ಮಾಪುಂದು ಕೈಪಗೆಟ್ಟ ಮೇಳ ಮಾತು ಓದುಂದು ಯಾರೆನ್ನ ಪಂಪಿ ಅಹಂಕಾರముಂದು ಕಳೆಯುತ್ತ ಮೋದಿ ಕೊಕ್ಕಿ ಕೊಗಿಬೋರು ನಿನ್ನ ಬದುಕು ನಿನ್ನ ಕೈಯುತಿ ಲೋಕ ಸೃಷ್ಟಿನ ಸಂಜೋಗ ತಿಳಿಯೊಂದು ಈ ಬದುಕು ಆಯ್ನಾಡು ಗುಡ್ದು ಗುಡ್ಲೆ ಆಯ್ನಾಡು ಗುಡ್ದು ಗುಡ್ಲೆ ನನ್ನ ಬದುಕು ಪೊನ್ನೆ ಚಾವು
ಕೊಡ್ಚಿ ನಿನ್ನೆ ಕೈತ ನೀರು ಮುಟ್ಟದ ಇಂಕ ಇಷ್ಟ ಇಜ್ಜಿ. ಓ ಅಂಚನ ವಿಷಯ ಸರಿ. ಈ ರೀತಿ ಆಫೀಸ್ ಹೋದವಲೆ ಬಯ್ಯ ನಮ್ಮ ಪಾರ್ಟ್ನರ್ಗ ಇತ್ತ ಇಂದು ಜೋರು ಮಂಡೆ ಬೇನ ಅಂದ್ರೆ ಯಾನಂತ ಚುಪ್ಪೆ ಏನೊಟ್ಟಿಗೋ ಪಂಡ ಇನ್ನಿಲ್ಲ ಬಾಸ್ ಬರ್ಬೇ ಬಂದೇನಾ ಆದ ಪನೀರ ಆದ ಪನೀರ ಸಾರಿ ಉಡದಿ ಆಯ್ನಾಲು ಕಣ್ಣನ್ನ ಸುಲ್ಮಲ್ಕಲ ಕಾಂಡ ಕಣ್ಣನೆ ಆನೆ ಕಾತು ಕುಲ್ಲಡೋ ಓಡದಾದ ಪನೀರ ಇನ್ನು ಒಂದು ಕ್ಷಣ ಕ್ಷಮೆ ಕೊರಲ್ಲ ಜೀವನ ಪೂರ್ತಿ ಕೊಲ್ಲುಡು ತಾಂಕು ಎಂದು ಮಲ್ಪುನ ಮಾತ ತಪ್ಪು ಮಲ್ದುದು ಇತ ಅಪವಾದ ಎನ್ನ ಬಿಟ್ಟು ಮಾಡೋಣ ಅಂದು ತಪ್ಪು ಮಲ್ದಿನ ಯಾನತ ಬಾ ಎಂತ ನಿಂಟು ಸಂಸಾರ ಮಲ್ಪರ ಇಜ್ಜಿ ಹಿಂದೆ ನಾನು ಪಂಪಿನ ಕೇಳಲೇ ಇರೋದು ಯಾವ ನಿನ್ನ ಪುರಾಣ ಯಾನುಂಜಿ ನಿರ್ಧಾರಕ್ಕೆ ಬೈದೆ ನಮ್ಮ ಎಡ್ಡೆ ಬೇತೆ ಅಕ್ಕ ದಾದ ಪನೀರ್ ಬೇತೆ ಬೇತೆ ಅಕ್ಕ ಇದೇ ಗುಡ್ಡ ಇಕ್ಕ ಏರಿಲ್ಲ ಯಾನು ಉಳಿಗೂಡಿ ತಪ್ಪು ಮಲ್ದಿನ ಯಾನತ್ತ ಈಗ ಇಲ್ಲಿ ಬಿಡ್ದು ಬೋಡು ಯಾನು ಇಲ್ಲಿ ಬಿಡ್ದು ಬೋಪೆ ಮುಂತಲೇ ಅಂಡ ಈ ಇಲ್ಲಿ ಬಿಡ್ದು ಹೋಗ ನಿನ್ನ ಬ್ಯಾಗ್ ಇತ್ತೆ ತಯಾರು ಮಾಡ್ಬೇ ಕೊಚ್ಚಿ ಹೇಗೆ ಅಪ್ಪ ಯಾನ್ ಕೊಡ್ಸ ಹಂಚಿದ್ದೀನಲ್ಪ ನನ್ನ ಆಸ್ತಿ ಬಂಗಾರ ಎಂದು ಕಾಲ ಕೊಡ್ಸಿಯೇ ಒಂದು ಬಾಲ್ಯಡು ಅಪ್ಪೆಮ್ಮಿನ ಆಸರೆಗೆ ಯೌವನಡು ಕಣ್ಣನಿನ ಆಸರೆಗೆ ಪ್ರಾಯದಾಯನಿನ ಕುಡ್ಕೊಡು ಜೋಪನ್ನ ಆಸರೆಗೆ ಒಂಜಿ ಪೊಣ್ಣು ಮದ್ವೆ ಆದ ಕಣ್ಣನಟ್ಟು ಬನ್ನಗ ತನ್ನ ಪ್ರತಿಯೊಂಜಿ ಆಶೆ ಆಕಾಂಕ್ಷ ತಾನು ಪುಟ್ಟು ಒಲಿದಿನ ಇಲ್ಲು ಅಪ್ಪ ಅಮ್ಮ ಪ್ರತಿಯೊಂಜಿನೂ ಕುಳಿತು ಬರ್ಕೊಂಡು ಆತ ಮಾತ ಗೊತ್ತಿದ್ದಿನಾನೆ ಇಂತ ಇಲ್ಲದ್ದು ಬಿಡಬೇಡವರ ನಾನು ಒಡಬೋಡಿದೆ ನಿಂತ ಏರಿಲ್ಲ ಹೌ ನಿನ್ನ ನಿರ್ಧಾರಕ್ಕೆ ಬಿಡ್ತೀನ ಯಾನೋ ನಿರ್ಧಾರಕ್ಕೆ ಬೈದೆ ಎಂಕ ನಾನಾ ನಿನ್ನೊಟ್ಟು ಆ ಸಂಬಂಧವಾಗಿ ಹೊರಚಿ ಆಫೀಸಿಗೆ ಎಂಕ ಬರ್ತಾ ಒಂದುಂಡು ಆಫೀಸಿಗೆ ದಿನ ಬರ್ತನೆ ತುಂಬು ನಿನ್ನ ನಿರ್ಧಾರವನ್ನು ಗಟ್ಟಿ ಮಲ್ತಾನು
ಬಾಕಿ ತಗೊಳ್ಳಿಕ್ಕೆ ಕಡೆ ಸಾಕಾಣೆ ಮಾಡೋದು ಕರೆಂಟ್ ಇಲ್ಲ ಮಕ್ಕಳಿದ್ದೆ ಕೈ ಬರುವ ಪುಲಿವಾಸ ಲೈನ್ ಒಂಜೆ ಆಮೇಲೆ ನೋಡಿ ಕರೆಂಟ್ ಬರಾರು ತಿಂಗಳು ಬಿಲ್ ಕಟ್ಟಿ ಇತ್ತು ಈರು ಮಾಡ್ಕೊಂಡು ಎಲ್ಲ ಪಾಪ ಬಿಲ್ ಕಟ್ಟಿದಂತೆ ಆಯ್ತು ಚಂದಪ್ಪ ಅಲ್ಲೇ ಚಂದಪ್ಪ ಚಂದಪ್ಪ ಅಲ್ಲೇ ಗೋಳಿ ಬಜೆ ಬಿಡೊಂದಿಲ್ಲ ಗೋಳಿ ಬಜೆ ಬಿಡೊಂದಿಲ್ಲ ಬಕಾಯಿ ಈರುಳ್ಳಿ ಬಜೆ ಈರಕ್ಕೆ ಎಲ್ಲ ಮಾರೆ ಗೋಲಿ ಬಜ್ಜಲತ್ತು ನೀರು ಬಜ್ಜಲತ್ತು ಯಾರಿಗೆ ಒಂದು ಸಮ ಪಂಡ ಕಾದ ಎಂಚಿನ ಅಲ್ಲಾದ ಬನ್ನಿ ಏನು ಹುಚ್ಚು ಹುಚ್ಚು ಸರ್ಪಿ ಬಕ್ಕ ಏನ ಅವು ಲೆಂಚಡಿ ನಿಂತು ಹೋಗ್ಬಿಡು ಅವಳು ತನ್ನ ಕೆಲಸ ನೀನ ಅಂತೀನಿ ನೂಡನ ಕಾಯಿ ನಿಂತೆ ಬಿಡುವನು ಹಾ ಬಟ್ ನೂಡಗೊಬ್ಬ ನೂಡಗೊಬ್ಬ ಯಾನಾಯ್ತು ಸಂಬಳ ಬರಲ್ಲ ನೂಡಗೊಬ್ಬರ ಓ ಚಂದಪ್ಪ ಚಂದಪ್ಪ ಏನ ನೂಡಗೊಬ್ಬ ಬಂದಿಲ್ಲ ಸಂಬಳ ನೂಡಗೊಬ್ಬರ ಪಕ್ಕ ಕರೆಂಟ್ ಇಚ್ಚಿ ನೂಡಗೊಬ್ಬಂಡ ಕರೆಂಟ್ ಬರ್ಬೇಡ ನಾದಾಂಡಿ ಕರೆಂಟ್ ನಾದಾಂಡಿ ಹೋದ ದೂರ ಹೋದ ಬೇಗ ಕಂಬಳ ತುಂಬ ಬರೋಣ ಕಂಬಳ ಕರೆಂಟ್ ಆಗಿ ಕೈ ಹಿಡಿದ ಜಾಗ್ರತೆ ಮಾಡ ವೈರ್ ಸರಿ ಅಂತ ತೂಕ ಯಾರು ಎತ್ಬಿಟ್ಟು ಅಲ್ಲಿ ಕಡೆ ಹೊಡ್ತ ಮಾಡ ಕರೆಂಟ್ ಉಂಟು ಶಾಕ್ ಆಗೋದು ಅಜ್ಜಿ
ಇತ್ತ ಬಾಯಿದು ಅಜ್ಜಿ ಕಿಸ್ಕೊಳ್ನ ಅಜ್ಜಿಗೆ ದಾದಾಂಡು ಅಜ್ಜಿ ಕೊಟ್ಟೈ ಮಗೈ ಅಜ್ಜಿನ ಪತ್ತಿನ ಯಾನು ಕೊಟ್ಟಿಯೈ ಮುಂಡಬಣ್ಣ ದಾದ ನಿನ್ನೆಟ್ಟೆ ಕರೆಂಟ್ ಉಂಡ ತೂಡ ಕೈಲೈ ತೂರಯ ಬೇಡ ಅಪ್ಪಗಪ್ಪಗಂಡು ಚಾವ್ ಹೂವು ಎಂಜಿನ ಮಗಲೊಂದಿದ್ದ ಹಾಗೆ ಗೊತ್ತಿದ್ದಿ ಆಲ ಮದ ತಂದಿದ್ದೆ ನಮ್ಮಲ್ಲ ಮದ ತಗೊಂಡಿದ್ದೆ ಖಾಲಿ ಒಂದು ಬಿರಿಯಲ್ ಮದ ನಿಂತ ಹೋಗಿದ್ದೆ ಓ ದೇವರ ಮುಂಜೆ ಬಿರಿಯಲ್ ತರ್ತಾ ಇರ್ತೀನಿ 10 ಬಿರಿಯಲ್ ತರ್ತಾ ಇರ್ತೀನಿ ಹೆಚ್ಚಿನ ವಸ್ತು ಟ್ರಾಫಿಕ್ ಪೊಲೀಸಾಗ ಮತ್ತೊಂದು ಹೆಚ್ಚು ದೇವರ ಇದು ಇಡೀ ಪೂರಾವಣಿ ಆಯ್ತು ಗುಲಾಬಿನ ಅಜ್ಜಿ ನಾಗಮ್ಮ ನಾಗಮ್ಮ Doesn't matter if it doesn't have the right. He's not running for any of them at the moment because he's got to run around there. But that was blistering. You're right, Ravi. That's exactly. దాదే అవస్థ నిన్న ಅವರು ಮ್ಯಾಚಿನ ಕಾಸ್ತಿದ್ರು ಇಲ್ಲಡಿ ಜನ ಮಾಡಬಹುದು ಈ ಮೂಲ ಮನೆ ಮನೆ ಕುಲ್ಲದ ಅವರು ಉತ್ತರ ಬರ್ತಿದ್ರು ಈಗ ಅಯ್ಯೋ ಎರಡು ಕಾಸಿಗೆ ನಾನು ಮನೆ ಬಂದು ಕುಂದಿನ ಇತ್ತಿನ ಬೇರೆದ ಕಲೆ ಉಂಡೆ ಇತ್ತೆ ದಾದ ಮಲ್ಪು ಏನ್ ಗೊತ್ತು ಜಿ ಇಲ್ಲದ ಲೈಟ್ ಬಿಲ್ ಕಟ್ಟಿದ್ದು ಡಿಪಾರ್ಟ್ಮೆಂಟ್ ಹತ್ರ ಬರ್ತದ ಲೈಟ್ ಕಟ್ ಮಾಡಿಸ್ಬೋದೇನು ಆನಿಯನ ಕಾಸಿ ಪುನಗ ಬೆಟ್ಟಿಂಗ್ ಪಾರ್ಟಿ ಫಂಡ್ ಈಯೆ ಜನ ನೆಟ್ಟಿ ಗೊಬ್ಬಯ ಇತ್ತೆ ನನ್ನ ಮುಕ್ಕಾಲು ಕಾಸಿಚ್ಚಿ ಇಕ್ಕ ಮುಕ್ಕಾಲು ಇಚ್ಚಿ ಬಂದ ಹಗಲು ಬಿಡ್ಬೇರ ನಿನ್ನ ಹಣೆ ಬರ ಸರಿದಾಯಿ ಎನ್ನದಾಯಿ ದೂರುವ ತುಳ ಸಂಖ್ಯೆಯನ್ನ ಕಾಸು ಕೊಡು ಅಯ್ಯೋ ಇತ್ತೆನ್ನ ಹಣೆ ಬರ ಸರಿ ಜದ ಆಗ ಎನ್ನೊಟ್ಟಿಗೆ ಕುಲ್ಲದು ಪಾಟಿ ಮಾಡ್ಕೊಂಡಾಗ ಎನ್ನ ಹಣೆ ಬರ ಎಟ್ಟ ಇತ್ತಲ್ಲಿ ಇತ್ತೆ ಸರಿ ಜದ ಈ ಫಂಡ್ ತಗೊಂಡು ಆಫೀಸ್ದ 10 ಲಕ್ಷ ಎಂದಿತ್ತೆ ಪರಿಣಾಮ ದಾದಾಡು ಇತ್ತೆ ಕತ್ತಲಿನ ದಿನದಿಪ್ಪನ ಪರಿಸ್ಥಿತಿ ಎಂದು ಬೈದುಡು ಅಯ್ಯೋ ತುಂಬಾ ಬಂತೆ ಅದಿತ್ತು ಎರಡ ಕಾಸಿಚ್ಚಿ ಬಣದು ಇತ್ತೆಲ್ಲ ಅವೇ ಪನೊಂದಿಲ್ಲ ಎರಡ ಕಾಸಿಚ್ಚಿ ಬರ ಈ ಹೋಮುತ್ತು ವರ ಕೋಲ ಓಕೆ ಮನು ಕೋಪೆ ಅಣ್ಣ ಒಂಜಿ ವಾರದವಲೆ ಕಾಸು ಕಾಸು ವ್ಯವಸ್ಥೆ ಆಯ್ತಿಡ ಆ ಪುರ ಅನಾಹುತ ದೂರ್ ಏನಾದ್ರು ದೂರ వచ్చి ಇರ್ನೂರು ಜನಕ್ಕೆ ಬರ್ತೀರಿ 200 ಜನ ಬಂದವರು 300 ಜನ ಅಂತ ಏನ್ ತೇಜಸ್ವಿ ಆಪಣೆ ಕರೆಂಟ್ ಇಜ್ಜಿಯ ಅಂಚ ಹೋದ್ರೆ ಕಮಿಟಿಗೆ ಒಂದಿಲ್ಲ ಕರೆಂಟ್ ಉಂಟು ಎಂಗದ ಕರೆಂಟ್ ಉಂಟು ಇಂದ ಕರೆಂಟ್ ಬಿಲ್ ಕಟ್ಟಿಡದ ಕರೆಂಟ್ ಉಪ್ಪುನು ಏ
ಮಾತ್ರ ಕ್ರೀಡೆಲಿದ್ದೇನೆ. ನಮ್ಮ ಊರದ ಕಂಬಳ, ಕೋಡದಾಟ, ಕಬಡ್ಡಿ, ಕೆಲವು ಮಾತುಂಟು. ನಾನು ಐಕಮರಿಯಲ್ಲಿ ಪೂಜಿರ ಖಾಲಿ ಕ್ರಿಕೆಟ್ ಇದು ಬೆಟ್ಟಿಂಗ್ ಕಟ್ಟು, ಬಾಲು ಬೆಟ್ಟಿಂಗ್ ಕಟ್ಟಲಿದ್ರೆ ಕಾಸು ಮಾಡ್ಬೇಕು. ಬೊಕ್ಕ ಮಂಡೆ ಬೆಟ್ಟಾದ ಕಾಸು ಬರೋ ಮುರುಕುದಾಯಿ ಬುಕ್ಕ ಕ್ಯಾನ್ ಬರ್ತಿದ್ದು ಇದು ಇಂಥ ಕಾಮೆಂಟ್ರಿ ಗುತ್ತಗೊಳ್ಳೋದು ಕಾಮೆಂಟ್ರಿಗೆ ಏನು ಇದಕ್ಕೆ ಬಂದಲ್ಲ ಅಧಿಕ ಪ್ರಸಂಗ ಕೊಡ್ಚಿ ನೀಕು ಇನ್ನಾದ ವೆಚ್ಚ ಅತ್ತ ಇನ್ನ ಮ್ಯಾಚ್ ನ ಮೊದಲು ಇರಗಿತ್ತಿನ ಎಟ್ಟೆ ಬೇರೆ ಎಲ್ಲ ನೋಡು ಅಕ್ಕ ಇನ್ನು ಬಿಡ್ದು ಹೋಗಿಲ್ಲ ಕಾಣ್ ಆಂಡಲ ಮರ ಈ ಮ್ಯಾಚ್ ನ ಮರುಂಜಿ ಬಿಟ್ಬಿಟ್ಟಿರು ಎಂದು ಬುದ್ಧಿ ಬಂದ್ರ ಬರುಚ್ಚೆ ನಿನ್ನೆಲ್ಲ ನಟವೇದನೆ ನಾನು ನಿಕ್ಲ ಗೆಟ್ಟ ಕಾನೂನಿಲ್ಲ ಎನ್ನ ಸುದ್ದಿಗೆ ಎಲ್ಲ ಬರುಚ್ಚಿ ನಿಕ್ಲ ಕೆಲಸ ಏನು ತುಲೆ ಕೊಲೆಯ 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 ಜನಕ್ಕೆ ಬಡವಪ್ಪ ನೀವು ಮನಸ್ಸು
ಕೇಳಡೇತ ಎಂಕ್ ಮಾತ ವಿಷಯನ ಮುನ್ನೆ ಫೋನದ ಮಾರೆ ನೀ ತೆರಿಪಾಯಿ ಬ್ಯಾಗಿಂಚ ಮಾಡ್ತೇವೆ ನನ್ನ ಬಾಲೆ ಆಗಿ ಈ ಇಲ್ಲಗೋಸ್ಕರ ಕಣ್ಣನಗೋಸ್ಕರ ದಿನ ರಾತ್ರಿ ಸೊನ್ನೊಂದುತ್ತಲು ಅಂಚಿನ ಪೊಣ್ಣನಿ ದಾದ ಮಾಡ್ತವೆ ಮನೋ ಹುಡಿದಿ ಪಂಚಿನ ಅಂತ ಅರ್ಥ ಗೊತ್ತು ನಮಗಿತ್ತು ಮದ್ವೆ ಅದು ಸಪ್ತಪದಿ ದೊಂಪುನಗ ಧರ್ಮೇಚ ಅತ್ಯೇಚ ಕಾಮೇಚ ಮೋಕ್ಷೇಚ ನಾಚರಾಮಿ ತೀರ್ಥಯಾತ್ರೆಗೆ ಪೋನಾಗ ಬೆಳಗೊಂದು ದಿನ ಎಲ್ಲ ಇಲ್ಲಿ ಬೇಜರ ಮಲ್ಪನನ್ನ ಅನೆಟ್ಟು ಮನೆಟ್ಟು ಹಾಕಂದಲ್ಲ ತಲೆಯಂದು ಪನಿ ಲೆಕ್ಕ ವಿಧಿ ಬೆರೆತಿನ ಬರವನ್ನು ಏರಿಡ್ತಲ ತಪ್ಪರೆ ಸಾಧ್ಯಚ್ಚತ್ತಿ ಆಯ್ನಾಡು ಉಡ್ತು ಬಿಡ್ಲೆ ನನಗೆ ಗುರ್ತುದು ದಾದ ಪ್ರಯೋಜನ ಪಲ್ಲೆ ಈ ಪ್ರಪಂಚಡು ಪೂಲ ನಮ ಪಲ್ಲೆ ಕೈಚನ್ನ ಪೂರ ನನ್ನ ಬದುಕು ಕೊನೆ ಚಾವು ಆಯ್ನಾಡು ಕುಡಿದು ಬಿಟ್ಲೆ ಆಯ್ನಾಡು ಕುಡಿದು ಬಿಟ್ಲೆ ನನ್ನ ಬದುಕು ಏನ ಪನ್ಪಲೋ ಏನ ಕೇನು ಒಂಚಿಲ್ಲ ಗೊತ್ತಾಗ್ತದೆ ವಿದ್ಯಪ್ಪ ಏನದ ನಿನ್ನ ಅವಸ್ಥೆ ಏನು ದಾದನಿಗೆ ಎಂಚಿನ ಮಾರ ಅರ್ಥ ಹಿಡಿದು ಮಾರ ಸರ್ಕಾರದ ಗೋಯಲ್ದಲ್ಲೇ ಬೈಕ್ ತಿರ್ಗಾಲೆ ಕಟ್ಟಿರ್ತ ನನ್ನ ಅಭ್ಯಾಸ ಇದಲ್ಲ ನಾ ಪಾತಿರು ನಿನ್ನ ಮನಸ್ಸಿಡುತ್ತೆ ಪೂರ ಫನ್ ಆಂಡ ಗ್ಯಾಪ್ ಕೊರದು ಪಂಡು ಬೇಪಂಡ ಒಂದು ಮ್ಯೂಸಿಕ್ ದ ಜನರಲ್ಲಿ ಆರು ನಡುಕು ಗ್ಯಾಪ್ ಕೊರನ ಮ್ಯೂಸಿಕ್ ಪಾಡು ಇದನ್ನ ನಮ್ಮ ಪೇಮೆಂಟ್ ಕೊರನ ಧರ್ಮ ವೇಸ್ಟ್ ಆಗ್ತದೆ ಅಲ್ಲ ಅದಕ್ಕೆ ಈಗ ಒಂದು ನಿಮಿಷ ಬಂತಾದ ನಂಗೆ ಮದುವೆ ಏನು ಸಮಯ ಗ್ಯಾಪ್ ನಂಗೆ ಮದುವೆ ಅದ ಹೆಂಗ ಕೊಟ್ಟು ನಾನು ಹನಿಮೂನ್ ಎದ್ದು ಹೋಯರಾ ಗ್ಯಾಪ್ ಆಯಪ್ಪನಾಗ ಹೆಂಗ ಆಪನಲ್ಲ ಇತ್ತೆ ಇಲ್ಲಿಗೆ ದಾದಾವಣಜ್ಜಿ ಅಜ್ಜಿ ಈ ಮಂಡ್ಯ ಬೆಚ್ಚವಲ್ ಕೊಟ್ಟು ಯಾನಿನ ಹಣ್ಣು ನನ್ನಿ ಮೇಟ್ ಬತ್ತಂದಲ್ಲ ಅಕ್ಕಲು ಸಮ ಉಂಟು ಸರಿ ಬರ್ತದೆ ದುಂಬಾಡು ಸಚಿನ ಭಯಂಕರ ಆಂಡ ಅಜ್ಜಿ ಅವನು ರೇಂಜ್ ದಿಕ್ಕುನ ಒಂದು ಅಜ್ಜಿನ ಕಿರಿಕಿರಿ ಜಾಸ್ತಿ ಹೊರ ಒಂದು ಕೋಡ ಪಾಪ ನಾನು ಬಂದು ಇಲ್ಲ ಇನ್ನೊಂದು ಗಣಹೋಮ ಆತನಲ್ಲ ಜೀವ ಹೊಡೆದು ಸೈತಿನ ಪೋರ ಗಣಹೋಮ ಆಪುನ ಐತಿ ಒಂಜಿ ಬೆಲೆ ಆಪುಗ ನಮ್ಮೊಂಜಿ ನಂದಲಿಗೆ ಬಟ್ಟೆ ಪುನಃ ಆತು ಗೊತ್ತು ಗಣಹೋಮದ ಬರ್ತಿ ಪುನಃ ಐಕ್ಯ ಬಂತು ಮದುವೆ ಆದತ್ತು ಓಡು ಎಂಟು ಮಾತು ಎಂಟೆ ಅನುಭವ ಉಂಟು ಎತ್ತು ಮಾತ ಮಾಡ್ತು ನಮ್ಮಡ ಉಂಟಿಯ ಸಾಲ ನಿಮ್ಮುದಿನಿಂದ ನಿಮ್ಮೂಲ ಬಿತ್ತಿಡಿಯಾ ಅರ್ಥ ಅಂತ
ನೋಡಿ ತರುಣಿ ಧರಣಿ ಧರಣಿ ತಿರುಗಿರಿ ಧರಣಿ ನಿನ್ನ ನೋಡಿ ತರುಣಿ ಲಯರಾಮಣಿ ಗಜಧಾಮಿನಿ ಬದುಕು ಗಣಿಗು ಬದುಕು ಜೊತೆಗೆ ತಲುಪಿದ ಹರಿದ ಕಿವಿದ ಬಲಿದರೆ ಗರನಿ ಗರನಿ ತಿರುಗಿರಿ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಗರನಿ ತಿರುಗಿರಿ ಧರಣಿ ನಿನ್ನ ನೋಡಿ ತರುಣಿ ನನ್ನ ಬದುಕು ಪೊನ್ನೆ ಚಾರು ಮನು ಏ ಮನು ದಾದೆಯ ಅವಸ್ಥೆ ನಿನ್ನ ಈ ಇಂಥ ಬಲಿ ಬಂದ ಇಲ್ಲದೋಲೆ ಕುಳಿತದ ಅವನು ಮರ್ಯಾದೆ ಬೊಬ್ಬಿಗೆ ಏರ್ನ ತುಳ ಮನು ಎಂಕೆನ್ನ ಕಾಸು ಕೊಡಾತೆ ಈ ದಾದ ಬಂದವನ ಹೆಂಗ್ ಗೊತ್ತುಜ್ಜೆ ಅಯ್ಯೋ ತಾಯಿಗಿಯ ಬೊಬ್ಬೆ ಪಾಡೋದಿಲ್ಲ ನಾನೀಗ ಪಣ್ಯತ್ತ ಎರಡು ಮುಕ್ಕಾಲು ಕಾಸು ಇಚ್ಚಿ ಪಂಡದು ಅರೆ ಇತ್ತ ಮುಕ್ಕಾಲು ಇಚ್ಚಿ ಪಂಡ ಹಾಕೊಂಡ ತುಳ ಈ ಬೋಡಣ್ಣ ನಿನ್ನ ಬಾಸುರ ಬದು ತಮ್ಮಯ್ಯ ಪಾಡ ಪರ್ವೇರಾರ ನೋ ಯಾ ನಾರಾಯಣ ಬದು ತಮ್ಮಯ್ಯ ಪಾಡ್ರ ತಯಾರಿಚ್ಚಿ ಅವನಿನ್ನ ಕರ್ಮ ಐಟೆ ಹೆಂಗೆ ದಾದ ಮಲ್ಪರೆ ಆಪಿಚ್ಚು ಹೆಂಗೆ ನಾ ಕಾಸು ಕೊಡಾತೆ ಅಯ್ಯೋ ತಾಯಿಗೆ ಕಾಸು 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 ಅನ್ನೋದಿಲ್ಲ ಯಾನಿನ್ನ ದೋಸ್ತಿ ಅತ್ತ ಮತ್ತೆ ನಮ್ಮ ಫ್ರೆಂಡ್ಶಿಪ್ ಹೆಚ್ಚಿನ ನಿಕ್ಕು ಕಾಸಾದುಕೊಂಡತ್ತ ಕರೆಕ್ಟ್ ಮನು ಕರೆಕ್ಟ್ ಬಂದಾಯಿ ಒಂದು ಕಾಸದ ಎರಡು ವಾ ಫ್ರೆಂಡ್ಶಿಪ್ ಜೀವ ಸಂಬಂಧಲೇ ಅವು ಏತೋ ಸಂಬಂಧನೂ ಕೂಡ ಹಾಲಲ್ಲಿ ಒಂದು ಕಾಸದ ವಿಷಯ ಅವಂಜಿ ಮಾತಾಡ ಕೇಂದ್ರನೇ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಬಂದು ತುಲ ಮನು ಇದ ಮುಟ್ಟ ಹೀಗೆ ತಂದಿನ ಸಾಲ 1000 ಇತ್ತಿಂದ ಮಾತ್ರ ಆಂಡ ಇಟ್ಟವು ಲಕ್ಷ ಹಾಕಂಡು ಮುಂದೇನು ಕೊಟ್ಟ ಅವರಿನ ಕೊಡೋದಿಲ್ಲ ಇದ್ದ ಒಂದು ಪೂರ ಲಾಲ ಬಚ್ಚಿ ಹೆಂಗೆ ಕಾಸು ಆತೆ ಮಿತ್ರನವೇ ಆಯ ನಿನ್ನ ಮಿತ್ರ ಅತ್ತು ಮಿತ್ರ ಲಕ್ಕ ನಟನೆ ಮಲ್ಪುನ ನಿನ್ನ ಹಿತಶತ್ರು ಬಾಯಿಗೆ ನೀರ್ ಮೈತು ಪಂಡೆ ఆయన ದೋಸ್ತಿ ಮಲ್ಪಡವ ಪಂಡದು ಕೇಂಡನವೇ ಕೇಂಡನ ದೋಸ್ತಿ ಪಂಡದಾನವೇ ಈ ಸುಖ ದುಃಖನಾಗ ಮಾತ್ರ ನಿನ್ನೊಟ್ಟು ಗುಪ್ಪೇರು ಮಗ ಅಂಡ ಈ ಕಷ್ಟ ದುಃಖನಾಗ ನಿನ್ನನ್ನು ಏನ್ ಕೈ ತಾಂಗುವೇರ ಆಯನಿ ನಿಜವಾಯಿನ ದೋಸ್ತಿವೆ ಮನು ಈ ಗುಲ್ಪುನಗ ಈ ತೆಲುಪುನಗ ನಿನ್ನೊಟ್ಟಿಗೂ ಇಡೀ ಜಗತ್ತೇ ತೆಲುಪುನ ಮಗ ಅದ ಈ ಗುಲ್ಪುನಗ ನಿನ್ನೊಟ್ಟಿಗೂ ಬಲಿಪ್ಪರೆ ಅಜ್ಜ ಎನ್ನ ತಪ್ಪಂಡು ಆಯಿನಾಡು ಮುದುಗುಡ್ನೆ ನನ್ನ ಬದುಕು ಪುಣ್ಯಂಚಾವು ಹೊರತಿರಿಯುಳ್ಳು ಸರಿ ಸಾದಿ ಓರು ಬರಲಾಡು ನಯ ನೀತಿ ಗುಂಜಿವಣ ಪಾಡು ನಿನ್ನ ಬದುಕು ನಿನ್ನ ಕೈಟು ಲೋಕ ಸೃಷ್ಟಿದ ಸತ್ಯೋನು ತಿರಿಯುಂದು ಈ ಬದುಕು ಮುನ್ನ ಭಾಯಿ ಮುನ್ನ ಭಾಯಿ ಚಂದ ಇವರೊಂದಿ ಪಪ್ಪ ಹೋಗ್ಲಿ ಚಂದ ಸರದ ಮೇಲೆ ಕಾಣಪ್ಪ ನೆಂಚಿನ ಪಪ್ಪೆ ಯಾನು ಏಕ್ ಲೇಟ್ ಬೈದ ಗೊತ್ತಿಲ್ಲ ಅರ್ಜೆಂಟ್ ಬ್ಯಾಂಕ್ ಕೆಲಸ ಇತ್ತು ಅಂತ ಹೋಗಿ ಕಾರ್ಯಕ್ರಮ ಏನಕ್ಕೆ ಮರೆತ್ಕೊಂಡ ಮಾರ ಈ ಪಂಡಿತ ಬೆಂಕಿ ನೆನಪು ಇಟ್ಟಕ್ಕ
ಇನಿ ಆ ಗುಲಾಬಿನ ಮೈಟ್ ಮತ್ತ ಅಜ್ಜಿ ಬರ್ಪು ಉಂಟು ಏರಾವರಿ ದರ್ಶನ ಮತ್ತೆ ದರ್ಶನ ಅಪ್ಪನ ದರ್ಶನ ದಿನ ತಮ್ಮ ಬೈದೇರ್ ಪೂರ ಜನ ದರ್ಶನದ ಪಾತ್ರ ಬೈದೇರ ಅಂದು ಭಟ್ರು ಬೈದೇರ ಪೂರ ಜನ ಬೈದೇರು ಎರೆಗಾದ ಕಾಪುನಿದ್ದೆ ಇದು ಹೆಂಗ ಹಚ್ತಾರ ಗುಲಾಬಿ ಇಲ್ಲ ಗುಲಾಬಿ ಗುಲಾಬಿ ಬಲ 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 ನಿನ್ನ ಇಲ್ಲಿ ದೂರ ಬಿಡಪ್ಪ ನೀ ಹುಷಾರಿದ್ದೆ ತಪ್ಪ ಅಂಚ ಬಲೆ 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 ಬಾ ಹೆಚ್ಚಿನ ಕಬಡ್ಡಿ ಶುಭ ದಿನದಂದು ಶುಭ ಮುಹೂರ್ತ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಮ. ಈ ಶುಭ ದಿನ, ಶುಭ ಸಮಯ, ಶುಭ ಗಳಿಗೆಯಲ್ಲಿ ನನ್ನನ್ನು ಬರಮಾಡಿಸಿಕೊಂಡಂತ ಕಾರಣ ಕೇಳ್ಬೋದೇ? ಸಂಸಾರಣ ಅಪ್ಪನ ಉಣ್ಣುವಂತದ ವಿಷಯದಲ್ಲಿ ಅವು ಉಳಿದಿ ಹಾಲ್ನ ಮೈತ ಅಜ್ಜಿ ಬರ್ತದೆ ಭೇದವಾದ ಸನ್ನಿಧಾನದಲ್ಲಿ ನಿನ್ನೆ ನಮಗೆ ಬಂದ ಸಂಸಾರ, ಅದಕ್ಕೆ ಪ್ರೇತದ ಬಾಧೆ ಗಡಿ ಗಡಿ ಬರುತ್ತಿದೆ. ಅದನ್ನು ಪರಿಹಾರ ಮಾಡಿಕೊಂಡು ಪ್ರಾರ್ಥನೆ. ಹೇಗುಂಟು? ಒಳ್ಳೆದುಂಟಪ್ಪ. ಒಳ್ಳೆದು. ನನಗೆ ತಿಳಿದಂತಹ ವಿಷಯ ಅರ್ಚಕರೇ, ಹೌದು, ಈ ಹುಡುಗಿಯ ಮೈಯಲ್ಲಿ ಪ್ರೇತ ಬಾಧೆ, ಆ ಶಿಶುವನ್ನು ಮುಂದೆ ಬರ್ಲಿಕ್ಕೆ ಬಲೆ ತುಂಬಲೆ ಎಲ್ಲಿ ಎಲ್ಲಿಂಟು? ಓ, ಇದು ಶಿಶುವ? ಇದು ಪಶು. ಆಗಲಿ, ಶಿಶುವನ್ನು ನನಗೆ ತಂದು ತಿಳಿಸಿದ್ದೀರಿ. ಆಗಲಿ ಸೇವೆ. ನನಗೆ ತಿಳಿದಂತಹ ವಿಚಾರ ಅದು. ಈ ಶಿಶುವು ನಾಟಕ ಆಡಿದೆಂದು ನನಗೆ ಮೊದಲೇ ಸಂವಿಧಾನಕ್ಕೆ ನನ್ನ ಮಾಹಿತಿ ಗೊತ್ತಾಗಿದೆ. ಅರ್ಥಕರೇ, ಆಗಲಿ, ಮಕ್ಕಳು ಮಾಡಿದಂತಹ ತಪ್ಪು. ನಾನು ತಾಯಿಯಾದವಳು ಕ್ಷಮಾಪಣೆ ಮಾಡಬೇಕಾದಲ್ವಾ? ಆಗಲಿ, ಇನ್ನು ಮುಂದೆ ಏನೋ ತೊಂದರೆ ಬರದ ಹಾಗೆ ನೀನೇ ಕಾಪಾಡಬೇಕು. ನೀನು ಹಿಂದೆ ಹೋಗ್ಲಿಕ್ಕೆ ಇಲ್ಲ, ಮುಂದೆ ಬರ. ಆಗಲಿ, ಇವರಿಬ್ಬರು ಸಂಸಾರ ದಂಪತಿಗಳು ನೋಡಿ ಮಾಡಿದಂತಹ ಒಂದು ಸಾನ್ನಿಧ್ಯ ವಿಷಯದಲ್ಲಿ ಆಗಲಿ, ಇನ್ನು ಮುಂದೆ ಏನಂತ ಕುಂದುಕೊರತೆಗಳು ಬರುವ ಹಾಗೆ ನಾನು ನೋಡ್ಕೊಳ್ತೀನಿ. ನನ್ನ ಸನ್ನಿಧಾನಕ್ಕೆ ನೀವು ಕೊಟ್ಟದ್ದು ಹೇಳಿ, ಕೈ ಹಿಡಿಯ, ನೀನು ಒಟ್ಟಿ ಹಿಡಿದ. ಆಗಲಿ, ಇನ್ನು ಮುಂದೆ ಏನಂತರದ ಬಾಧೆಗಳು ಬರದಂತೆ, ಕುಂದುಕೊರತೆ ಇಲ್ಲದಂತೆ, ಏನೂ ವಿಘ್ನಗಳು ಬರದ ಹಾಗೆ ನಾನು ನೋಡಿಕೊಳ್ತೇನೆ. ಇನ್ನು 2-4 ಕಾಲು ಇದ್ದಲ್ಲಿಗೆ 6 ಕಾಲು ಮಾಡ್ತೇನೆ. ಇದನ್ನು ನೀವು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಹೊತ್ತು ಗೋಮೂತ್ರದಲ್ಲಿ ಕುಡಿಬೇಕು. ಹಾಗೆ ಇನ್ನು ಮುಂದೆ ಸನ್ನಿಧಾನದಲ್ಲಿ
ಎಲ್ಲಿ ಪ್ರಾಡ್ ಎನ್ನ ಕ್ಯಾಟ್ರಿಂಗ್ ಮತ್ತು ಬೇರೆ ಇದಾಗ್ತದೆ ಅದಾಗ ಈಗ ಸರಿ ಬಾಯಿ ಬರ ಉಂಟು ಇತ್ತೆ ಮತ್ತ ಒಂದೇ ಸಮಯ ಆಡಿ ಅಪ್ಪಗ ಬಾಯಿ ಬಾತನ್ನ ಕಟ್ಟು ಎಂಚಿನ ಬಾತ ಸೈಪೆ ಒಂದು ಎಂಚಂದ ಅಪ್ಪೆಡ ಪರಿಹಾರ ಮಾತಾಡುವಾಗ ಅಪ್ಪಿ ತಪ್ಪಿ ಮಾತಾಡ್ತಾನೆ ಅಷ್ಟಕರೇ ನನಗೆ ತಿಳಿದಂತ ವಿಚಾರ ಇಲ್ಲ ಒಂದು ಬಾ ಇವ ಹೀಗೆ ನೋಡ್ಲಿಕ್ಕೆ ಮಾತ್ರ ಹೀಗೆ ಇರುವುದು ಆದ್ರೆ ನನ್ನ ಸೇವೆಯನ್ನು ನಿರಂತರವಾಗಿ ಭಕ್ತಿಪೂರ್ವಕವಾಗಿ ಮಾಡಿಕೊಂಡು ಬರ್ತಾ ಇದ್ದಾನೆ. ಸೇವೆ ಮಾಡುವಾಗ ಅಲ್ಲಿ ತನ್ನಂತ ಫಲಪುಷ್ಪಾದಿಗಳು ಪಂಚಕಜ್ಜಾಯಗಳು ಪಂಚಾಮೃತಗಳು ಇವನ್ನು ನೋಡಿ ಅದರಲ್ಲಿ ಆಸೆ ಮಾಡುವುದು ಆಚೆ ಈಚೆ ನೋಡಿ ಭಕ್ತರು ಯಾರಿಲ್ಲದಿದ್ರು ಅದಕ್ಕೆ ತೆಗೆದು ನನಗೆ ಕೊಡುವಂತ ಸಮರ್ಪಣೆ ಆಗುವುದಕ್ಕಿಂತ ಮೊದಲು ಇವ ಬಾಯಿ ಹಾಕಿ ತಿಂತಿದ್ದ ಅದಕ್ಕೆ ಅಲ್ಲೇ ಇವರಿಗೆ ಮಾತು ನಿಲ್ಲಿಸಿದ್ದ ಹಾಗೆ ಹೇಳು ಕ್ಷಮೆ ಯಾಚಿಸಿ ಬಂದು ತಾಯಿಯಲ್ಲಿ ಕ್ಷಮೆಯನ್ನು ಯಾಚಿಸಿದ್ರೆ ಕ್ಷಮೆ ಕೊಡುವವಳು ಅವಳಿಗೆ ತಪ್ಪನ್ನು ಮನ್ನಿಸುವವಳು ನಾನು ಗೊತ್ತಿಲ್ಲದ ಮಾಡಿದ ತಪ್ಪು ಆಗ್ಲಿ ಅರ್ಚಕರೇ ತಿಳಿಯದು ಮಾಡಿದಂತ ತಪ್ಪು ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಈಗ ಕ್ಷಮೆ ಕೊಡಿ ಎಂದು ಕೇಳುವಾಗ ನಾವು ಕ್ಷಮೆಯನ್ನು ಕೊಡಬೇಕಾದ ಆಗ್ಲಿ ಇನ್ನು ಮುಂದೆ ಏನು ಇಲ್ಲ ಹೋಗುವಲ್ಲಿ ಬರುವಲ್ಲಿ ಏನಂತ ಕುಂದುಕೊರತೆ ಇಲ್ಲದೆ ನೀನು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಏನಂತ ಕುಂದುಕೊರತೆ ಬರದೆ ಲಕ್ಷ್ಮಿಯಾಗಿ ಕುಬೇರನಾಗಿ ನಿನ್ನ ಸ್ಥಾನವನ್ನು ನಾನು ಗಳಿಸ್ತೇನೆ ಕೈಬಿಡ ಬಾಯ ಮಾಡು ಹೆದರಿಬೇಡ ಬೇಗ ಉಂಟು ಏನು ಕಡಿಮೆ ಅಂದ್ರೆ ಇನಿ ನಮ್ಮ ಬಿತ್ತಿಲಿಗೆ ಅಪ್ಪ ಬೈದ್ರು ಎಂಕ್ ಕ್ಯಾಟ್ರಿಕ್ಸ್ ಮತ್ತೆ ತುಂಬ ಮತ್ತೆ ಸರಿ ವೆರಿ 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 ಆರ್ಡರ್ ಇದ್ದ ಆರ್ಡರ್ ಪೂರಕ್ಕ ಸಣ್ಣ ನೀರ್ನಿ ಎನ್ನ ಅಡಿಗೆದ ಮುಂಡಪ್ಪಿ ಹೆಚ್ಚಿನ ಮಲ್ಪು ಎಂದಿಚ್ಚಿ ಅಡಿಗೆ ಒರೋನ ಕೆಮ್ಮುಡದ ಪೊದ್ದೆಲ್ಲಿ ಬಂಗುಡೆ ಮಾಡಿ ಒರೋನ ಉಪ್ಪು ಇಟ್ಟ ಮಾಡಿ ವಾಯಿಸೋದು ರೋಮ ಬುಚ್ಚದ ರೋಮ ನಾಯಕ ರೋಮ ಮಂಡ್ಯ ವ್ಯಕ್ತಿದ ಏರ್ಲತ್ತಿ ಜಪ್ಪಾರ್ಲತ್ತಿ ಆಯೆ ದಾಲ ಒಲ್ಲ ಕಾಣಿಕೆ ಡಬ್ಬೆ ಕೈಪಾಡ್ದಿನ ಟಿಂಚ ಹಾಕುದ ಅದನ್ನು ಪರಿಹಾರ ಇರೇ ಕೇಳು ದನಿಯವರ ಕೆಲಸದ ಅಡುಗೆ ಎಂತ ಮಾಡಿದಂತ ಗೊತ್ತಾಗುದಿಲ್ಲ ಒಂದೊಂದ್ಸಲ ವೆಜ್ಜಿಗೆ ನಾನ್ ವೆಜ್ ಮಿಸ್ ಮಾಡ್ತಾನೆ ಅದಕ್ಕೊಂದು ಅವನಿಗೆ ಹಾಗೆ ಮಾಡದಾಗೆ ಮಾಡಿ ದನಿಯವರ ವ್ಯಾಪಾರ ಒಳ್ಳೇದಾಗಬೇಕು ಅರ್ಥಕರೇ ವ್ಯಾಪಾರವನ್ನು ಕೊಡುವವಳು ನಾನೇ ಬಿಡುವವಳು ನಾನಲ್ಲ ಇವ ಎಂದು ಬಂದು ಹೇಳುವುದೆಂತದ್ದು ದನಿಯಾದವನು ನನ್ನ ಒಬ್ಬರು ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ಅವರು ಸರಿಯಾಗಿ ಮಾಡುವುದಿಲ್ಲ ಏನಕ್ಕೆ ಒಂದಕ್ಕೆ ಎರಡು ಎರಡಕ್ಕೆ ಮೂರು ಮಾಡಿ ಬಿಡ್ತಾರೆ ಅಂತ ಆದ್ರೆ ಈ ದನಿ ಹತ್ರ ಕೇಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದಂತಹ ಕೆಲಸದವರಿಗೆ ಸರಿಯಾಗಿ ಸಂಬಳವನ್ನು ಕಟ್ಟಿದ್ದಾರೆ ಅಂತ ಕೇಳಿ ಅದರಲ್ಲಿ ಇದ್ದದ್ದಾಗಬೇಕು ಇಲ್ಲಿ ಬಂದು ಏನಾದ್ರೂ ಬಂದ್ರೆ ನನ್ನಲ್ಲಿ ಹೇಳುದಲ್ಲ ಬಿಸಿ ಆಗ್ತದೆ ನಾನು ಉಗ್ರ ರೂಪ ತಾಳಿದ್ರೆ ಮತ್ತೆ ಹೇಳುದು ಬೇಡ ಒಂದಕ್ಕೆ ಎರಡು ಇದ್ದದ್ದಾಗಬೇಕು ಈಗ ಆಗ್ಲಿ ಇಲ್ಲಿ ಮಾಡುದು ಮುಂದೆ ಬರ್ಬೇಕು ಅಪ್ಪಗಳೊಂದೊಂದು ಕೆಲಸದ ಸಂಬಳ ಮೇಲೆ ಕೂತಿದ್ದವರಿಗೆ ಏನೇ ಇನ್ನೇ ಬಟ್ರೆ ಪಂಪಿನ ಮತ್ತೆ ಮಸ್ತ್ ಪಂಪಿ ಇದ್ದದ್ದಾಗಬೇಕು ಬೇಗ ಈಗ ನಡೆಯಲಾಗಬೇಕು ಒಂದಕ್ಕೆ ಎರಡಾಗಬಾರದು ಈಗ ಅಪ್ಪೆ ಬೆಚ್ಚಂತಾರೆ ಕೆಲಸದವರಿಗೆ ಒಂದೊಂದು ದಿವಸ ಮಾತಾಡುದು ಹಾಗೆ ಅಪ್ಪೇನಂತೆ ಚಪ್ಪೆ ಅಲ್ಪಿ ಅತ್ತು ಯಾರು ಅಂತ ಬೇಡದಾಗಲಿ ಮತ್ತೆ ಸಂಬಳ ಗೊತ್ತಿನಿಂದ ಕೆಲವು ಜನಕ್ಕೆ ಬಾಯಿ ಬರ್ತಿಲಕ್ಕ ಬಂದ್ಪೇರಿ ಅಂಡ ಸತ್ಯ ವಿಷಯ ಏರೆಗಳ ಗೊತ್ತುಂಡ ಏರೆಗಳ ಗೊತ್ತು ಯಾನು ಎಲ್ಲಿ ಪ್ರಾಯಡೆ ಬೊಂಬೈ ಹೋದೆ ಕೆಲಸ ಮಾಡ್ತಾರೆ ಅವ್ರು ಹೋಟೆಲ್ದ ಕ್ಯಾಟ್ರಿಂಗ್ ಮತ್ತೆ ಕಪ್ಪಸಿ ತೆಕ್ಕದು ಬಾಜನ್ ತೆಕ್ಕದು ಯಾರು ದಿನದ ದಿನ ಎಲ್ಲಿ ಪ್ರಾಯಡು ಮಲ್ಲ ಅದು ಇಡೆ ಬರ್ತದೆ ಸ್ವಲ್ಪ ನಮ್ಮನೆ ಆಗಿನ ಕ್ಯಾಟ್ರಿಂಗ್ ಓಪನ್ ಮಾಡ್ತದೆ 4 ಜನ ಜೋಗ್ಲೆ ಮತ್ತೆ ಬೇಲೆ ಇದ್ದು ವ್ಯವಹಾರ ಶುರು ಮಾಡ್ತೆ ಅಂಡ ಏತ್ ಬಡವೇರ್ನ ಪುಣ್ಯೋಕಲ್ಲ ಮದುವೆಗೆ ನಾನು ಅನ್ನದಾನ ಧರ್ಮಗೂ ಕೊಡ್ತೀನಿ ಅನ್ನೋದು ಗೊತ್ತುಂಡ ಏರೆಗಳ ಎಟ್ಟೆತ್ತವೇನು ಏರ್ಲ ಬಂದ್ಬಿಟ್ಟು ಹಾಲಿತ್ತಿಂದ ಊರೆಲ್ಲ ಬಂದಂದು ಬರ್ತೀನಿ ఒక సంబల దాగి అనుకుంటుంది ಗೊತ್ತುಂಟು ಸಂಬಳ ಈ ಹೋಟೆಲ್ ಕೆಲಸ ಮಾತ್ರ ಜೋಕುಲ್ಗೆಲ್ಲ ಇರ್ತುಲೆ ಸಂಬಳ ತಿಕ್ಕಿ ಗುಡ್ಲಾಕಲ ಸಂಬಳ ಇಲ್ಲ ಪೋಪುಜಿ ಓಲಾ ಗಂಗಸಾರೋಗ ಹಾಲು ಕೆಲಸಗ ಖರ್ಚಿಯಾದ ಹೋಕಲು ಅಂಚೆ ಜೋಕುಲು ಖರ್ಚಿ ಅಂಚೆ ಮಲ್ಪರೆ ಬಲ್ಲಿ ಹಾಲು ಕೆಲಸಗಲ್ಲ ಕಾಸು ಪೋಯರೆ ಬಲ್ಲಿ ಬಂದು ಅಕ್ಲಿಗೆ ಬೋಡಾಪನ ಒಂತೊಂತ ಕೊರ್ದು ಒಕ್ಕದ ಪೂರ ಜೊತೆ ಬ್ಯಾಂಕ್ ಇಡು ಅಕಲ್ಲ ಪುದರ್ಡೆ ದೂತೇನೆ ಇನಿಕ್ಕೆ ಒರಿಯರಿನ ಪುದರ್ಡೆ 10 ಲಕ್ಷದ ಬಾಂಡ್ ತಯಾರು ಮಾಡ್ತು ಬತ್ತಂಬ ಇದೆ ನೇ ಓ ಚಂದಪ್ಪ ಇದಾಲ ಮಂಡ್ಯ ಚಾಲ್ ಕೊಡಿದ್ದಿ ನಿನ್ನ ಅಪ್ಪೆಗೆ ಬಂದದ ಕಾಸು ಕಡಬಿಡವ ನಿನ್ನ ಪುದರ್ದ 10 ಲಕ್ಷದ ಬಾಂಡ್ ಓ ತ್ರಿಪುರ ಸುಂದರಿ ನಿನ್ನ ಪುದರ್ದಲ್ಲ ನೀ 10 ಲಕ್ಷ ಅವ ಮಂಡ್ಯ ಚಾಲ್ ಬರಲಿ ಲೇಪದ ಕಾಸು ಏನಂತ
ನಿಕ್ಕಲಾಗಿ 10 ಲಕ್ಷ ಉಂಡವ ಕಾಲ ಮಂಡ್ಯ ಕಾಲ ಬರಲಿ ನಾನು ನಿಗಡ ಅವಳಿಗೆ ಅದು ಅಡಿಗೆದ ಉಂಡಪ್ಪಿ ಹೊಡೆ ಬಿಟ್ಟು ಎಕಡೆ ನಿಂತಿದ್ದು ಕಪ್ಪದಾನಿ ಕಪ್ಪದಲ್ಲ ಕಜೆ ತೋರ್ನಿ ಯಾರು ಮುಂಡಪ್ಪಿ ಮಗ ಈಗ ಸೇರಿಗಾರ್ರೆ ನನ್ನದು ಕೂಡ ಸೇವೆ ಆಗಲಿ. ಅಡಿಗೆ ಭಟ್ಟ ಮುಂಡಪ್ಪ ತಪ್ಪು ಮಾಡಿಬಿಟ್ಟಲ್ವಾ ನಿಂಗೆ ಕೂಡ ಶಿಕ್ಷೆ ಇದೆ ಏನಂತ ಗೊತ್ತುಂಟಾ? ನಿನ್ನ ಹೆಸರಲ್ಲಿ ಇರುವಂತ 10 ಲಕ್ಷ ಬಾಂಡ್ ಅನ್ನು ಅನಾಥಾಶ್ರಮಕ್ಕೆ ಕೊಡ್ತೇವೆ. ಮನೋರಂಜನೆ ಸರಿ ಪಂಡಪ್ಪ, ನಮ್ಮ ಮನೋರಂಜನೆಗೆ ಕೊರ್ಪುನದಾದ ವಾ ಲೆಕ್ಕ ಅದೇ ಕೆಲವರು 17 ಹೋಟೆಲ್ದ ದನಿಕುಲ್ಲ ಒಂದೊಂದು ತಿಂಗಳು ಪೂರ ಬಿಡ್ತು ನೆತ್ತ ಬೀರವಳು ಕುಲ್ಲುವರಿಗೆ ನಮ್ಮ ಇಂಚಿನ ಲೆಕ್ಕ ಮನೋರಂಜನೆ ಅವಳು ಜನಕುಲೇಪನ ತೆಲ್ಪೋಡು ತೆಲ್ತದ ಬದುಕಿಂದ ಅವೇ ಬದುಕಿದ ಕುಸಾಲ್ ಮಲ್ಪಲೆ ಕೊಟ್ಟಾಡ್ಕದ ಅಶೋಕ ಅಡಗಲ್ ಕೊಡು ಎಂಚಿನ ಮೈ ನೀರು ಪೇಪರ್ದ ಉಚ್ಚಿಂದಾರಲ್ಲ ಇನ್ನದಲ್ಲ ಆಗ್ಲಿ ನಂಬರ್ ಆಗುದು ಮಾರ ಒಳ್ಳೆ ಬರೆದು ಬಾಡಿ ಅನ್ನೋದು ಅವಸ್ಥೆ ಎಂಚಿನ ಎತ್ತಿನಲ್ಲ ನಿನ್ನಂಚಿನ ಬಗ್ಗೆ ಬರೆದು ಬಾಡೆ ಎಲ್ಪೆ ಮನಸ್ಸು ನನಗೆಲ್ಲ ಮನಸ್ಸು ಖುಷಿಯಾಗುದು ನನಗೆಲ್ಲ ಮನಸ್ಸು ಖುಷಿಯಾಗುದು ನಮ್ಮ ದಾಲ ಮಕ್ಕಳು ಮುನ್ನೆಲ್ಲ ತೆಪ್ಪಡು ನಮ್ಮ ರೆಡಿ ಅವು ಈಗ ಎತ್ತಿದ ಮುನು ಗೋಮಟೇಶ್ವರನ ಪ್ರತಿಷ್ಠೆ ಮಾಡ್ಕೊಂಡು ನಾನೆಲ್ಲ ನಿನ್ನ ಕುಶಲ ಎನ್ನೆಲ್ಲ ಕುಶಲ್ ಅವ 10 ಲಕ್ಷದ ಬಾಂಡ್ ನಿಕ್ಕಲ ಗಂದೆ ಮದನು ಪೂರ 10 ಲಕ್ಷ ಕೊಡಿ 2,000 ನೋಟ್ ಉಂಟಾವೆ ಒಂಜಿನ ಮದ್ವೆ ಆಯ್ನ ಕುಡಿದು ಬಿಡ್ಲಿ ಹಲೋ ಮಿಸ್ಟರ್ ಮನೋ ಇಲ್ಲಾಡಲ್ಲನಾ ഞാൻ ഇല്ലടി പോയി ഓല്ലേ പോയി അവ ഇരിക്കായി ಎಂಕಿನ ಪಾತ್ರ ರುಚಿ ಮಿಸ್ಟರ್ ಮನೋ ದಾ ಪಕ್ಕಡ ಹಠ ಬಲ್ಪ ದೇವರ ಮನುಷ್ಯ ಏನ ಜೀವನೋಡು ಒಂದು ಎಡ್ಡ ಅವಕಾಶ ಕೊರ್ಪೇರು ಆ ಅವಕಾಶನು ಜೀವನೋಡು ಸರಿಯಾದ ಯೂಸ್ ಮಲ್ದೇಂಡ ಆ ಎಡ್ಡ ನನ್ನ ಮನೆ ಆದ ಬದುಕರ ಸಾಧ್ಯ ಉಂಟು ಅಂಚಿನಲ್ಪ ನಿನ್ನೆಲ್ಲ ಬಾಕಿಲಿಗೆ ಯಾಲನಿ ಕೊಂಚ ಅವಕಾಶ ಕೊರ ಬರೋದಿಲ್ಲ ಜಸ್ಟ್ ವೇಟ್ ಹಲೋ ಹಲೋ ಮಿಸ್ಟರ್ ಮನೋ ಪಕ್ಕದ ಹಠ ತೊಟ್ಟೊಡ್ಚಿ ನಿನ್ನಲಕನೆ ಯಾನ ಜೀವನದ ಮಸ್ತ್ ಪಾಠ ಕಲ್ತ ಯಾನೊಂಜಿ ಮಕ್ಮೆ ಎನ್ನ ಬುದ್ಧಿ ತೆರಿನೇರ ಪಕ್ಕ ಎನ್ನ ಬಿಡದಿ ಬಿಡ್ದು ದೂರ ಪೋಯಲು ಅವೆಡ್ ಪಕ್ಕ ಬಣ್ಣದ ಬಣ್ಣದ ಹೋಗದ ವಸ್ತಾದುಕೊಂಡು ಅವೇನ್ ಬದ್ದ ಬಿಡು
ಪಿರಗೊರ ಬೈದ ಅದೇ ನನ್ನ ಕೆಲಸನು ಪಿರಗೊರ ಬೈದಾನೆ. ಜಾಯ ನಿಕ್ಕೆ ಭರವಸೆ ಇಜ್ಜ ಅಪಾಯಿಂಟ್ಮೆಂಟ್ ಲೆಟರ್ ಕೊಂಡ ನಿಕ್ಕೆ ಭರವಸೆ ಬರುವ ಜಾಸ್ವೆ ಒಂದು ಸಾಧ್ಯ ಅಜ್ಜಿ, ಬಹು ಸಾಧ್ಯ ಐತಿ ಮಿಸ್ಟರ್ ಮನೋ ಅಲ್ಲಿ ಏರ್ ಬಂದಿದ್ದೆ ಅಗ್ನಿ ಸಾಕ್ಷಿ ಆದ ಸಪ್ತಪದಿ ತಂಗುದು ಕೈ ಪತ್ತಿನ ನಿನ್ನ ಪೊಡೆದಿ ಆನೆ ಆಮೇಲೆ ಅಲ್ಲಿ ಸ್ವರ್ಪುಡ ಅಂತ ಮಲ್ದನ ನಿನ್ನ ಎಡ್ಡ ಪಕ್ಕಾದ್ರ ವಾರಿಯಟ್ಟೆ ಉಪದೇಶದ ಪಾತ್ರ ಇರ್ನ ಅಂದು ಒಂದು ಉಪದೇಶ ಬರ ಮಾತ್ರ ಇದ್ದೆ ಅಂಚ ಅನುಭವಿಸದ ಕಷ್ಟ ಉಂಡು ಅಂಚನ್ನು ಯಾರ ಒಂದು ತೆರಿಗೆ ಸೀರೆಗೂ ಮುಳ್ಳು ಬರುಂಡಲ ಮುಳ್ಳುಗೂ ಸೀರೆ ಬರುಂಡಲ ಕರಿದು ಸೀರೆಗೆ ಆನಿ ಶ್ರೀರಾಮನ ಶಂಕೆಗೂ ಸೀತಾಮಾತೆಗೆ ಅಗ್ನಿ ಪರೀಕ್ಷೆ ಆಂಡಿಗೆ ಒಂದು ರಾಮಾಯಣದತ್ತು ಯಾನ್ ರಾಮನತ್ತು ಒಂದು ತ್ರೇತಾಯುಗದತ್ತು ಮೊಲು ಸೀತನತ್ತು ದರಿದು ಬೋತುನ ಕನ್ನಡಿಡು ಮೋನ ತೋಪರ ಯಾನತ್ತು ಏತು ಸುಲಭಡು ಪಂಡ ಐದಮಿತ್ತು ಗಾದ ಪದರ ಬಂದಲ್ಲ ಮಿಸ್ಟರ್ ಮನೋ ಆನಿ ನಡದಿನ ಸತ್ಯ ಘಟನೆ ಯಾನ್ ಬಂದಗೇನ ಜಾನಕಿ ಎನ್ನ ರೂಪು ಬರ್ನ ಮುಟ್ಟ ಈಗ ಒಂದೇ ಭಾವನೆ ಎತ್ತಡು ಆಲು ರೂಮು ಬತ್ತಿನಲ್ಲಿ ಬೊಕ್ಕ ಆಲ್ನ ಕಣ್ಣ ನೀರು ತೊಯ್ ನೀರು ಬೊಕ್ಕ ಹೆಂಗ್ ಏನಡ ದಾದನ ಬದಲಾವಣೆ ಸುರಾಂಡು ನಾಯಕಿಂಚಾ ಪಂಡದು ಕೇಂಡ ಹೈಕಾಲ್ಪನ್ಯ ಪಾತ್ರ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಪೂಜೇಶು ಮಾತಾ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮಯಾ ದರಿದ್ರಿ ಪಂಡ ಕೆಲಸ ಕಾರ್ಯದ ದಾಸಿ ಸಲಹೆ ಸಾಗರವು ಮಂತ್ರಿ ಪ್ರೀತಿ ವಾತ್ಸಲ್ಯವು ಅಪ್ಪೆ ಸುಖಕ್ಕೂ ವೇಶ್ಯ ರೂಪೋಡು ಲಕ್ಷ್ಮಿ ಕ್ಷಮಟಿ ಭೂಮಿ ಇಚ್ಚಿನ ಮಾತಗುಣ ನೊಂದಿ ನಮ್ಗೆ ಪೊಣ್ಣು ತಾನು ಪುಟ್ಟು ಬರೋದನ್ನ ಇಲ್ಲನ್ನು ಪಡ್ದು ಗೊತ್ತು ಬರಿದಾಂತ ಆನನ ಇಲ್ಲಾಗ ಬರ್ತದೆ ರಡ್ಡಿ ಇಲ್ಲದ ಸಂಬಂಧನ ಸೇರವನ ಸುವರ್ಣ ಸೇತುವೆಂದು ಪಂಡು ಉದನಿಕೆನ್ನೆ ಹೆಂಗ್ ಎನ್ನವಿದ್ದೆ ಬೇಜಾರಾದುಕೊಂಡು ಕಣ್ಣಿಗೆ ಕವಿದಿನ ಕತ್ತಲ ದೂರಾದುಕೊಂಡು ಇನ್ನಿರ್ದು ಬೊಕ್ಕ ವಾ ಕಷ್ಟ ಬತ್ತಂಗಲ್ಲ ಇನ್ನು ಕಷ್ಟಕ್ಕೆ ಯಾನಲ್ಲ ಪಂಡಿದು ಅವೇ ರಾತ್ರ ಎಲ್ಲ ಬರ್ತ ಮೋಯ ಮಿಸ್ಟರ್ ಮನೋ ಇತ್ತ ನಿನ್ನ ಬಡದ ಜಾನಕಿ ಎನ್ನ ತಂಗಡಿ ಜಾನಕಿ ಜಾನಕಿ ಈ ಹಾನಿಯ ಈ ವಿಷಯನು ತಾಯಿಗೆ ತೆರಿಪಾಯ್ದ ಒಳ್ಳೆ ಬಂದು ಬನ್ನಗ ಅವನಿಗೆನ್ನ ತಾಳ್ಮೇಲೆಗಿದ್ದದ ಅದೇ
ಜನಕ್ಕೆ ಅರ್ಥವಾಯಿನ ಅರ್ಥ ಮಗ ಉಂಟಲ್ಲ ಅವನು ತಿದ್ದುಳ್ರಿ ಯಾವ್ದೊಂದು ಅವಕಾಶ ಮಾಡ್ಕೊಡೋರು ಬಲೆ ಎಂದು ತುಲ್ಲಿ ಬರ್ತಿನ ತಪ್ಪು ಯಾನಿಂದ ಮಾತನಾಡುವ ಮಗ ತುಯನ ಗಮನು ತುಯನ ಮನುಷ್ಯನ ಆಸೆಗೆ ಮಿತಿ ಬೋಡಿಗೆ ಮಿತಿ ತದ್ದನುಂದಾಂಡ ಇಲ್ಲಿ ಗಂಡಾಂತರ ಪಂಪಿನಕ್ಕೆ ಈ ಕಾರಣ ಸ್ವಭಾವದ ನನ್ನ ಬಾಲೆ ನಿನ್ನ ತನ್ನ ಮನಸ್ಸು ನೀತಿ ಕಠೋರ ಮಲ್ಪಡುಂದಾಂಡಾಯ್ತು ಕಾರಣದಾದಂದು ತೆರಿಯ ನಮ್ಮ ಅಂದು ಪುರಾಣದೊಂಜಿ ಪಾತ್ರ ಉಂಟು ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಪನ್ನಗ ಸ್ವಲ್ಪ ಕೊಂಡುಲಿನ ಪೂಜ್ಯ ಭಾವನೆ ತೂಪೇರ ಅಲ್ಪ ದೇವರನ್ನ ಸಾನ್ನಿಧ್ಯ ಉಂಡುಗೆ ಅಲ್ಲ ಜಾನಕಿ ನಿನ್ನ ಪುಲ್ಲಿನ ತಪ್ಪುನು ಈ ಮಾತ್ಮಲ್ಪಡು ಮಗ ಜಾನಕಿ ಆಯ್ನಾಡು ಬುರ್ದು ಬಿಡ್ಲ ಇಜ್ಜಿ ಅವ್ಗೆ ಹೋಗ್ಲ ಸಾಧ್ಯ ಇಜ್ಜಿ ಅಣ್ಣನೇ ಆಯ್ನ ಹೊರ ಕಷ್ಟ ಬಂದಾಗ ತನ್ನ ಕುಡಿದಿನ ಕುಡಲಿಯಾಗ ಮಾರ್ವೇನ ಆಗ ಕುಡದ ಕಷ್ಟ ಬಂದಾಗ ಮಾರ ಎಂದು ವಾ ಗ್ಯಾರಂಟಿ ನನ್ನ ಮೇಲ್ಬಿಟ್ಟು ಸಂಸಾರ ಮಾಡ್ಕೊಂಡು ಅರ್ಥ ಇಜ್ಜಿ ಈ ಸಮಾಜಡು ಆಡನ ಬದುಕಂತೆ ಮುಂಜಿಕೊಂಡು ಎಂಜ ಬದುಕೋಲೆಂದು ಯಾನ ಬದುಕುದು ಸಾಧಿಸಾದ ರೋಜಾತಿ ಕೊರಬೇಕು ಎನ್ನ ಜೀವನ ಈ ವಿಷಯ ಇದು ಹಿರಿಯರಾಯಿನ ಇದನ್ನ ಪಾತ್ರದ ಕಡಿತು ಕೊಮ್ಮೆಂತ ಎನ್ನಿಚ್ಚು ದಯದಿ ಇದನ್ನ ಆಸೆ ನೀಡಿ ಸುಮ್ಮನೆ ಸಾಕಿಚ್ಚು ದಯದಿ ಕ್ಷಮೆ ಕೊರುಡು ಒಂದು ರಾಮಾಯಣದತ್ತು ಇದು ರಾಮೇಣ ಅತ್ತು ಒಂದು ತ್ರೇತಾಯುಗದತ್ತು ಯಾನ್ ಸೀತೆಲ ಅತ್ತು ಯಾನ್ ಜಾನಕಿ ಎನ್ನ ಪಿಯಾದ ಅಪಾಯಿಂಟ್ಮೆಂಟ್ ಬೇಟ ಕೊರೋದಿಲ್ಲ ಡ್ಯೂಟಿ ಜಾಯಿನ್ ಆಪಿನ ಉಡುಪಿನ ನಿರ್ಧಾರ ಸೇರ್ದಿನ ಜಾನಕಿ ಹಲೋ ಹಲೋ ಸ್ವಾಮಿ ಶರಣಮಯ್ಯಪ್ಪ ಕಲಾಭಿಮಾನಿಗಳ ಕಡ ಮಾತೆರಡು ಒಂದು ಭಿನ್ನಾಪು ಇನಿ ಈ ನಾಟಕ ಪ್ರದರ್ಶನ ಮಲ್ಪರೆ ಮಲ್ತಿನ ಮಾತ ಕಲಾವಿದರನ್ನ ಒಂಜಿ ಪಾತ್ರ ಪರಿಚಯ ನಿಗಲೆದುರು ಮಲ್ತ್ಕೊರೊಂದಿಲ್ಲ ಅತನೆಟ್ಟ ಮಾತೆಲ್ಲ ಸಹಕಾರ ಮಲ್ಪಡೊಂದು ಯಾನ್ ಕೇನೊಂದಿಲ್ಲ ದಯದೀದ್ ಎಂಚ ಇತನೆಟ್ಟ ಸಹಕಾರ ಮಲ್ತಾರ ಅಂಚ ನನ್ನ ದಿಪ್ಪುಗು ಕೇವಲ ಒಂಜಿ 5 ನಿಮಿಷದ ಸಹಕಾರ ನಿಗಲೆಡ್ದು ಯಾನ್ ಕೇನೊಂದಿಲ್ಲ ಮಾತೆರಿಗ್ಲ ವನಸದ ವ್ಯವಸ್ಥೆ ಉಂಡು ಅವನ ಬೊಕ್ಕ ಮಲ್ತುಪೋಡು ಕೇವಲ 5 ನಿಮಿಷ ಪಾತ್ರ ಪರಿಚಯ ನಂಗೆ ಶ್ರೀ ಸಾಯಿ ಕ್ರಿಯೇಷನ್ಸ್ ಮಂತನಚಿನ ಒಂಜಿ ಪೂರ್ಲ ಗಂಟದ ಪೊಸತ್ ಒಂಜಿ ಕಲಾ ಸಂಘಟನೆ ಮುಲ್ಪ ಆರಂಭ ಮಾಡ್ತಿದೆ ಶ್ರೀಯುತ ಹರೀಶ್ ಡಿ ಸಾಲಿಯನ್ರೆ ಒರಿ ಅತ್ಯುತ್ತಮ ಕಲಾ ಪೋಷಕೆ ಕಲಾ ಸಂಘಟಕರಾಯಿನಾರು ನಮಕ್ ಈ ಒಂಜಿ ವೇದಿಕೆಡು ನಾಟಕ ಮಲ್ಪರೆ ಪೊರ್ಲ ಗಂಟದ ಅವಕಾಶ ಮಲ್ತು ಕೊಡ್ತೀರಿ ಸುರುಕಾದ ಈ ಆಯ್ನಾಂಡ್ ಬಿಡ್ದು ಬಿಡ್ಲೆ ಈ ನಾಟಕದ ಪೊರ್ಲ ಗಂಟದ ಮ್ಯೂಸಿಕ್ ಕೊಡ್ತಿನಾರ ರಾಜೇಶ್ ಹೆಗಡೆ ಹೆರ್ಮುಂಡೆ ಮೇರೆ ದಯವಿದು ಚಾವರದ ಮಿತ್ತ ಬಾಮಿಗೆ ಬರೋದು ಕೇಳೋದಿಲ್ಲ ಅಂಚನೆ ಮ್ಯೂಸಿಕ್ ಸಹಕಾರ ಮಲ್ದಿನ ಶ್ರೀಕಾಂತ್ ಶೆಟ್ರು ಮೇರ್ಲ ದಯವಿದು ಚಾವರದ ಮಿತ್ತ ಬರೋದು ಕೇಳೋದಿಲ್ಲ ಅದೇ ರೀತಿ ಬೊಲ್ಪುಗು ಸಹಕಾರ ಮದಿನ ಚಂದ್ರಕಾಂತ್ ಸಾಲಿಯನ್ ಸಸಿತಿಲ್ ಮೇರ್ಲ ದಯವಿದು ಚಾವರದ ಮಿತ್ತ ಬಾಮಿಗೆ ಬರೋದು ಕೇಳೋದಿಲ್ಲ ಕರಾವಳಿ ಸೌಂಡ್ಸ್ ದ ದಿನೇಶ್ ಅನ್ನೆ ಬೊಕ್ಕ ಸುಧೀರ್ ಅನ್ನೆ ಮೊಗಲಿರಿವೆಲ್ಲ ದಯವಿದು ಚಾವರದ ಮಿತ್ತ ಬರೋಡು ಅಂಚನೆ ಸುರುಕಾದ ನಮ್ಮ ಹರಿಶನ ಬಗ್ಗೆ ಮನ್ಪುನೆ ಅಂದಾಂಡ ನಮಕ್ ಈ ಒಂಜಿ ನಾಟಕದ ತಂಡ ನೀನು ಹೊಸತ್ತು ಆರಂಭ ಮಲ್ತಿದೆ ಕೆಲವೇ ವರ್ಷದಿಂಚಿ ಪರಿಸರಡು ಒಂಜಾತ್ ಕಲಾವಿದರನ್ನು ಒಟ್ಟು ಪಾಡೊಂದು ಈ ಚಾವಡದ ಮಿತ್ತು ಅದ್ಭುತವಾದ ನೆಂಚಿನ ನಾಟಕ ಪ್ರದರ್ಶನ ಕೊರದು ಬತ್ತಿನಾರು ಏಪಲ ಕಲಾವಿದರಿಗೆ ಸಾರದ ಹಿಡಿದು ಮನಸಾರೆ ಸಹಕಾರ ಮಲ್ತೊಂದು ಪುನೊಂಜಿ ಮಲ್ಲ ಮಟ್ಟದ ಕಲಾ ಪೋಷಕರು ಮೇರೆಗೊಂಜಿ ಜೋರಾಗಿ ನೆಂಚಿನ ಚಪ್ಪಾಲು ನಮ್ಮ ಮಾತ ಕೊರದು ತಟ್ಟೋಡು ಇನಿ ಆರ್ ನಮ್ಮ ಇಂಚ ನೈಜ ಜೀವನಡು ನಿಜವಾದ ನೆಂಚಿನ ಕಥಾನಾಯಕೆ
ಕೇವಲ ನಾಟಕಡು ಮಾತ್ರ ಆರ್ರೆ ಕಲಾನಾಯಕಿ ಆ ಪಾತ್ರಗಳ ಬಾರಿ ಪೊರ್ಲ ರೀತಿಯಲ್ಲಿ ನಿರ್ವಹಿಸಿದ್ರು ಹರೀಶ್ ಡಿಸಾಲಿಯನ್ ಬಜಪಲ್ಲಿ ಬೇರೆ ಬೇರಿದು ಯಾರು ಲೆತ್ತಿನ ಅಕಲ್ ಚಾವರದ ಮಿತ್ತ ಬಾವಿಗೆ ಬರೋದು ಏನೊಂದಿಲ್ಲ ಅದೇ ರೀತಿ ಇನಿತ ಕ್ಯಾಟ್ರಿಂಗ್ ದ ಹೆಲ್ಪರ್ ಆದ ಚಂದಪ್ಪನ ಪಾತ್ರಡು ವಸಂತ್ ಶೆಟ್ಟಿ ಬೋಲ ಮೇರ್ಲ ಬಾರಿ ಪೊರ್ಲ ಗಂಟೆದ ಪಾತ್ರ ನಿರ್ವಹಿಸಿದ್ದಾರೆ ಮೇರೆಗೆ ಜೋರಾಗಿ ನೆಚ್ಚಿನ ಚಪ್ಪಾಲದ ಒಟ್ಟಿಗೂ ವೇದಿಕೆ ಮಿತ್ತ ಅನುಮತಿಕ ಅಂಚನೆ ಮುನ್ನನ ಪಾತ್ರಡು ವಿಶ್ವನಾಥ್ ಶೆಟ್ಟಿ ಸೀತಾ ನದಿ ಮೇರ್ಲ ಬಾರಿ ಅದ್ಭುತವಾಗಿ ನೆಚ್ಚಿನ ಪಾತ್ರ ಹಾಸ್ಯ ಪಾತ್ರ ಮುಲ್ಪ ಮಲ್ತು ತೋಜಾತಾರೆ ಮೇರೆಗಳಲ್ಲಿ ಜೋರಾಗಿ ನೆಚ್ಚಿನ ಚಪ್ಪಾಲೆ ಅವೇ ಪ್ರಕಾರ ದಯ್ಯನ ಪಾತ್ರಡು ಶ್ರೀನಾಥ್ ಶೆಟ್ಟಿ ಸೀತಾ ನದಿ ಮೇರ್ಲ ದೈದ ಚಾವಡದ ಮಿತ್ತ ಬಾಮಿಗೆ ಬರೋದು ಏನೋದಿಲ್ಲ ಬೊಕ್ಕ ಇನಿ ಸುರುಕ್ಕಾದ ಅಭಿನಯ ಮಲ್ತಿನ ಹೀರೋಯಿನ್ ಕಥಾನಾಯಕಿನ ಪಾತ್ರ ರೇಖಾ ಶೆಟ್ಟಿ ಮೇರ್ಲ ದೈದ ಚಾವಡದ ಮಿತ್ತ ಬರೋದು ಏನೋದಿಲ್ಲ ಜೋರಾಗಿ ನೆಚ್ಚಿನ ಚಪ್ಪಾಲೆ ಅವೇ ಪ್ರಕಾರ ಗುಲಾಬಿನ ಪಾತ್ರ ಮಲ್ದಿನ ರಕ್ಷಾ ಶೆಟ್ಟಿ ಮೇರ್ಲ ದೈದ ಚಾವಡದ ಮಿತ್ತ ಬರೋದು ರಕ್ಷಾ ಶೆಟ್ಟಿ ಅದ್ಭುತವಾಗಿ ನೆಚ್ಚಿನ ಹಾಸ್ಯ ಪಾತ್ರ ನಮಗೆ ಈ ಚಾವಡದ ಮಿತ್ತ ಈ ನಾಟ ಬರೋ ಮಲ್ತು ತೋಜಾದಿರು ಚಂದಪ್ಪನ ಪಾತ್ರಡು ವಸಂತ್ ಸಾಲಿಯನ್ ಬೋಲ ಮೇರ್ಲ ಹಾಸ್ಯ ಪಾತ್ರ ಬಾರಿ ಪೊರ್ಲ ರೀತಿಡೆ ನಿರ್ವಹಿಸಿದ ಕೊಡ್ತೀರಿ ವಸಂತ್ ಸಾಲಿಯನ್ ಬೋಲ ಜೋರಾಯಿ ನೆಚ್ಚಿನ ಚಪ್ಪಾಲೆ ಮೇರೆಗೆ ಅದೇ ಪ್ರಕಾರ ನಾಟಕದ ಪರ್ದದ ಪಿರೌಡ ಕೆಲಸ ಮಲ್ತಿನ ಮಾಧವಣ್ಣೆ ಗೊತ್ತಾರ್ನ ಧರ್ಮಪತ್ನಿ ರೈರಿದ ಚಾವಡದ ಮಿತ್ತ ಬರೋದು ಏನೊಂದಿಲ್ಲ ಅವೇ ಪ್ರಕಾರ ಈ ನಾಟಕದ ಕಥಾನಾಯಕನ ಪಾತ್ರ ಮಲ್ದಿನ ರವಿ ಹೆಗಡೆ ಹೆರ್ಮುಂಡೆ ಮೇರೆ ಜೋರಾಯಿ ನೆಚ್ಚಿನ ಚಪ್ಪಾಲದ ಮುಖ್ಯ ನಮ್ಮ ವೇದಿಕೆದ ಮಿತ್ತ ಮಲ್ತು ಕೊಡ್ತಾ ಬಾರಿ ಪೊರ್ಲ ಗಂಟದ ಪಾತ್ರವನ್ನು ಮಲ್ತು ತೋಜಾದಿರು ಅಂಚನೆ ಈ ನಾಟಕಡು ಪಟ್ರೆನ ಪಾತ್ರ ಮಲ್ದಿನ ಸುರೇಶ್ ಪೂಜಾರ್ಲು ಮೇರ್ಲ ದೈದ ಚಾವಡದ ಮಿತ್ತ ಬರೋದು ಏನಂದ್ರೆ ಸುರೇಶ್ ಪೂಜಾರ್ಲು ಜೋರಾಯಿ ನೆಚ್ಚಿನ ಚಪ್ಪಾಲೆ ಒಂದು ಎಲ್ಲಿಯ ಪಾತ್ರ ದಂಡಲ ಬಾರಿ ಪೊರ್ಲುಡು ನೆರವೇರಿಸೋದು ಕೊಡ್ತೀರಿ ಅಂಚನೆ ನಂಗೆ ಮುಖ್ಯ ಹಾಸ್ಯ ಪಾತ್ರಡು ಇನಿ ಮುಂಡಪ್ಪನ ಪಾತ್ರಡು ಶ್ರೀಯುತ ಅಶೋಕ್ ಕುಮಾರ್ ಕೊಟ್ಯಾಡ್ಕ ಅವರಿ ನಾಟಕ ರಂಗದ ಅದ್ಭುತ ಹಾಸ್ಯ ಕಲಾವಿದೆ ಬಾರಿ ಪೊರ್ಲ ಗಂಟದ ಪಾತ್ರನು ಮಲ್ತು ಕೊಡ್ತೀರಿ ದೈದ ಅಶೋಕ್ ಕುಮಾರ್ ಕೊಟ್ಯಾಡ್ಕ ಮೇರೆ ಚಾವದ ಮಿತ್ತ ಬರೋದು ಏನೊಂದಿಲ್ಲ ಅಂಚನೆ ಈ ನಾಟಕನು ಬಾರಿ ಪೊರ್ಲ ರೀತಿಡ್ ನಿರ್ದೇಶನ ಕೊಡ್ತೀನ ನಂಗೆ ನಮ್ಮ ಮಾತ ಪಾತ್ರಲೇನ ಮಾತ ಪಾತ್ರಲೆಗೆ ಒಂದು ಸೂತ್ರಧಾರಿ ಆದ ನಿರ್ದೇಶಕ ಆದ ಈ ನಾಟಕ ರಂಗಭೂಮಿದವರಿ ದಕ್ಷ ನಿರ್ದೇಶಕೆ ಹಿರಿಯ ಕಲಾವಿದೆ ಶ್ರೀಯುತ ಮನೋಹರ್ ಶೆಟ್ಟಿ ನಂದಲಿಕೆ ಮೇರ್ಲ ಇನಿ ಅಜ್ಜರ್ನ ಪಾತ್ರ ನೆರವೇರಿಸೋದು ನಮ್ಮ ಎದುರು ಮೇರೆಗ್ಲ ಜೋರಾಯಿ ನೆಚ್ಚಿನ ಚಪ್ಪಾಲದ ಮುಖ್ಯ ನಮ್ಮ ಎದುರಾಗ ಅಂಚನೆ ಕರಾವಳಿ ಸೌಂಡ್ಸ್ ದೈದ ಮಿತ್ತ ಚಾವಡಿಗೆ ಬರೋದು ಏನೋದಿಲ್ಲ ಎಂಕಲ್ನ ಮಾತರ್ನ ಪರಿಚಯ ಮಲ್ತಿನಾರು ಸಚಿನ್ ಪೂಜಾರಿ ಬೇಂಡಿ ಯಕ್ಷಗಾನ ಕ್ಷೇತ್ರೋಡು ಅಂಚನೆ ಯಕ್ಷಗಾನ ಕ್ಷೇತ್ರೋಡು ನಾಟಕ ರಂಗೋಡು ಅಂಚನೆ ಬೇಂಡಿಡು ಒಂಜಿ ಮಲ್ಲ ಕಲ್ಚರಲ್ ಟೀಮ್ ಬೇಂಡಿ ಬಂದು ಒಂಜಿ ಆತ್ ಇಂಗ್ಲಿಷ್ ಮೀಡಿಯಂ ಜೋಕುಲೆಗ್ ಎಡೆಡ್ಡೆ ಪಾಠಂ ಕಲ್ಪಾದು ಭಜನೆ ಇತ್ಯಾದಿ ಮಲ್ಪುನ ಒಂಜಿ ಮುಂಬೈ ರಂಗಭೂಮಿದ ಯುವ ಪ್ರತಿಭೆ ಸಚಿನ್ ಪೂಜಾರಿ ಅಂಚನೆ ಈ ನಾಟಕ ಮೂಲು ಮಸ್ತ್ ಮಲ್ಲ ಬಂಗ ಬೈದಿನಾರು ರವಿ ಹೆಗಡ್ರು ಮಾತರನ್ನ ಒಟ್ಟು ಮಲ್ತೊಂದು ಅಂಚನೆ ಹರಿಶಣ್ಣನ ಸಾಕಾರ ಉಂಡು ಆ ರಕ್ಷಣ ಅಮ್ಮ ದಯಮಲ್ತು ವೇದಿಕೆ ಬರೋಡು ಯಶೋದಕ್ಕ ಎಂಕಲೆ ಪಿರೌಡ್ ಮಸ್ತ್ ಆ ತನುಜ ಶೆಟ್ಟಿ ಇರ್ಲೇರು ದಯಮಲ್ತು ಇರುವೆಲ್ಲ ವೇದಿಕೆ ಬರೋಡು ರಂಗದ ಪಿರೌಡು ಎಂಕಲ್ನ ರಂಗಭೂಮಿದ ಕಲಾವಿದೆ ರೈಮ್ ಸಚ್ಚರಿ ಪೇಟೆ ಬೈದೆ ದಯಮಲ್ತು ವೇದಿಕೆ ಬರೋಡು ಬಂದು ಕೇನೊಂದು ಮಾತ ಕಲಾವಿದರೇ ಸ್ಮರಣಿಕೆ ಉಂಡು ದಯಮಲ್ತದು ಲಕ್ಷ್ಮಣ್ ಮನಿ ಸರ್ ದಯಮಲ್ತು ವೇದಿಕೆ ಬರೋಡು ಒಂಜಿ ಕಲಾವಿದರಿಗೆ ಮಾತ ಒಂಜಿ ಸ್ಮರಣಿಕೆ ಕೊರ್ರಂಡು ಪ್ರಶಾಂತ್ ಗುರುಸ್ವಾಮಿಲು ದಯಮಲ್ತು ವೇದಿಕೆ ಬರೋಡು ಪ್ರಶಾಂತ್ ಗುರುಸ್ವಾಮಿಲು ಮಾತೆರ್ಲ ಒನಸ್ ಮಲ್ತದ ಬೋರ್ಡೊಂದು ನಿಗಲ ಕಳಕಳಿಯಾದ ವಿನಂತಿ ಮಲ್ತೊಂದು ಅಂಚನೆ ಎಲ್ಲೆ ನಡಪುನ ಕಲಿಯುಗವರದ ಅಯ್ಯಪ್ಪ ಪೂಜೆಗೆ ಮಾತೆರ್ಲ ಬತ್ತದ ಇಂಚಿನೆ ಸಾಕಾರ ಮಲ್ಪಡು
ಎಂಕಲ್ನ ಗುರುಸ್ವಾಮಿಲು ಪ್ರಶಾಂತ್ ನಾಯ್ಕರ್ నేత ಮಾತೇತ ಮಲ್ಲ ರುವಾರಿ ಮೇರು ದಯಮಲ್ತು ವೇದಿಕೆ ಬರೋಡು ಎಂಕಲೆ ಮಾತ ಕಲಾವಿದರಿಗೆ ಮಲ್ಲ ಆಶೀರ್ವಾದ ಮಲ್ದೇರು ಬಹುಶಃ ಅವ್ರನ್ನ ಆಶೀರ್ವಾದಡು ನಾಟಕ ಎಡ್ಡಾತಿನಿಂದ ಯಾನೆನ್ನು ನಾಟಕ ಎಡ್ಡಾತಿನಿಂದ ಅಂದ ಕೂಡಾರು ಜೋರು ಕಲಾವಿದರಿಗೆ ಒಂಜಿ ಕೈತಾಟಿಬೋಡು ನಿಗಲ್ನ ಸಾಕಾರ ಮುಲ್ತ ಕಲಾವಿದರಿಗೆ ಇಂಚೆನೆ ಪಡು ರವಿಕೋಟೆ ಅಂದ್ರೆ ದಯಮಲ್ತು ವೇದಿಕೆ ಬರೋಡು ಮೂಲು ಲೈಟ್ ತೋಜು ಚಂದ್ರನ ಇಲ್ಲ ಚಂದ್ರನ ಬಲೆ ಬಲೆ ವೇದಿಕೆ ಬಲೆ ರವಿಕೋಟೆ ಅನ್ರು ಚಂದ್ರನೇ ಬರ್ತೀರ ಮಾತಾ ಕಲಾವಿದರಿಗೊಂಜಿ ಸ್ಮರಣಿಗೆ ಶ್ರೀ ಸಾಯಿ ಕ್ರಿಯೇಷನ್ ಪಂಪಿನ ಒಂಜಿ ಎಲ್ಲ ಸಂಸ್ಥೆ ಈ ನಾಟಕದ ಮೂಲಕ ಈ ಪರಿಸರೋಡು ಪುಟ್ಟುಂಡು ಹರಿಶನ್ನೆ ಬೊಕ್ಕ ರವಿ ಬೇರ್ಮೊಂಡೆ ಅಂಚನೆ ಶ್ರೀನಾಥ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ಮುಗಲ್ ಮಾತಾ ವಸಂತ್ ಅನ್ನೆ ಬೋಳ ವಸಂತ್ ಸಾಲೆ ಅಂತ ಮೊಗಲ್ನ ಪೂರ ಒಂಜಿ ನೇತೃತ್ವಡು ನಡೆ ಎಡ್ಡೆ ಕಾರ್ಯಕ್ರಮ ನಮ್ಮ ದುಂಬುಗ್ಲು ಆವಡು ನಿಗಲೆ ಮಾತೆರೆಗ್ಲೆ ಎಡ್ಡೆ ಆವಡು ಬಂದು ಮೇಕಪ್ ದ ಮಂಜನ್ ಇಜ್ಜೆ ಮಾತೆರೆಗ್ಲ ಸೊಲ್ಮೇಲಿನ ಸಂದ ಮಾತೆರೆಗ್ಲ ಒಟ್ಟು ಗೋನಸ್ ಮಲ್ಪುಗ ನಿಗಲ್ನ ಸಾಕಾರ ಇಂಚನೆ ಉಪ್ಪಡಂದಕ್ಕೆ ಏನೊಂದು ಈ ಕಾರ್ಯಕ್ರಮ ಮುಗಿಪುವ ಶುಭರಾತ್ರಿ. ಬೇರೆ ರೆಕಾರ್ಡ್ ಮಾಡ್ತೀಯಾ?